ಯಾಕೆ ಇದೆ ಅಂತ ಹೇಳಿದ್ರೆ ಕಳೆದ 9 ಬಾರಿ ಮಂಗಳೂರಿಗೆ ಆಗಮಿಸಿದ್ದಾರೆ ನರೇಂದ್ರ ಮೋದಿ ಅವರು. ಇದು 10ನೇ ಬಾರಿ ಆಗಮಿಸ್ತಾ ಇರುವಂತದ್ದು. ವಿಶೇಷವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಗಮನಿಸುವುದಾದ್ರೆ ರಾಜ್ಯಕ್ಕೆ 3ನೇ ಬಾರಿಗೆ ಭೇಟಿ ನೀಡ್ತಾ ಇರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಕಳೆದ 3-4 ದಿವಸಗಳಿಂದ ಮಂಗಳೂರಿನಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳು ಕೂಡ ನಡೀತಾ ಇದೆ. ಆದರೆ ಕೊನೆಯ ಹಂತದಲ್ಲಿ ಆಗಿರುವಂತಹ ಬದಲಾವಣೆ, ಸಮಾವೇಶ ರದ್ದಾಗಿ ಈಗ ಅಧಿಕೃತವಾಗಿ ರೋಡ್ ಶೋಗೆ ಚಾಲನೆ ಸಿಗ್ತಾ ಇರುವಂತದ್ದು ಮಂಗಳೂರಲ್ಲಿ. ಸೊ ಮೊಟ್ಟ ಮೊದಲ ಬಾರಿಗೆ ಕರಾವಳಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋವನ್ನು ಕೈಗೊಳ್ತಾ ಇರುವಂತದ್ದು. ಸೊ ಹಾಗಾಗಿ ವ್ಯವಸ್ಥೆಗಳು ತುಂಬಾನೇ ಅಚ್ಚುಕಟ್ಟಾಗಿ ಆಗಬೇಕು. ಅದರ ಜೊತೆಗೆ 1000ಕ್ಕೂ ಮಿಗಿಲಾಗಿ ಲಕ್ಷಾಂತರ ಜನರು ಕರಾವಳಿಯಲ್ಲಿ ಸೇರಿದ್ದಾರೆ ನರೇಂದ್ರ ಮೋದಿ ಅವರನ್ನ ಕಣ್ಣಾರೆ ನೋಡೋದಕ್ಕೆ. ಯಾಕಂತ ಹೇಳಿದ್ರೆ ಮಂಗಳೂರಲ್ಲಿ ಇಲ್ಲಿ ತನಕ ಆಗಿರುವಂತದ್ದು ಕೇವಲ ಸಮಾವೇಶಗಳು ಮಾತ್ರ, ಆದರೆ ಮೊಟ್ಟ ಮೊದಲ ಬಾರಿಗೆ ರೋಡ್ ಶೋ ನಡೀತಾ ಇದೆ. ಸೊ ಹಾಗಾಗಿ ನರೇಂದ್ರ ಮೋದಿ ಅವರನ್ನ ತುಂಬಾನೇ ಹತ್ತಿರದಿಂದ ನೋಡುವಂತಹ ಒಂದು ಅವಕಾಶಗಳು ಸಿಗ್ತದೆ. ಸೊ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಮೋದಿ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಕಿಕ್ಕಿರಿದು ಸೇರಿರುವಂತಹ ಜನಸ್ತೋಮ. ಸೊ ಮಂಗಳೂರನ್ನ ಒಂದು ಬಾರಿ ಇವತ್ತು ನಾವು ಯಾವುದಾದ್ರೂ ಡ್ರೋನ್ ದೃಶ್ಯದ ಮುಖಾಂತರ ಗಮನಿಸಿದ್ರೆ ನಿಜಕ್ಕೂ ಕೂಡ ಊಹೆಗೂ ಕೂಡ ನಿಲುಕದ ರೀತಿಯಲ್ಲಿ ಮಂಗಳೂರು ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸೋದಕ್ಕೆ ಸಜ್ಜಾಗಿರುವಂಥದ್ದು. ಸೊ ಇದರ ಸಂಪೂರ್ಣ ಅಪ್ಡೇಟ್ಗಳನ್ನ ಕೂಡ ನೀಡ್ತಾ ಹೋಗ್ತೀವಿ. ನಮ್ಮ ಜೊತೆ ಹಿರಿಯ ನಿರೂಪಕರಾಗಿ ನವೀನ್ ಶೆಟ್ಟಿ ಎಣ್ಮೆಮಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯ ಜೊತೆಯಾಗಿ ಮತ್ತು ನರೇಂದ್ರ ಮೋದಿ ಅವರು ಇನ್ನು ಮುಂದಕ್ಕೆ ಮಂಗಳೂರಿಗೆ ಆಗಮಿಸ್ತಾ ಇರುವಂತಹ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀವಿ. ಸರ್, ಈಗ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಇದು ಮೊದಲ ಬಾರಿಗೆ ರೋಡ್ ಶೋವನ್ನು ಕೈಗೊಳ್ತಾ ಇರುವಂಥದ್ದು ಮಂಗಳೂರಲ್ಲಿ, ಮತ್ತು ಈ ಹಿಂದೆನೂ ಕೂಡ ಹಲವು ಬಾರಿ ಬಂದಿದ್ದಾರೆ. ಕಳೆದ ಈ ಹಿಂದಿನ 9 ಭೇಟಿಗಿಂತ ಈ ಬಾರಿ 10ನೇ ಭೇಟಿ ಯಾಕೆ ತುಂಬಾ ವಿಶೇಷ ಅಂತ ಅನಿಸ್ತಾ ಇದೆ ಅಂತ ಹೇಳಿ? ಸುರುಕ ದ್ಯಾನೂರಿ ತುಳುವೆ ಅದು ನಮ್ಮ ಟಿವಿ ಕರಾವಳಿ ಕರ್ನಾಟಕ ತಂದಣ್ಣ ತುಳುನಾಡದ ಒಂಜಿ ವಾಹಿನಿ ಅದು ವಿಶೇಷವಾದ ದಿನೋಟಿನಿ ನಮ್ಮಲ್ಲ ತುಳುವೆರ್ನ ಹೊಸ ವರ್ಷ ಬಿಸು ಪರ್ಬದ ಈ ಪೊರ್ತುಡುಲ್ಲ ಅಂಚಾದ ಮಾತ ತುಳುವೆರೆಗ್ಲ ಹೊಸ ವರ್ಷದ ಎಡ್ಡೆ ಸುರುಕಾದ ಬೈಕೊಂದು ಆಯ್ತಾ ಒಟ್ಟು ಕುಡಂಜಿ ಸಂಗತಿಲ್ಲ ಮರೋಡು ಇನ್ನೇ ನಮ್ಮ ಟಿವಿ ಖಾಲಿ ತುಳುನಾಡಿಗೆ ಮಾತ್ರ ಆಯ್ತಾ ದಡೆ ಉಲಾಡಿಜ್ಜಿ ಇಡೀ ರಾಜ್ಯದೊರ್ಬಡಿ ಈ ಒಂದು ಪ್ರಸಾರ ಅಂತ ಒಂದೊಂದು ಛತ್ರ ಕನ್ನಡ ನಮ್ಮ ಪಾತ್ರಕತೆ ದುಮ್ಮುಕೊಂಡು ಹೊಸ ವರ್ಷದ ದಿನನೇ ನರೇಂದ್ರ ಮೋದಿ ಬರೋದು ಕಳೆ ತಾವು ಕೊಡೊಂಜಿ ವಿಶೇಷ ಐಡ್ಲ ಕೊಡೊಂಜಿ ನಮ್ಮ ಪನೋಡೇನ ಸಂಗತಿ ದಾದಂದು ಬಂಡ ಈ ದೇಶಗೂ ಸಂವಿಧಾನವನ್ನು ಕೊಡ್ತೀನಿ ಅಂಚಿತ್ತಿನ ಡಾಕ್ಟರ್ BR ಅಂಬೇಡ್ಕರ್ ಆರು ಪುಡಿದೆ ನಂಚಿತ್ತಿನ ದಿನ ಅರೆಗ್ಲ ಆ ಒಂಜಿ ವಿಶೇಷವಾದ ಚೇತನಗಳು ವಿಶೇಷ ನಮನವನ್ನು ಪ್ರಣಾಮವನ್ನು ಪನೊಂದು ನಮ್ಮ ಪಾತೆರಗತೆ ದುಮ್ಮುಕೊನಕ ಕನ್ನಡ ದೇವಣ್ಣ ಇಡೀ ಕರ್ನಾಟಕ ಜನ ತೂಪಿನ ಕಳೆದ 9 ಬಾರಿ ಮಂಗಳೂರಿಗೆ ನರೇಂದ್ರ ಮೋದಿ ಅವರು ಭೇಟಿ ನೀಡಿದರೂ ಕೂಡ ಇವತ್ತು 10ನೇ ಬಾರಿ ಭೇಟಿ ಯಾಕೆ ವಿಶೇಷ ಅನ್ನುವಂತಹ ಪ್ರಶ್ನೆ ಇದೆ. ಒಂದು ಅಂಶವನ್ನು ಗಮನಿಸಬೇಕು. ಕಡಲ ನಗರ ಅಂತ ನಾವು ಕಡಲ ತಡಿಯ ನಾಡು ಅಂತ ನಾವು ಹೇಳ್ತೇವೆ ಮಂಗಳೂರನ್ನು. ಇವತ್ತು ಮಂಗಳೂರಿನಲ್ಲಿ ಅಕ್ಷರಶಃ ಜನಸಾಗರ ಸೇರ್ತಾ ಇದೆ. ಇದನ್ನು ನಾವು ಗಮನಿಸಬೇಕು. ವಿಪಕ್ಷಗಳು ಅಥವಾ ಪ್ರತಿಪಕ್ಷಗಳು ಏನೇ ಹೇಳಿದ್ರು ಕೂಡ ಮೋದಿ ಅಲೆ ಇಲ್ಲ ಅನ್ನುವಂಥ ಒಂದು ವಾದವನ್ನು ಮಂಡಿಸಿದ್ರು ಕೂಡ ಇವತ್ತಿಗೂ ಮೋದಿ ಅಲೆ ಅಥವಾ ಮೋದಿಯವರ ಜನಪ್ರಿಯತೆ ಎಷ್ಟಿದೆ ಅನ್ನೋದನ್ನು ಈ ಒಂದು ಸಮಾವೇಶಗಳು ಅಥವಾ ರೋಡ್ ಶೋಗಳು ಸಾರಿ ಹೇಳ್ತದೆ. ಕೆಲವೇ ಗಂಟೆಗಳ ಹಿಂದೆ ರಾಜ್ಯದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಂತಹ ಒಂದು ಸಮಾರಂಭದಲ್ಲಿ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದರು. ಮಂಗಳೂರಿನಲ್ಲಿ ಕೂಡ ಈ ಬಾರಿ ವಿಶೇಷ ಯಾಕೆ ಅಂದರೆ ನರೇಂದ್ರ ಮೋದಿಯವರ ಮಾತುಗಳನ್ನು ಕೇಳುವುದು ಮಾತ್ರ ಅಲ್ಲ, ಅತ್ಯಂತ ಸನಿಹದಲ್ಲಿ ನೋಡುವುದಕ್ಕೆ ಅವಕಾಶ ಸಿಗ್ತಾ ಇದೆ ಅನ್ನುವ ಒಂದು ಕಾರಣಕ್ಕಾಗಿ ಇಡೀ ಮಂಗಳೂರಿನ ಮೋದಿ ಅಭಿಮಾನಿಗಳು ಅಥವಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ಅಲ್ಲಿ ಸಂಗಮಿಸಿದ್ದಾರೆ. ಗಮನಿಸಬೇಕಾದಂಥ ಅಂಶ ಅಂದರೆ ಮೋದಿಯವರ ಜನಪ್ರಿಯತೆ ಇವತ್ತಿಗೂ ಕಡಿಮೆ ಆಗಿಲ್ಲ. ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಅಂದರೆ ಒಂದು ರೀತಿಯಾದಂಥ ಸಂಚಲನ ಹಿಂದೂ ಕಾರ್ಯಕರ್ತರಲ್ಲಿ ಅಥವಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಅದು ಉದ್ಭವ ಆಗ್ತದೆ ಅನ್ನುವುದು ಒಂದು ಗಮನಾರ್ಹವಾದಂಥ ವಿಶೇಷ. ಮತ್ತು ಅವರ ಒಂದು ಈ ಬಾರಿಯ ಗುರಿ ಏನಿದೆ, ಅಬ್ಕಿ ಬಾರ್ 400 ಪಾರ್ ಅಂತ ಏನು ಹೇಳಿದೆ, 400ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಒಂದು ಸ್ಥಾನಗಳನ್ನು ಗೆಲ್ಲಬೇಕು, ಆ ಮೂಲಕ ವಿಶೇಷವಾದಂಥ ಒಂದು ಸಾಧನೆಯನ್ನು ಮಾಡಬೇಕು ಎನ್ನುವಂಥ ಸಂಕಲ್ಪವನ್ನು ನರೇಂದ್ರ ಮೋದಿ ಅವರು ತೊಟ್ಟಿದ್ದಾರೆ. ಆದರೆ 400 ಸಂಖ್ಯೆಯನ್ನು ದಾಟಬೇಕಾದ್ರೆ ಕರ್ನಾಟಕ ಅದು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ಈ ದಕ್ಷಿಣ ಭಾರತದಲ್ಲಿ ನಿರ್ವಹಿಸ್ತದೆ. ಕಳೆದ ಬಾರಿ 25 ಸ್ಥಾನಗಳನ್ನು ಗೆದ್ದಿರುವಂತಹ ಏನು ಕರ್ನಾಟಕದಲ್ಲಿ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಅದೇ ರೀತಿ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇದು ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತದೆ. ಅತ್ಯಂತ ಭದ್ರಕೋಟೆ ಕಳೆದ ಒಂದು 2.5 ದಶಕಗಳಿಂದ BJPಗೆ ಆಗಿರುವಂಥ ಈ ಒಂದು ಸ್ಥಾನವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು. ನರೇಂದ್ರ ಮೋದಿಯವರು ಬರುವುದಕ್ಕಿಂತ ಮೊದಲು ಇರುವಂತಹ ಒಂದು ಸನ್ನಿವೇಶ, ಬಂದ ನಂತರ ಆಗುವಂಥ ಬದಲಾವಣೆಗಳು, ಇದನ್ನು ನಾವು ಕಳೆದ ಕೆಲವಾರು ಚುನಾವಣೆಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ಈ ಬಾರಿ ಕೂಡ ಅಂತಹ ಒಂದು ನಿರೀಕ್ಷೆಯಲ್ಲಿ BJP ದಕ್ಷಿಣ ಕನ್ನಡ ಜಿಲ್ಲೆಯ ಘಟಕ
ಕಾತರನ್ನು ನೋಡ್ತಾ ಇದ್ದೀವಿ. ಖಂಡಿತ. ಇವತ್ತು ಮೈಸೂರಲ್ಲಿ ತುಂಬಾನೇ ಬೃಹತ್ ಮಟ್ಟದಲ್ಲಿ ಸಮಾವೇಶ ನಡೆದಿತ್ತು. ಈಗ ಸದ್ಯಕ್ಕೆ ವಿಶೇಷ ವಿಮಾನದ ಮುಖಾಂತರ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಮಂಗಳೂರು ವಿಮಾನ ನಿಲ್ದಾಣದಿಂದ ರಸ್ತೆ ಮಾರ್ಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾರಾಯಣಗುರು ವೃತ್ತದ ಬಳಿ ಬರ್ತಾ ಇದ್ದಾರೆ. ಕೆಂಜಾರಿನಿಂದ ನೇರವಾಗಿ ಲೇಡಿ ಹಿಲ್ ನಾರಾಯಣಗುರು ವೃತ್ತಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಯಾಣ ಮುಂದುವರೆದಿರುವಂಥದ್ದು. ಇನ್ನು ಕೆಲವೇ ಕ್ಷಣದಲ್ಲಿ ನಾರಾಯಣಗುರು ವೃತ್ತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಅಲ್ಲಿ ಮೊದಲಾಗಿ ಮಾಲಾರ್ಪಣೆಯನ್ನು ಮಾಡ್ತಾರೆ ನಾರಾಯಣ ಗುರುಗಳಿಗೆ. ಸರಿ, ಈ ವಿಚಾರಗಳೇ ತುಂಬಾನೇ ನಿನ್ನೆಯಿಂದ ಸುದ್ದಿಯಲ್ಲಿತ್ತು. ಇಲ್ಲಿಂದಲೇ ಪ್ರಮುಖವಾಗಿ ಪ್ರಾರಂಭ ಯಾಕೆ? ನಾರಾಯಣ ಗುರುಗಳೇ ವಿಚಾರವನ್ನೇ ಪ್ರಮುಖವಾಗಿ ಎತ್ತಿಕೊಳ್ಳೋದು ಯಾಕೆ? ಮತ್ತು ಇದರ ಜೊತೆಗೆ ಕರಾವಳಿಯಲ್ಲೂ ಕೂಡ ಒಂದು ಜಾತಿ ವಿಚಾರದ ಗೊಂದಲಗಳಿತ್ತು. ಚುನಾವಣಾ ರಾಜಕೀಯ ಬೆಳೆಯೂ ಕೂಡ ಆಗಿತ್ತು, ಪದ್ಮರಾಜ್ ವರ್ಸಸ್ ಚೌಟ ಇವರ ವಿಚಾರದಲ್ಲೂ ಕೂಡ. ಸೊ ಇದೇ ಒಂದು ಪ್ರಮುಖ ಕಾರಣ ಆಗೋದು. ಪದ್ಮರಾಜ್ ವರ್ಸಸ್ ಚೌಟ ಅನ್ನೋದಕ್ಕಿಂತಲೂ ಬಿಲ್ಲವ ವರ್ಸಸ್ ಬಂಟ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತದೆ. ಆದರೆ ಅದಕ್ಕೆ ಬಿಜೆಪಿ ಅವರು ಹೇಳ್ತಾರೆ ಇದು ಏನು ಒಂದು ಜಾತಿಯ ಚುನಾವಣೆ ಅಲ್ಲ ಅಥವಾ ಒಂದು ದೇವಸ್ಥಾನದ ಚುನಾವಣೆ, ಇದು ರಾಷ್ಟ್ರೀಯ ಭದ್ರತೆ ಅಥವಾ ರಾಷ್ಟ್ರೀಯ ವಿಚಾರಗಳ ಚುನಾವಣೆ ಆಗಿರೋದ್ರಿಂದ ಇದು ಜಾತಿ ಇಲ್ಲಿ ಗೌಣವಾಗ್ತದೆ. ಯಾರೇ ನಿಂತರೂ ಕೂಡ ಇಲ್ಲಿ ಮುಖ್ಯ ಆಗೋದು ಹಿಂದುತ್ವ ಅಥವಾ ಏನು ಬಿಜೆಪಿಯವರ ಏನು ಅಜೆಂಡಾಗಳಿದೆ ಅದನ್ನು ಮುಂದಿಟ್ಕೊಂಡು ಹೇಳ್ತಿದ್ದಾರೆ. ಇಲ್ಲಿ ಬಹುಶಃ ಒಂದು ಚುನಾವಣಾ ರಣತಂತ್ರದ ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕಾಗ್ತದೆ. ಲೇಡಿ ಹಿಲ್ ಏನಂತ ಕರೆಸಿಕೊಳ್ತಂತಹ ವೃತ್ತಕ್ಕೆ ಬಿರುವೇರ್ ಕುಡ್ಲ ವಿಶೇಷವಾಗಿ ಅದರ ಒಂದು ಮುತುವರ್ಜಿಯಿಂದ ಶಾಸಕರಾದಂತಹ ವೇದವ್ಯಾಸ ಕಾಮತ್ರವರ ಪರಿಶ್ರಮ, ಇದರ ಜೊತೆಗೆ ಅಲ್ಲಿ ನಾರಾಯಣ ಗುರುಗಳ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆ ಒಂದು ನಾರಾಯಣ ಗುರುಗಳ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಕಾರ್ಯಕ್ರಮವನ್ನು ಆರಂಭಿಸುವುದಂದರೆ ಒಂದು ರೀತಿಯಲ್ಲಿ ಇಡೀ ಬಿಲ್ಲವ ಸಮುದಾಯ ಅಂತಲ್ಲ, ನಾರಾಯಣ ಗುರುಗಳು ಕೇವಲ ಒಂದು ವರ್ಗಕ್ಕೆ ಖಂಡಿತವಾಗಿ ಸೀಮಿತರಲ್ಲ, ಅವರು ಇಡೀ ಜಗತ್ತಿಗೆ ಲೋಕಕ್ಕೆ ಒಂದು ಅಮರವಾದಂತಹ ಸಂದೇಶವನ್ನು ಸಾರಿದವರು. ಹಾಗಾಗಿ ಬಿಲ್ಲವ ಸಮಾಜಕ್ಕೆ ಒಂದು ವಿಶೇಷವಾದಂತಹ ಗೌರವವನ್ನು ಈ ಮೂಲಕ ನೀಡ್ತಾ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಬಹುಶಃ ಬಿಜೆಪಿ ರವಾನಿಸುವ ಪ್ರಯತ್ನ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತದೆ. ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನೋಂಥ ಸಂದೇಶವನ್ನ ಸಾರಿರುವಂತಹ ನಾರಾಯಣ ಗುರುಗಳ ಮೂರ್ತಿಗೆ ಮಾಲಾರ್ಪಣೆ ಮಾಡೋದ್ರಿಂದ ರೋಡ್ ಶೋಗೆ ಚಾಲನೆ ಸಿಗ್ತಾ ಇದೆ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ನರೇಂದ್ರ ಮೋದಿ ಅವರ ರೋಡ್ ಶೋ ಮಂಗಳೂರಲ್ಲಿ ನಮಗೆ ಕಣ್ತುಂಬಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಅದರ ಸಂಪೂರ್ಣ ಚಿತ್ರಣವನ್ನು ಕೂಡ ನಾವು ನೇರ ಪ್ರಸಾರದ ಮುಖಾಂತರ ನಿಮ್ಮ ಜೊತೆ ಹಂಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ಮಂಗಳೂರಿಗೆ ಆಗಮಿಸಿದ್ದಾರೆ. ಇನ್ನೇನು ನಾರಾಯಣಗುರು ವೃತ್ತದ ಬಳಿ ಕೂಡ ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಚುನಾವಣೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನಾವು ಮಾತಾಡೋದಾದ್ರೆ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು ಇದು ಚುನಾವಣಾ ಪ್ರಚಾರಕ್ಕೋಸ್ಕರ ರಾಜಕೀಯ ಪ್ಲಾನಿಂಗ್ಗಳೇನು ಇದೆ ಅದನ್ನ ವರ್ಕೌಟ್ ಮಾಡೋದಕ್ಕೋಸ್ಕರ ಬರ್ತಾ ಇರುವಂಥದ್ದು. ಮಂಗಳೂರಿಗೆ ಬರ್ತಾ ಇರುವಂಥದ್ರಿಂದ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಲೋಕಸಭಾ ಕ್ಷೇತ್ರಕ್ಕೆ ತುಂಬಾನೇ ಪ್ಲಸ್ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂತಹ ವಿಚಾರವಾಗಿ ಇವತ್ತಿನ ರೋಡ್ ಶೋ ಇರುವಂಥದ್ದು. ಸೊ ಹಾಗಾಗಿ ಈ ಕಡೆಯಿಂದ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ML ಅಶ್ವಿನಿ ಆಗಿರ್ಬೋದು ಅಥವಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟ ಮತ್ತು ಉಡುಪಿಯಲ್ಲಿ ನೋಡೋದಾದ್ರೆ ಕೋಟ ಶ್ರೀನಿವಾಸ್ ಪೂಜಾರಿ, ಈ ಮೂವರು ಕ್ಯಾಂಡಿಡೇಟ್ಗಳಿಗೆ ನರೇಂದ್ರ ಮೋದಿ ಅವರ ಈ ಇವತ್ತಿನ ರೋಡ್ ಶೋ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು ಅನ್ನುವಂಥದ್ದು. ಈ ವಿಚಾರದಲ್ಲಿ ಹೇಳೋದಾದ್ರೆ ಸರ್, ಈ ಬಾರಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆ ಈ ಮೂರು ಕ್ಯಾಂಡಿಡೇಟ್ಗಳಿಗೆ ಮತ್ತು ಈ ಒಂದು ರೋಡ್ ಶೋ ವಿಚಾರವಾಗಿ ಖಂಡಿತ ಇನ್ನೊಂದು ಬಹುಶಃ ನನ್ನ ಒಂದು ಗಮನಕ್ಕೆ ಬಂದಿರುವಂಥ ವಿಚಾರ ಚುನಾವಣಾ ಸೂಕ್ಷ್ಮತೆಗಳನ್ನು ಹೇಳೋದಾದರೆ ಮೈಸೂರಿಗೆ ಭೇಟಿ ನೀಡಿದ್ರು. ಆ ಸಮಾವೇಶದ ಬಳಿಕ ಇಲ್ಲಿ ಬರ್ತಾ ಇದ್ದಾರೆ. ಮೈಸೂರು ಈ ಬಾರಿಯ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಗಮನವನ್ನು ಸೆಳೆದಂಥ ಒಂದು ಲೋಕಸಭಾ ಕ್ಷೇತ್ರ ಅಂದರೆ ಮೈಸೂರಲ್ಲಿ ಪ್ರತಾಪ್ ಸಿಂಹರವರಿಗೆ ಟಿಕೆಟ್ ನೀಡದೇ ಇರುವುದನ್ನು ಭಾಳಷ್ಟು ಜನ ಅದರ ಬಗ್ಗೆ ಮಾತುಕತೆಯನ್ನು ಮಾಡ್ತಾ ಇದ್ದರು. ಸಾಕಷ್ಟು ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿತ್ತು. ಒಂದು ರೀತಿಯಾದಂತಹ ಒಂದು ಭಾವನೆ ಕೆಲವೊಂದು BJPಯ ಕಾರ್ಯಕರ್ತರಲ್ಲಿ ಮೂಡಿತು. ಯಾರು ಹಿಂದೂ ಪರ ಇದ್ದಾರೆ ಅವರುಗಳಿಗೆ ಭಾರತೀಯ ಜನತಾ ಪಕ್ಷ ಈ ಬಾರಿ ಟಿಕೆಟನ್ನು ನಿರಾಕರಣೆ ಮಾಡ್ತಾ ಇದ್ದ. ಅದಕ್ಕೆ ಅನಂತಕುಮಾರ್ ಹೆಗ್ಡೆ ಇರ್ಬೋದು ಅಥವಾ ಈಶ್ವರಪ್ಪ ಅವರ ಮಾತನ್ನು ಕೇಳದೇ ಇರ್ಬೋದು ಅಥವಾ CT ರವಿ ಇರ್ಬೋದು, ಪ್ರತಾಪ್ ಸಿಂಹ. ಹಾಗಾಗಿ ಅಲ್ಲಿಯ ಮೈಸೂರಿನ ಕಾರ್ಯಕರ್ತರಿಗೆ ಅಂತಹ ಒಂದು ಏನು ಬೇಸರ ಇರ್ಬೋದು ಅಥವಾ ಅಸಮಾಧಾನ ಇದೆ ಅದನ್ನು ಹೋಗಲಾಡಿಸುವ ಪ್ರಯತ್ನವಾಗಿ ಬಹುಶಃ ಅಲ್ಲಿಗೆ ಭೇಟಿ ನೀಡುವ ಕಾರಣವೂ ಇರ್ಬೋದು. ಅದೇ ರೀತಿ ಮಂಗಳೂರಿನಲ್ಲಿ ಕೂಡ ಸಾಕಷ್ಟು ಗೊಂದಲಗಳಿತ್ತು. ಯಾರಿಗೆ ಈ ಬಾರಿ ಆ ಟಿಕೆಟ್ ಸಿಗುತ್ತೆ? ಕೊನೆಗೂ ಬ್ರಿಜೇಶ್ ಚೌಟರ್ ಅವರು, ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ ಟಿಕೆಟನ್ನು ಭಾರತೀಯ ಜನತಾ ಪಕ್ಷ ನೀಡಿದೆ. ಅದರ ಜೊತೆಯಲ್ಲಿ ಇಲ್ಲಿ ಕೆಲ ದಿನಗಳಿಂದ ಆಗ್ತಾ ಇರುವಂತಹ ಜಾತಿ ರಾಜಕೀಯ ಇದನ್ನು ಬಹುಶಃ ನರೇಂದ್ರ ಮೋದಿಯವರ ಒಂದು ಆಗಮನ ಭಾಳಷ್ಟು ಮಟ್ಟಿಗೆ ತೊಡೆದು ಹಾಕುವುದಕ್ಕೆ ಸಾಧ್ಯ ಇದೆ ಅನ್ನೋದು BJPಯ ವರಿಷ್ಠರ ಅಥವಾ
ಅವರ ಏನು ವಿಚಾರವಂತರ ಒಂದು ಚಿಂತನೆ ಆಗಿರ್ಬೋದು. ಖಂಡಿತ ತಾವು ಹೇಳ್ತಾ ಇರುವಂತ ಮಾತು ಮತ್ತು ಇವತ್ತಿನ ಪ್ರಸ್ತುತ ಚಿತ್ರಣವನ್ನ ಗಮನಿಸ್ತಾ ಇದ್ರೆ ಪ್ರಮುಖವಾಗಿ ಅದೇ ಟಾರ್ಗೆಟ್ ಅಂತ ಅನಿಸ್ತಾ ಇದೆ. ಬಿಲ್ಲವ ವರ್ಸಸ್ ಬಂಟ ಅನ್ನುವಂತ ವಿಚಾರವಾಗಿ ಏನು ಚುನಾವಣೆ ರಾಜಕೀಯಗಳು ನಡೀತಾ ಇದೆ ಕರಾವಳಿಯಲ್ಲಿ, ಅದೆಲ್ಲವನ್ನ ಕೂಡ ಕಳೆದು ಹಾಕಿ ಕೇವಲ ಮೋದಿ ಪವರ್ ಅಥವಾ ಮೋದಿ ಫ್ಯಾನ್ಸ್ ಫಾಲೋವರ್ಸ್ ಏನಿದ್ದಾರೆ ಅದನ್ನೇ ಮತ್ತೊಮ್ಮೆ ಕ್ರಿಯೇಟ್ ಮಾಡುವಂತಹ, ಮೋದಿ ಹವವನ್ನ ಕ್ರಿಯೇಟ್ ಮಾಡುವಂತಹ ಪ್ರಯತ್ನಕ್ಕೆ ಬಿಜೆಪಿ ಮುಂದಾಗ್ತಾ ಇರುವಂಥದ್ದು. ವಿಶೇಷವಾಗಿ ಇವತ್ತು ಕೇವಲ 2 ಕಿಲೋಮೀಟರ್ನಷ್ಟು ರೋಡ್ ಶೋಗಳು ನಡೆಯುವಂಥದ್ದು. 1 ಗಂಟೆಯಲ್ಲಿ 2 ಕಿಲೋಮೀಟರ್ನಷ್ಟು ರೋಡ್ ಶೋ ನಡೆಯುತ್ತೆ. 7:45ರಿಂದ 8:45 ಸರಿಸುಮಾರು 1 ಗಂಟೆಯ ಈ ಒಂದು ರೋಡ್ ಶೋದಲ್ಲಿ ಸುಮಾರು 5,000ಕ್ಕೂ ಹೆಚ್ಚಾಗಿರುವಂತಹ 5,000 kg ಹೆಚ್ಚಾಗಿರುವಂತಹ ಹೂವಿನ ಮಳೆಯನ್ನು ಸೃಷ್ಟಿಸೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಕೂಡ ಸಿದ್ಧತೆಯನ್ನು ನಡೆಸಿರುವಂಥದ್ದು. ರೋಡ್ ಶೋದ ಉದ್ದಕ್ಕೂ ಕೂಡ ಸೇವಂತಿಗೆ ಅಥವಾ ಇನ್ನಿತರ ಹೂಗಳ ಧಾರಣೆಯ ಜೊತೆಯಾಗಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದು ಪ್ರಸ್ತುತ ಕರಾವಳಿಯ ರೋಡ್ ಶೋಗೆ ಸಂಬಂಧಪಟ್ಟಂತ ಒಂದು ವಿಶೇಷತೆಯನ್ನು ಕಂಡುಕೊಡ್ತಾ ಇರುವಂಥ ಮತ್ತು ನಿನ್ನೆಯ ದಿವಸ ಈ ಒಂದು ರೋಡ್ ಶೋಗೆ ಸಂಬಂಧಪಟ್ಟಂತೆ ಒಂದು ಅಣಕು ರೋಡ್ ಶೋ ಪ್ರದರ್ಶನಗಳು ಕೂಡ ನಡೆದಿತ್ತು. ಯಾವ ರೀತಿಯಾಗಿ ಏರ್ಪೋರ್ಟ್ ಇಂದ ಮಂಗಳೂರಿಗೆ ಬರ್ತಾರೆ ಮತ್ತು ಮಂಗಳೂರಲ್ಲಿ ಯಾವ ರೀತಿಯಾದಂಥ ರೋಡ್ ಶೋಗಳು ಇವತ್ತು ನಡೆಯುತ್ತೆ, ಸೊ ಅದರ ಅಣಕು ರೋಡ್ ಶೋ ನಿನ್ನೆಯಷ್ಟೇ ನಡೆದಿತ್ತು ಮಂಗಳೂರಲ್ಲಿ. ಸೊ ಹಾಗಾಗಿ ಎಲ್ಲ ರೀತಿಯಾದಂಥ ಭದ್ರತೆಗಳನ್ನು ಕೂಡ ಕೈಗೊಳ್ಳಲಾಗಿದೆ. ವಿಶೇಷವಾದಂತಹ CCTV ಕಣ್ಗಾವಲಾಗಿರ್ಬೋದು ಅಥವಾ ಹೆಚ್ಚಿನ ಭದ್ರತಾ ವ್ಯವಸ್ಥೆಗಳನ್ನು ಮಂಗಳೂರಲ್ಲಿ ಇವತ್ತು ನಾವು ದೃಶ್ಯದಲ್ಲೂ ಕೂಡ ನಾವು ಕಾಣಬಹುದು ಕಾರ್ಯಕ್ರಮದ ಮುಂದಕ್ಕೆ. ಸೊ ಇದ್ರ ಜೊತೆಗೆ ಪ್ರಮುಖವಾಗಿ ಈ ಬಾರಿಯ ಚುನಾವಣೆ ಇನ್ನೊಂದು ಅಂಶ ನಾವು ಗಮನಿಸಬೇಕು. ಬಹುಶಃ ನರೇಂದ್ರ ಮೋದಿ ಅವರ ಈ ಭೇಟಿ ಕೊನೆಯ ಕ್ಷಣದಲ್ಲಿ ನಿರ್ಧಾರ ಆಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಬದಲಾವಣೆಗಳು ಕೂಡ ಆಗಿತ್ತು. ಹೌದು, ಅಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ನಡೆದ ಚುನಾವಣೆಯಲ್ಲಿ 135 ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದ್ದು. ಒಂದು ರೀತಿಯಲ್ಲಿ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಾಂಗ್ರೆಸ್ ಪಡ್ಕೊಂಡಿದೆ. ಬಹಳ ದೀರ್ಘಕಾಲದ ಬಳಿಕ ಪುನಶ್ಚೇತನವನ್ನು ಕಾಂಗ್ರೆಸ್ ಕಂಡುಕೊಳ್ತದೆ. ವಿಶೇಷವಾಗಿ ಅವರು ಘೋಷಣೆ ಮಾಡಿರುವಂಥ ಗ್ಯಾರಂಟಿಗಳು, ಇವತ್ತು BJP ಏನೇ ಅದನ್ನು ನಿರಾಕರಣೆ ಮಾಡಿದರೂ ಕೂಡ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಜಯದ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವುದಂತೂ ಸತ್ಯ. ಹಾಗಾಗಿ ಅದೇ ಗ್ಯಾರಂಟಿಯ ಗುಂಗಿನಲ್ಲಿ ಜನ ಮತ್ತೆ ಕಾಂಗ್ರೆಸ್ನ ಕೈ ಹಿಡಿಯಬಹುದು ಎನ್ನುವಂತಹ ಬಹುಶಃ ಲೆಕ್ಕಾಚಾರವನ್ನು BJP ವಲಯ ಮಾಡಿರಬಹುದು ಅಂತ ನನಗನಿಸ. ಹಾಗಾಗಿ ನರೇಂದ್ರ ಮೋದಿ, BJPಯ ಬಹಳ ದೊಡ್ಡ ಪ್ರಬಲ ಅಸ್ತ್ರ ಅಂದರೆ ನರೇಂದ್ರ ಮೋದಿ, ಈ ವಿಶ್ವಮಟ್ಟದ ನಾಯಕ ನರೇಂದ್ರ ಮೋದಿರು. ಅವರನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ಉಡುಪಿ ಜಿಲ್ಲೆಗೆ ತಂದರೆ ಇಲ್ಲಿನ ಜನರು ವಿಶೇಷವಾದ ಭಾವನಾತ್ಮಕವಾಗಿ ಮತ್ತೆ BJP ಅತ್ತ ತಮ್ಮ ಒಲವನ್ನು ತೋರಿಸ್ತಾರೆ ಅನ್ನುವಂಥ ಬಹುಶಃ ನಿರೀಕ್ಷೆ ಇರಬಹುದು. ಅಲ್ಲ, ಪ್ರಮುಖವಾಗಿ ನೋಡೋದಾದ್ರೆ ಈ ಕರಾವಳಿ ಅನ್ನುವಂಥದ್ದು, ಐ ಮೀನ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕ್ಷೇತ್ರ, ಅದು ಬಿಜೆಪಿಯ ಭದ್ರಕೋಟೆ. ಅಲ್ಲಿ ಮೋದಿ ಅನ್ನುವಂತಹ ಚಿತ್ರ ನಾವು ಹಾಗೆ ಹೇಳೋದಕ್ಕಾಗುದಿಲ್ಲ. ಇದು ಕಳೆದ ಒಂದು 2.5 ದಶಕಗಳ ಅಥವಾ 3 ದಶಕಗಳಿಂದ ಮಾತ್ರ ಬಿಜೆಪಿ. 33 ವರ್ಷಗಳಿಂದ ನೆಹರು, ಅದೇ ರೀತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಯಾರೇ ನಿಂತರೂ ಕೂಡ ಅಲ್ಲಿ ಕಾಂಗ್ರೆಸ್ಗೆ ಅದು ಜಯ ಕಟ್ಟಿಟ್ಟ ಬಿಡ್ತಿ ಅಂತಹ ಪರಿಸ್ಥಿತಿ ಇತ್ತು. ಎಲ್ಲಿಯವರೆಗೆ ಅಂದರೆ ತುರ್ತು ಪರಿಸ್ಥಿತಿಯನ್ನು ಹೇರುವವರೆಗೆ. ಆ ಬಳಿಕ ನಡೆದಂಥ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಸಮೇತ ಸೋತರು. ಎಲ್ಲ ಕಡೆ ಕಾಂಗ್ರೆಸ್ ಬಳಿಕ ಮತ್ತೆ ಕಾಂಗ್ರೆಸ್ ಎದ್ದುಕೊಂಡಿತ್ತು. ಆದರೆ ಕಳೆದ ಒಂದು 3-4 ದಶಕಗಳಿಂದ ಕಾಂಗ್ರೆಸ್ ಆ ಒಂದು ಸ್ಥಾನಗಳನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ನೋಡಿದರೆ ಅಂತಹ ಒಂದು ಸಾಧನೆಯನ್ನು ಮಾಡಿದ್ದು ನರೇಂದ್ರ ಮೋದಿ ಅವರು ಮಾತ್ರ. ಸ್ಪಷ್ಟ ಬಹುಮತದೊಂದಿಗೆ 2 ಅವಧಿಯಲ್ಲಿ, ಬಹುಶಃ 3ನೇ ಅವಧಿಯಲ್ಲಿ ಅದಕ್ಕಿಂತಲೂ ದೊಡ್ಡ ಮಟ್ಟದ ಸಾಧನೆ ಅಂತ ಅವರು ದಾಪುಗಾಲಿಡ್ತಾ ಇದ್ದಾರೆ. ಇದುವರೆಗೆ ಆಗಿರುವಂತಹ ಸರ್ವೆಗಳು ಕೂಡ, ಸಮೀಕ್ಷೆಗಳು ಕೂಡ ಬಹುತೇಕ ಅದನ್ನೇ ಹೇಳ್ತದೆ. ಹತ್ರ 400 ಸ್ಥಾನಗಳನ್ನು NDA ಮೈತ್ರಿಕೂಟ ಗೆಲ್ಲಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ. ಸರ್ವೆಗಳನ್ನು ನಂಬುವುದು ಬಿಡೋದು ಎರಡನೇ ವಿಚಾರ. ಖಂಡಿತ. ಅಲ್ಲ, ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಬೇರೆ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಇದು ಬಿಜೆಪಿಯ ಒಂದು ಭದ್ರಕೋಟೆ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಪ್ರಸ್ತುತ ಈ ಸಮಯದಲ್ಲಿ ಮೋದಿ ಅವರು ಬರಬೇಕಾದಂತಹ ಅನಿವಾರ್ಯತೆಗಳು ಇತ್ತ ಅಂತ ಹೇಳಿ, ಅಂದ್ರೆ ಹೇಗೂ ಕೂಡ ಬಿಜೆಪಿಯ ಭದ್ರಕೋಟೆ ಚುನಾವಣೆ ಟೈಮಲ್ಲಿ ಬರೆದಿದ್ರು ಕೂಡ ಯಾವುದೇ ರೀತಿಯಾದಂತಹ ಅದನ್ನೇ ನಾನು ಹೇಳಿದ್ದು. ಬಹುಶಃ ಅಂತಹ ಒಂದು ಧೈರ್ಯದಿಂದ ಕೂತ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇವತ್ತು ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿದೆ. ಯಾಕಂದ್ರೆ ರಾಜ್ಯದಲ್ಲಿ ಆ ಗ್ಯಾರಂಟಿಯ ಪ್ರಭಾವಗಳು ಆ ರೀತಿ ಇದೆ. ಅದರ ಬಗ್ಗೆ ಟೀಕೆಗಳಿರ್ಬೋದು ಅಥವಾ ಭಿನ್ನ ಅಭಿಪ್ರಾಯ ಭೇದಗಳಿರ್ಬೋದು, ಅದು ಏನೇ ಇದ್ರೂ ಕೂಡ ಕಾಂಗ್ರೆಸ್ನ ಮಟ್ಟಿಗೆ ವರದಾನ ಆಗಿರುವುದು ಆ ಗ್ಯಾರಂಟಿಗಳು. ಹಾಗಾಗಿ ಈ ಬಾರಿಯ ಚುನಾವಣೆ ಕೂಡ, ಕರ್ನಾಟಕದ ಚುನಾವಣೆ ಗ್ಯಾರಂಟಿ ವರ್ಸಸ್ ಮೋದಿ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಖಂಡಿತ ಕರ್ನಾಟಕ ಮಾಡೆಲ್ ಅನ್ನುವಂಥದ್ದು ಹೆಚ್ಚಾಗಿ ದೇಶಾದ್ಯಂತ ಸುದ್ದಿ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ. ಸೊ ಕಾಂಗ್ರೆಸ್ ಈ ಬಾರಿ ತನ್ನ ಗ್ಯಾರಂಟಿ ವಿಚಾರವನ್ನೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಘೋಷಣೆ ಮಾಡಿರುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಒಟ್ಟಾರೆಯಾಗಿ
25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಸೊ ಅಂದ್ರೆ ಈ ಬಾರಿಯ ಮೋದಿ ಗ್ಯಾರಂಟಿಯ ವಿರುದ್ಧವಾಗಿ ನಮ್ಮ 25 ಗ್ಯಾರಂಟಿಗಳಿದೆ. ಕರ್ನಾಟಕದಲ್ಲಿ ನಾವು 5 ಗ್ಯಾರಂಟಿಗಳನ್ನ ಕೇವಲ ಘೋಷಣೆ ಮಾಡಿಲ್ಲ, ಬದಲಾಗಿ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ನಾವು ಅದನ್ನ ಪೂರೈಕೆ ಮಾಡಿದ್ದೇವೆ ಜನರಿಗೆ. ಸೊ ಹಾಗಾಗಿ ಈ ಬಾರಿ 25 ಗ್ಯಾರಂಟಿಗಳನ್ನು ಕೂಡ ಜನರಿಗೆ ನಾವು ನೀಡ್ತೇವೆ. ಅದನ್ನ ಜನರ ಬಳಿ ತಲುಪಿಸುವಂತಹ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೇವೆ ಅನ್ನುವಂತಹ ವಿಶ್ವಾಸ ಇದೆ ಕಾಂಗ್ರೆಸ್ಸಿಗರಿಗೆ. ಹಾಗಾಗಿ ಮೋದಿ ಗ್ಯಾರಂಟಿಯ ವಿರುದ್ಧವಾಗಿ ಕಾಂಗ್ರೆಸ್ ತನ್ನ 25 ಗ್ಯಾರಂಟಿಗಳನ್ನು ಪ್ರಣಾಳಿಕೆ ಮುಖಾಂತರ ಈ ಬಾರಿ ಘೋಷಣೆ ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ನರೇಂದ್ರ ಮೋದಿ ಅವರನ್ನ ಬಿಜೆಪಿ ನಾಯಕರು ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದ್ದಾರೆ. ಇನ್ನೇನು ಕೆಲವೇ ಒಂದು 5-10 ನಿಮಿಷಗಳಲ್ಲಿ ನಾರಾಯಣಗೌಡ ಸರ್ಕಲ್ ಬಳಿ ನರೇಂದ್ರ ಮೋದಿ ಅವರ ವಾಹನ ತಲುಪಲಿದೆ. ಅದಾದ ಬಳಿಕ ರೋಡ್ ಶೋಗೆ ಚಾಲನೆ ಸಿಗುತ್ತೆ. ಅದಾದ ಬಳಿಕ ಸಂಪೂರ್ಣ ಕ್ಲಿಪ್ಪಿಂಗ್ಗಳ ಜೊತೆಯಾಗಿ ನರೇಂದ್ರ ಮೋದಿ ಅವರ ಕರಾವಳಿಯ ರೋಡ್ ಶೋ ಏನಿದೆ ಅದರ ಸಂಪೂರ್ಣ ಚಿತ್ರಣವನ್ನು ಕೂಡ ನಾವು ನಮ್ಮ ಟಿವಿಯ ಮುಖಾಂತರವೂ ಕೂಡ ನೋಡ್ಬೋದು. ಸೊ ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಬಾರಿಗೆ ರೋಡ್ ಶೋದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಇದು ಮಂಗಳೂರಲ್ಲಿ. ಕಳೆದ 9 ಬಾರಿ ಭೇಟಿಯನ್ನು ನೀಡಿದ್ದಾರೆ. ಇದು 10ನೇ ಬಾರಿಯ ಭೇಟಿಯಾಗಿದೆ ಮಂಗಳೂರಿಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಕರಾವಳಿಯ ಕಾರ್ಯಕರ್ತರು ಯಾರಿದ್ದಾರೆ, ಬಿಜೆಪಿ ಕಾರ್ಯಕರ್ತರು ಕಳೆದ ಹಲವು ದಿವಸಗಳಿಂದ ನರೇಂದ್ರ ಮೋದಿ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಸೊ ಹಲವು ತಾಯಂದಿರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ರಾಮನಿಗಾಗಿ ಶಬರಿ ಯಾವ ಥರ ಕಾಯ್ತಾ ಇದ್ಲು, ಬೆಳಗಿನಿಂದ ಆಲ್ಮೋಸ್ಟ್ ಬಿಸಿಲಲ್ಲಿ ಮಧ್ಯಾಹ್ನ 2 ಗಂಟೆಗೆ ಬಂದು ನಿಂತಿರುವಂಥ ಜನರು ಕೂಡ ಇದ್ದಾರೆ, ಹಲವಾರು ತಾಯಂದಿರು. ಈಗಲೂ ಕೂಡ ಇಷ್ಟು ಹೊತ್ತಾದರೂ ಕೂಡ ರಾತ್ರಿ 7 ಗಂಟೆ ಕಳೆದರೂ ಕೂಡ ಜನರು ಕಾಯ್ತಾ ಇದ್ದಾರೆ ನರೇಂದ್ರ ಮೋದಿಯವರನ್ನು ಕಣ್ಣಾರೆ ಒಂದು ಬಾರಿ ಕಾಣಬೇಕು ಅನ್ನುವಂತಹ ಆಸೆಯಿಂದಾಗಿ. ಸೊ ಹಾಗಾಗಿ ಹಲವು ಜನರ ನಿರೀಕ್ಷೆಯಾಗಿದೆ ಈ ಬಾರಿ. ಖಂಡಿತ ನರೇಂದ್ರ ಮೋದಿ ಅನ್ನುವಂಥ ಹೆಸರೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಅದೊಂದು ಹೊಸ ವಿದ್ಯುತ್ ಸಂಚಾರವನ್ನು ಮೂಡಿಸ್ತದೆ. ನರೇಂದ್ರ ಮೋದಿ ಅವರನ್ನು ಕಾಣುವ ಒಂದು ಯೋಗ ನಮಗೆ ಪ್ರಾಪ್ತಿಯಾಗಿದೆ ಅನ್ನುವಂಥ ರೀತಿಯಲ್ಲಿ ಜನ ದೌಡಾಯಿಸ್ತಾ ಇದ್ದಾರೆ. ಒಂದು ಅಂಶವನ್ನು ಗಮನಿಸಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಕೊಲ್ನಾಡಿಗೆ ಅವರು ಭೇಟಿಯನ್ನು ನೀಡಿ ಅಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಷಣವನ್ನು ಕೂಡ ಮಾಡಿದವರಿದ್ದರು. ಆದರೆ ಆ ಒಂದು ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಹುತೇಕ ಕಡೆ ಸಂಚಾರ ಮಾಡಿದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಬಿಜೆಪಿಗೆ ಅದು ವರದಾನ ಆಗಲಿಲ್ಲ, ಕರಾವಳಿಯನ್ನು ಹೊರತುಪಡಿಸಿದರೆ. ಈ ಒಂದು 2-3 ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲ ಸ್ಥಾನಗಳನ್ನು ಗೆದ್ದುಕೊಂಡಿತು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7, ಉಡುಪಿ 5ಕ್ಕೆ 5 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುವುದಕ್ಕೆ ನರೇಂದ್ರ ಮೋದಿ ಅವರ ಭೇಟಿ ಕೂಡ ಖಂಡಿತವಾಗಿಯೂ ಪೂರಕ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಹಾಗಾಗಿ ಕರಾವಳಿ ತಾವು ಹೇಳಿದಾಗೆ ಇವತ್ತಿನ ಮಟ್ಟಿಗೆ ಹೇಳುವುದಾದರೆ ಬಿ ಜೆ ಪಿಯ ಪಾಲಿಗೆ ಭದ್ರಕೋಟೆ. ಆ ಒಂದು ಭದ್ರಕೋಟೆಯನ್ನು ಕಾಂಗ್ರೆಸ್ನ ಗ್ಯಾರಂಟಿಗಳು ಛಿದ್ರ ಮಾಡ್ತಾವ ಅಥವಾ ಏನು ಜಾತಿ ರಾಜಕಾರಣದ ಏನು ಮಾತುಕತೆಗಳಾಗ್ತಾ ಇದೆ ಅದು ಏನಾದರೂ ಒಡೆಯೋದಕ್ಕೆ ಸಾಧ್ಯ ಇದೆಯಾ ಅನ್ನೋದಕ್ಕೆ ಉತ್ತರ ಬಹುಶಃ ಜೂನ್ 4ರಂದು ಸಿಗಲಿಕ್ಕೆ. ಖಂಡಿತವಾಗಿಯೂ ಕೂಡ ಈಗ ಸದ್ಯಕ್ಕೆ ನಾವು ನೋಡ್ತಾ ಹೋದರೆ ಯಾವ ರೀತಿಯಾದಂಥ ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಿದರೆ ಎಲ್ಲ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಯಾಕಂತ ಹೇಳಿದರೆ ಪ್ರಧಾನಿ ನರೇಂದ್ರ ಮೋದಿಯವರು ಪಕ್ಷಕ್ಕೆ ಬಿಜೆಪಿಗೆ ನೋಡೋದಾದರೆ ಬಿಜೆಪಿಯ ಒಬ್ಬ ಸದಸ್ಯನಾದರೂ ಕೂಡ, ಪ್ರಾಥಮಿಕ ಸದಸ್ಯತ್ವವನ್ನು ಹೊಂದಿರುವಂಥ ನಾಯಕನಾದರೂ ಕೂಡ ದೇಶಕ್ಕೆ ಆ ವ್ಯಕ್ತಿ ಆತ ಪ್ರಧಾನಿ. ಸೊ ಹಾಗಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು, ಭದ್ರತೆಗಳು ಎಲ್ಲೂ ಕೂಡ ಲೋಪ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕಾದಂಥ ಅಗತ್ಯತೆ ಇದೆ. ಸೊ ನಿನ್ನೆ ಅಲ್ಲದೆ ಮೊನ್ನೆಯಿಂದಲೂ ಕೂಡ ಎಲ್ಲ ರೀತಿಯಾದಂಥ ಭದ್ರತಾ ವ್ಯವಸ್ಥೆಗಳನ್ನು ಶಾಸಕರು ಖುದ್ದಾಗಿ ಅಲ್ಲಿಗೆ ಭೇಟಿ ನೀಡಿ ಆ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ರು. ಸೊ ಹಾಗಾಗಿ ಇವತ್ತು ಕರಾವಳಿಗೆ ಸಂಬಂಧಪಟ್ಟಂಥ ಎಲ್ಲ ಶಾಸಕರು ಕೂಡ ಆ ಒಂದು ಪ್ರದೇಶದಲ್ಲಿ ಸೇರಿರುವಂಥದ್ದು. ಅಂದರೆ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸುವಂಥ ಸಂದರ್ಭದಲ್ಲೂ ಮತ್ತು ರೋಡ್ ಶೋ ಮುಖಾಂತರ ಭಾಗವಹಿಸೋದಕ್ಕೂ ಕೂಡ ರೋಡ್ ಶೋ ಮುಖಾಂತರದಲ್ಲಿ ಮೋಸ್ಟ್ಲಿ ಕ್ಯಾಂಡಿಡೇಟ್ಗಳು ಇರಬಹುದು ಏನೋ ವಾಹನದಲ್ಲಿ, ರೋಡ್ ಶೋ ವಾಹನದಲ್ಲಿ ನರೇಂದ್ರ ಮೋದಿ ಅವರ ಜೊತೆಯಾಗಿ. ಸೊ ಅದರ ಜೊತೆಯಾಗಿ ಹಲವು ಶಾಸಕರು ಮತ್ತು ಈ ಹಿಂದಿನ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಕಳೆದ 3 ಟರ್ಮ್ಗಳಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದವರು ನಿಕಟಪೂರ್ವ. ಖಂಡಿತ ಕಳೆದ 3 ಟರ್ಮ್ಗಳಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಕಂಡಂತಹ ಒಬ್ಬ ಕರಾವಳಿಯ ಶ್ರೇಷ್ಠ ನಾಯಕ. ಅಂದರೆ ಪ್ರತಿ ಟರ್ಮಲ್ಲೂ ಕೂಡ ಮೊದಲ ಟರ್ಮಲ್ಲಿ 40,000 ಮತಗಳ ಅಂತರದಿಂದ ಗೆದ್ದರೆ, ಎರಡನೇ ಟರ್ಮಲ್ಲಿ 1,74,000 ಮತಗಳ ಅಂತರದಿಂದ ಗೆಲ್ತಾರೆ. ಮೂರನೇ ಟರ್ಮಲ್ಲಿ 2,40,000ಕ್ಕಿಂತಲೂ ಅಧಿಕ ಮತಗಳ ಅಂತರ. ಅಂದರೆ ಪ್ರತಿಯೊಂದು ಟರ್ಮಲ್ಲೂ ಕೂಡ ಮತಗಳ ಅಂತರವನ್ನು ಹೆಚ್ಚಾಗಿ ಕಾಪಿಟ್ಟುಕೊಂಡು ಗೆಲುವನ್ನು ಕಂಡಿರುವಂತಹ ನಾಯಕ. ಈ ಬಾರಿ ರಾಜ್ಯದ ಪಕ್ಷದಲ್ಲಿ ರಾಜಕೀಯವಾಗಿ ಬದಲಾವಣೆ ಆಗಿರೋದ್ರಿಂದ, ಅಭ್ಯರ್ಥಿಗೆ ಬದಲಾವಣೆ ಆಗಿರೋದ್ರಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಸೇನೆಯಲ್ಲಿ ಕೆಲಸ ಮಾಡಿರುವಂತಹ ಯೋಧನಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ನೀಡಿರುವಂಥದ್ದು. ಸೊ ಹಾಗಾಗಿ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗ್ಬೋದು ಈ ಬಾರಿ, ಅದಕ್ಕಿಂತಲೂ ಹೆಚ್ಚಾದ
ಮತಗಳ ಅಂತರದ ಗೆಲುವು ಆಗಬಹುದಾ? ಬಿಜೆಪಿ ನಿರೀಕ್ಷೆ ಇದೆ 3,50,000ಕ್ಕಿಂತಲೂ ಅಧಿಕ ಮತಗಳ ಗೆಲುವನ್ನು ಕಾಣಬಹುದು ಅಂತ ಹೇಳಿ. ಸುಶಾಂತ್, ಮತ್ತೊಂದು ಅಂಶವನ್ನು ಇತ್ತೀಚೆಗೆ ಈ ರಾಜ್ಯ ಬಿಜೆಪಿಯ ಮಾಜಿ ಅಧ್ಯಕ್ಷರು ನಮ್ಮ ಕ್ಷೇತ್ರದ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಮಾತಾಡ್ತಾ ಹೇಳ್ತಿದ್ರು, ನರೇಂದ್ರ ಮೋದಿ ಅವರಿಗೆ ಮಂಗಳೂರು ಅಂದರೆ ಅತ್ಯಂತ ಅಚ್ಚುಮೆಚ್ಚಿನ ಒಂದು ತಾಣ. ಪ್ರತಿ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಅವರು ಮಂಗಳೂರಿಗೆ ಆಗಮಿಸ್ತಾರೆ, ಬಹಳ ಸಂತಸ ಪಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಕಳೆದ ಬಾರಿ ಒಂದು ನಡೆದಂತಹ ಸಭೆಗೆ ಸೇರಿದಂಥ ಜನಸ್ತೋಮವನ್ನು ನೋಡಿ ನಳಿನ್ ಕಟೀಲ್ ಅವರನ್ನು ಕೂಡ ಅಭಿನಂದಿಸಿದರು ಅನ್ನೋಂಥ ಮಾಹಿತಿ ಕೂಡ ನಮಗೆ ಲಭ್ಯ ಆಗಿತ್ತು. ಯಾಕಂದರೆ ಆ ಮಟ್ಟದಲ್ಲಿ ಜನ ಇಲ್ಲಿ ಸೇರಿದ್ರು. ನರೇಂದ್ರ ಮೋದಿ ಅವರಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ತರಿಸುವ ರೀತಿಯಲ್ಲಿ, ಯಾಕಂದರೆ ಈ ಭಾಗದಲ್ಲಿ ಇಷ್ಟೊಂದು ಜನಪ್ರಿಯತೆಯನ್ನು ಭಾರತೀಯ ಜನತಾ ಪಕ್ಷ ಅಥವಾ ನರೇಂದ್ರ ಮೋದಿ ಅವರು ಹೊಂದಿದ್ದಾರೆ ಅನ್ನೋದನ್ನು ಸೂಚಿಸುವಂಥ ರೀತಿಯಲ್ಲಿ ಕಡಲಿನ ಉಪಾಧಿಯಲ್ಲಿ ಜನ ಸೇರ್ತಾ ಇದ್ದರು. ಬಹುಶಃ BJP ಪಕ್ಷಕ್ಕೆ ಒಂದು ಸವಾಲಿದೆ, ಈ ಹಿಂದೆ ಆಗಿರುವಂತಹ ಜನಸಂಖ್ಯೆಗಿಂತ ಹೆಚ್ಚಿನ ಜನರನ್ನು ಸೇರಿಸುವಂತಹ ಈ ಬಾರಿ ರೋಡ್ ಶೋಗೆ ಉದ್ದಗಲಕ್ಕೂ ನರೇಂದ್ರ ಮೋದಿಯವರು ಎಲ್ಲೆಲ್ಲ ಸಂಚರಿಸಿದ ಉದ್ದಗಲಕ್ಕೂ ಜನ ಸಾಗರವನ್ನು ಸೃಷ್ಟಿಸುವಂತಹ ಜವಾಬ್ದಾರಿ BJPಯ ಜಿಲ್ಲಾ ನಾಯಕರುಗಳಿಗಿದೆ. ಖಂಡಿತ. ಸೊ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಭೇಟಿ ನೀಡಿರುವಂತಹ ಹಲವು ದಾಖಲೆಗಳಿದೆ. ಆ ಎಲ್ಲ ದಾಖಲೆಗಳನ್ನು ಪುಡಿಗಟ್ಟುವಂಥ ಒಂದು ಉತ್ಸಾಹದಲ್ಲಿ ಕಾರ್ಯಕರ್ತರು ಈ ಬಾರಿಯ ರೋಡ್ ಶೋದಲ್ಲಿದ್ದಾರೆ. ಯಾಕಂತ ಹೇಳಿದರೆ ಮಂಗಳೂರಿಗೆ ಸಂಬಂಧಪಟ್ಟಂತೆ ರೋಡ್ ಶೋ ಅನ್ನುವಂಥದ್ದು ಇದು ಒಂದು ಹೊಸತು. ಯಾಕಂತ ಹೇಳಿದರೆ ಬೆಂಗಳೂರಲ್ಲಿ ಈ ಹಿಂದೆ ಎಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಆಗಿತ್ತು, ಬೇರೆ ರಾಜ್ಯದಲ್ಲೂ ಕೂಡ ರೋಡ್ ಶೋಗಳಾಗಿತ್ತು. ಆದರೆ ಮಂಗಳೂರಿಗೆ ಸಂಬಂಧಪಟ್ಟಂತೆ ಇದು ಮೊದಲ ಒಂದು ಅವಕಾಶ ಮತ್ತು ಮೊದಲ ಒಂದು ಉತ್ಸಾಹ ಅಂತಲೇ ಹೇಳ್ಬೋದು. ಹಾಗಾಗಿ ನರೇಂದ್ರ ಮೋದಿ ಅವರನ್ನು ತುಂಬಾ ಹತ್ತಿರದಿಂದ ನಾವು ಕಾಣಬಹುದು ಅಥವಾ ಅವರನ್ನು ನೋಡುವಂತಹ ಭಾಗ್ಯ ಇನ್ನೊಮ್ಮೆ ಸಿಗ್ತದೆ ಅನ್ನುವಂತಹ ಹೇಳಿಕೆಗಳು ಕೂಡ ಹಲವು ತಾಯಂದಿರು ಮತ್ತು ಕಾರ್ಯಕರ್ತರ ಮನದಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಇವತ್ತಿನ ರೋಡ್ ಶೋ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗಬಹುದು ಕರಾವಳಿಗೆ ಸಂಬಂಧಪಟ್ಟಂತೆ? ಯಾಕಂತ ಹೇಳಿದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಲ್ಲಿ ಕೈಗೊಳ್ತಾ ಇರುವಂತಹ ಒಂದು ರೋಡ್ ಶೋದಿಂದ 3 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿಗೆ ಪ್ಲಸ್ ಆಗುವಂತಹ ಸಾಧ್ಯತೆಗಳು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಲೋಕಸಭಾ ಚುನಾವಣಾ ಕ್ಷೇತ್ರಕ್ಕೆ ಹೊಸದಾದಂತಹ ಮುಖ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೆಯೇ ML ಅಶ್ವಿನಿ ಆಗಿರ್ಬೋದು, ಮೂವರು ಕೂಡ ಹೊಸ ಮುಖಗಳು. ಸೊ ಹಾಗಾಗಿ ಈ ಬಾರಿ ಮತಗಳನ್ನು ಸೆಳೆಯುವುದಕ್ಕೆ ಇನ್ನಷ್ಟು ಈಸಿ ಆಗಬಹುದು ರೋಡ್ ಶೋ ಅನ್ನುವಂತಹ ಅಭಿಪ್ರಾಯಗಳು BJP ಪಕ್ಷದ ಒಳಗಡೆಯೂ ಕೂಡ ಇರುವಂಥದ್ದು. ಸೊ ML ಅಶ್ವಿನಿ ಅವರು ಕೂಡ ಈ ಬಾರಿಯ ಲೀಡನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದನ್ನು ಗಮನಿಸಿದರೆ, ಕಳೆದ ಬಾರಿ LDF ಆ್ಯಂಡ್ UDF ಕ್ಯಾಂಡಿಡೇಟ್ಗಳು ಸುಮಾರು 4 ಲಕ್ಷಕ್ಕಿಂತಲೂ ಅಧಿಕ ಮತಗಳನ್ನು ಇಬ್ಬರು ಕ್ಯಾಂಡಿಡೇಟ್ಗಳು ಕೂಡ ಪಡೆದುಕೊಂಡಿದ್ದರು. ಆದರೆ BJPಯ ಕ್ಯಾಂಡಿಡೇಟ್ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ಆಲ್ಮೋಸ್ಟ್ 1,70,000 ಮತಗಳನ್ನು ಕೇವಲ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಆದರೆ ಈ ಬಾರಿ ನರೇಂದ್ರ ಮೋದಿಯವರ ಹವಾ ಮತ್ತು ಅಭ್ಯರ್ಥಿಯ ಬದಲಾವಣೆ, ML ಅಶ್ವಿನಿ ಅವರು ನರೇಂದ್ರ ಮೋದಿಯವರ ಜೊತೆ ರಾಷ್ಟ್ರೀಯವಾಗಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ರು. ಸೊ ಹಾಗಾಗಿ ಇವರು ಸರಿಸುಮಾರು ಹೆಚ್ಚಿನ ಮತಗಳನ್ನು ಪಡೆಯುವಂಥ ನಿರೀಕ್ಷೆಗಳು ಕೂಡ ಇದೆ ಮತ್ತು ಗೆಲುವಿನ ಸಾಧ್ಯತೆಗಳು ಕೂಡ ಇರಬಹುದು ಅನ್ನುವಂಥ ಮಾತುಕತೆ ಕೂಡ ಇದೆ. ಕೆಲವೊಂದು ಸರ್ವೆಗಳು ಹೇಳುವ ಪ್ರಕಾರ ಕೇರಳದಲ್ಲಿ ಈ ಬಾರಿ ಸ್ಥಾನಗಳು ಹೆಚ್ಚು ಲಭಿಸದೇ ಇದ್ರೂ ಕೂಡ ಮತಗಳನ್ನು ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ಹೆಚ್ಚಿಸಿಕೊಳ್ಳುತ್ತೆ ಅನ್ನುವಂಥ ವರದಿಯನ್ನು ಕೊಡ್ತದೆ. ವಿಶೇಷವಾಗಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಅಲ್ಲಿ ಅಣ್ಣಾಮಲೈ ಅವರ ಜನಪ್ರಿಯತೆ ಕೂಡ ಅಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದೆ. ನರೇಂದ್ರ ಮೋದಿ ಅವರ 10 ವರ್ಷಗಳ ಒಂದು ಆಡಳಿತ, ಒಂದು ಅಂಶವನ್ನು ಗಮನಿಸಬೇಕು. ಸಾಮಾನ್ಯವಾಗಿ 10 ವರ್ಷ ಆಡಳಿತ ನಡೆಸಿದ ಪಕ್ಷದ ವಿರುದ್ಧ ಅಲೆ ಇರುತ್ತದೆ, ಅಧಿಕಾರ ವಿರೋಧಿ ಅಲೆ ಇರುತ್ತದೆ. ಆದರೆ ನರೇಂದ್ರ ಮೋದಿ ಅವರ 10 ವರ್ಷಗಳ ಆಡಳಿತದ ಬಳಿಕವೂ ಕೂಡ ಅಂತಹ ಯಾವುದೇ ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇಲ್ಲ. ಅದಕ್ಕೆ BJPಯವರು ಮಾಡಿರುವಂತಹ ಸಾಧನೆಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ವಿಶೇಷವಾಗಿ ರಾಮ ಮಂದಿರ ನಿರ್ಮಾಣ ಇದು ಒಂದು ರೀತಿಯಿಂದ ಭಾವನಾತ್ಮಕವಾದಂತಹ ಒಂದು ವಿಚಾರ, ಧಾರ್ಮಿಕ ವಿಚಾರ ಹೇಗೂ ಅದೇ ರೀತಿ ಭಾವನಾತ್ಮಕ. ಕಳೆದ ಒಂದು 500 ವರ್ಷಗಳಿಂದ ಸಾಕಷ್ಟು ಸಹಸ್ರ ಸಂಖ್ಯೆಯ ಜನರ ಏನು ನಿರೀಕ್ಷೆ ಇತ್ತು ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ನೀಡಿರುವಂತಹ ಒಂದು ಹೆಗ್ಗಳಿಕೆ BJPಗೆ ಸಲ್ತದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿ 370ನೇ ವಿಧಿ, ಶ್ರೀನಗರದ ಅಥವಾ ಜಮ್ಮು ಕಾಶ್ಮೀರದ 370ನೇ ವಿಧಿಯನ್ನು ರದ್ದುಗೊಳಿಸಿರುವಂಥದ್ದು ಅಥವಾ ತ್ರಿವಳಿ ತಲಾಖನ್ನು ರದ್ದುಗೊಳಿಸಿರುವಂಥದ್ದು, ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿರುವಂಥದ್ದು, ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ನರೇಂದ್ರ ಮೋದಿಯವರು ಮತ್ತೊಮ್ಮೆ 3ನೇ ಅವಧಿಗೆ ಪ್ರಧಾನಿಯಾಗುವ ಒಂದು ಮಾತುಗಳನ್ನು ಭಾರತೀಯ ಜನತಾ ಪಕ್ಷದ ಧುರೀಣರು ಹೇಳ್ತಾ ಇದ್ದಾರೆ. ಅದು ಕೂಡ ಕಳೆದ 2 ಅವಧಿಗಳಿಗಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಸರಿಸುಮಾರು 400ರ ಆಸುಪಾಸಿಗೆ NDA ಗೆಲ್ತದೆ.
ಖಂಡಿತ. ಇದ್ರ ಜೊತೆಗೆ ಪ್ರಮುಖವಾಗಿ ನೋಡೋದಾದ್ರೆ ಸರ್, ಈ ಬಿಜೆಪಿ ಅಂತ ಹೇಳಿದಾಕ್ಷಣ ನರೇಂದ್ರ ಮೋದಿ ಅನ್ನುವಂಥ ಒಂದು ಇಮೇಜ್ ಕಾಣಿಸಿಕೊಳ್ಳುತ್ತೆ. ಆದರೆ ಕಾಂಗ್ರೆಸ್ ಅಂತ ಹೇಳಿದಾಕ್ಷಣ ಇನ್ನೂ ಕೂಡ ಪ್ರಸ್ತುತ ಒಬ್ಬ ನಾಯಕನನ್ನ ಪ್ರಮುಖವಾಗಿ ಕಾಣಿಸಿಕೊಳ್ಳುವಂತಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ. ಇವತ್ತಿಗೂ ಕೂಡ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರವನ್ನ ನೀಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ. ಕೊನೆಯ ಹಂತದಲ್ಲಿ ನಾವು ಆ ತಯಾರಿಯನ್ನ ನಡೆಸ್ತೀವಿ ಅನ್ನುವಂಥದ್ದು ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಬರ್ತಾ ಅಲ್ಲಿ ಅವರು ಬಾಯ್ಬಿಟ್ಟು ಹೇಳದೇ ಇದ್ರು ಕೂಡ ನಾವು ಗಮನಿಸುವ ನಿರೀಕ್ಷೆ ಮಾಡಬಹುದು, ಒಂದು ವೇಳೆ ಕಾಂಗ್ರೆಸ್ ನೇತೃತ್ವದ INDIA ಮೈತ್ರಿಕೂಟ ಗೆಲುವನ್ನು ಸಾಧಿಸಿದರೆ ಅಥವಾ ಬಹುಮತವನ್ನು ಪಡೆದರೆ ಖಂಡಿತವಾಗಿಯೂ ರಾಹುಲ್ ಗಾಂಧಿ ಅವರೇ ಮುಂಚೂಣಿಯಲ್ಲಿರ್ತಾರೆ ಪ್ರಧಾನಿ ಸ್ಥಾನಕ್ಕೆ. ಅಥವಾ ಕೊನೆ ಕ್ಷಣದಲ್ಲಿ ಕೆಲವೊಂದು ಹೆಸರುಗಳು ಬರ್ತದೆ, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರು, ಅವರನ್ನು ಪ್ರಧಾನಿ ಪೀಠದಲ್ಲಿ ಕುಳ್ಳಿರಿಸ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಆದರೂ ಕೂಡ ಗೊಂದಲ ಇದೆ, ಯಾಕೆಂದರೆ ಮೈತ್ರಿಕೂಟದ ಮೈತ್ರಿ ಪಕ್ಷಗಳು ಒಂದೊಂದಾಗಿ ಕಳಚಿಕೊಂಡಿದ್ದು, ಹಾಗಾಗಿ ಸಹಜವಾಗಿ ಬಹಳ ದೊಡ್ಡ ಮಟ್ಟದ ಹೊಡೆತ INDIAಗೆ ಬಿದ್ದಿದೆ. ಓಕೆ. ನರೇಂದ್ರ ಮೋದಿ ಅವರು ಚೆನ್ನೈನಲ್ಲಿ ನಡೆಸಿರುವಂತಹ ರೋಡ್ ಶೋವನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಆ ರೋಡ್ ಶೋದಲ್ಲಿ ಬಳಸಿದ್ದಂಥ ವಾಹನವನ್ನೇ ಮಂಗಳೂರಿಗೂ ಕೂಡ ಕರೆತರಲಾಗಿದೆ. ಅದೇ ವಾಹನದಲ್ಲಿ ಇವತ್ತು ರೋಡ್ ಶೋವನ್ನ ಕೂಡ ನಡೆಸಲಿದ್ದಾರೆ. ಸೊ ಆ ಒಂದು ವಾಹನದಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಸ್ಥಳೀಯವಾಗಿರುವಂತಹ 2 ಜಿಲ್ಲೆಯ ಕ್ಯಾಂಡಿಡೇಟ್ಗಳಾಗಿರುವಂತಹ ಬ್ರಿಜೇಶ್ ಚೌಟ, ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಈ ಹಿಂದಿನ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್, ಅಂದ್ರೆ ಒಟ್ಟಾರೆಯಾಗಿ 4 ಜನರು ಈ ವಾಹನದಲ್ಲಿ ಇರಲಿದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಈಗಾಗಲೇ ನರೇಂದ್ರ ಮೋದಿ ಅವರು ನಾರಾಯಣಗುರು ವೃತ್ತದ ಸಮೀಪ ಈಗಾಗಲೇ ಬರ್ತಾ ಇರುವಂತಹ ಅಪ್ಡೇಟ್ಗಳು ಕೂಡ ಸಿಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ನಾರಾಯಣ ಗುರುಗಳ ವೃತ್ತದಲ್ಲಿರುವಂತಹ ನಾರಾಯಣ ಗುರುಗಳ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ ಬಳಿಕ ರೋಡ್ ಶೋಗೆ ಚಾಲನೆ ಸಿಗಲಿದೆ. ಸೊ ಅದನಂತರ ಹೇಗೂ ಆಲ್ಮೋಸ್ಟ್ 7:40 ಆಗಿದೆ. ಇನ್ನೇನು 5 ನಿಮಿಷಗಳಲ್ಲಿ ರೋಡ್ ಶೋಗೆ ಚಾಲನೆ ಸಿಗಲಿದೆ. ಅಂದರೆ ಅವರ ಬಿಜೆಪಿ ಪಕ್ಷದ ಆಂತರಿಕವಾಗಿರುವಂತಹ ಶೆಡ್ಯೂಲ್ನ ಪ್ರಕಾರ 7:45ಕ್ಕೆ ರೋಡ್ ಶೋಗೆ ಚಾಲನೆ ಸಿಗುತ್ತೆ. 1 ಗಂಟೆಗಳ ಕಾಲ ನಿರಂತರವಾಗಿ 2 ಕಿಲೋಮೀಟರ್ನಷ್ಟು ರೋಡ್ ಶೋ ಮಂಗಳೂರಿನ ಪ್ರಮುಖ ನಗರದ ರಸ್ತೆಯಲ್ಲಿ ಈ ಒಂದು ರೋಡ್ ಶೋ ನಡೆಯಲಿರುವಂಥದ್ದು ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳಿದಿರುವಂಥದ್ದು. ಸೊ ಹಾಗಾಗಿ ಹಲವಾರು ಜನರು ಕೂಡ ಕಾಯ್ತಾ ಇದ್ದಾರೆ, ಕಾರ್ಯಕರ್ತರು, ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಅಥವಾ ನರೇಂದ್ರ ಮೋದಿ ಅಭಿಮಾನಿಗಳು. ಅಂದರೆ ವಿಶೇಷವಾಗಿ ನಾವು ಈ ವರ್ಡನ್ನು ಯೂಸ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿಯ ಅಭಿಮಾನಿಗಳು ಅನ್ನುವಂಥ ಒಂದು ವರ್ಗನೇ ಬೇರೆ ಇದೆ ಮತ್ತು ಪಕ್ಷದ ಕಾರ್ಯಕರ್ತರು ಅನ್ನುವಂಥ ವರ್ಗನೇ ಬೇರೆ ಇದೆ. ಸೊ ಪಕ್ಷದ ಕಾರ್ಯಕರ್ತರು ಕೇವಲ ಸ್ಥಳೀಯವಾಗಿರುವಂಥ ನಾಯಕರನ್ನ ನೆಚ್ಚಿಕೊಂಡು ಬಂದರೆ, ಈ ನರೇಂದ್ರ ಮೋದಿಯವರ ಅಭಿಮಾನಿಗಳು ಸ್ಥಳೀಯವಾಗಿರುವಂತಹ ನಾಯಕರ ನೆಚ್ಚಿಕೊಳ್ಳದಿದ್ರೂ ಕೂಡ ನರೇಂದ್ರ ಮೋದಿಯವರನ್ನ ನೆಚ್ಚಿಕೊಂಡು ಅವರ ಹಿಂಬಾಲಕರಾಗಿ ಬಂದಿರುವಂತಹ ಅಭಿಮಾನಿಗಳು ಕೂಡ ಇವತ್ತು ತುಂಬ ಜನ ಸೇರಿರುವಂಥದ್ದು. ಸದ್ಯದ ಅಪ್ಡೇಟ್ಗಳ ಪ್ರಕಾರ 1,00,000ಕ್ಕೂ ಮಿಗಿಲಾಗಿ ಮಂಗಳೂರಲ್ಲಿ ಜನಸ್ತೋಮಗಳು ಈಗ ಕಾಣಿಸಿಕೊಳ್ತಾ ಇರುವಂಥದ್ದು. ಎಲ್ಲೆಲ್ಲೂ ಕೂಡ ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿಯ ಬಾವುಟಗಳು ಕಾಣಿಸಿಕೊಳ್ತಾ ಇರುವಂಥದ್ದು. ಸೊ ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿಯವರ ರೋಡ್ ಶೋಗೆ ಚಾಲನೆ ಸಿಗಲಿದೆ ಅನ್ನುವಂಥದ್ದು ಪ್ರಸ್ತುತವಾಗಿ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಮತ್ತು ಈ ಬಾರಿಯ ಲೋಕಸಭಾ ಚುನಾವಣೆ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಅಗತ್ಯತೆ ಇದೆ ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಮಾತಲ್ಲೂ ಕೂಡ ಕೇಳೋದಾದರೆ ಈ ಬಾರಿಯ ಕ್ಷೇತ್ರ ಎಲ್ಲ ಲೆಕ್ಕಾಚಾರಗಳಿರ್ಬೋದು, ಅದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸಭೆಗಳ ಸದಸ್ಯರನ್ನು ಲೆಕ್ಕಾಚಾರ ಮಾಡಿ ಅದರಲ್ಲಿ 3/2 ಒಂದು ವೇಳೆ ಯಾವುದಾದ್ರೂ ಒಂದು ಪಕ್ಷಕ್ಕೆ ಅಥವಾ ಯಾವುದೊಂದು ಮೈತ್ರಿಕೂಟಕ್ಕೆ ಬಂದರೆ ಅವರು ಏನೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಅದನ್ನು ಸುಲಭವಾಗಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ BJP ಭಾಳ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತದೆ. ಕಳೆದ ಕೆಲವೊಂದು 2 ಅವಧಿಗಳಲ್ಲಿ ಮಾಡುವುದಕ್ಕೆ ಸಾಧ್ಯ ಆಗದೇ ಇರುವಂತಹ ಕೆಲವೊಂದು ಯೋಜನೆಗಳು ಇನ್ನಷ್ಟಿದೆ. ಅದನ್ನು ಬಹುಶಃ ಮಾಡೋದಕ್ಕೆ ಇದೆಲ್ಲ ಸಹಕಾರಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಒಂದು ಅಂಶವನ್ನು ಗಮನಿಸಬೇಕು, ಇಂತಹ ಜನಪ್ರಿಯತೆ ಕಳೆದ ಕೆಲವು ದಶಕಗಳಿಂದ ಇರಲಿಲ್ಲ. ನರೇಂದ್ರ ಮೋದಿಯವರು, ಅದು ಪಕ್ಷಾತೀತವಾಗಿ ಮಾತನಾಡುವುದಾದರೆ, ಒಬ್ಬ ವ್ಯಕ್ತಿ ಈ ಮಟ್ಟದ ಒಂದು ಪ್ರಭಾವವನ್ನು ಜನಪ್ರಿಯತೆಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯನಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅದರ ಜೊತೆಯಲ್ಲಿ ರಾಜಕೀಯ ಒಂದು ಪಂಡಿತರ ಪ್ರಕಾರ ಇದು ಕೂಡ ಒಂದು ಪಕ್ಷದ ದೃಷ್ಟಿಯಿಂದ ನೋಡೋದಾದರೆ ಒಳ್ಳೆಯದಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿಯ ಮೇಲೆ ಪಕ್ಷ ಈ ಮಟ್ಟದಲ್ಲಿ ನಿರ್ಧಾರಿತ ಆಗಬಾರ್ದು, ಅವಲಂಬಿತ ಆಗಬಾರ್ದು. ಯಾಕಂದರೆ ಮುಂದಕ್ಕೆ ಏನು ಎನ್ನುವಂತಹ ಪ್ರಶ್ನೆ ಕೂಡ ಬರ್ತದೆ. ಈಗ ಸದ್ಯದ ಸ್ಥಿತಿ ನೋಡಿದರೆ BJP ಅನ್ನೋದಕ್ಕಿಂತ ಅದು ನರೇಂದ್ರ ಮೋದಿ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತದೆ. ಹಾಗಾಗಿ ನರೇಂದ್ರ ಮೋದಿಯಂತಹ ಇನ್ನಷ್ಟು ನಾಯಕರು ಬಂದರೆ ಮಾತ್ರ ಅದು ಯಾವುದಾದ್ರೂ ಒಂದು ಪಕ್ಷಕ್ಕೆ ಅಂತಹ ಜನಪ್ರಿಯತೆ ಇರುವಂಥ ಇನ್ನಷ್ಟು ಜನನಾಯಕರು ಬಂದರೆ ಮಾತ್ರ ಪಕ್ಷ ಸುದೃಢವಾಗಿ ಬೆಳೆಯೋದಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳು ಇದೆ. ಈಗಾಗಲೇ ಮಂಗಳೂರಿಗೆ ಆಗಮಿಸಿರುವಂತಹ ನರೇಂದ್ರ ಮೋದಿ ಅವರನ್ನ ಸ್ಥಳೀಯವಾಗಿರುವಂತಹ ಶಾಸಕರು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ
ಎಂಡು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಪ್ರಮುಖವಾಗಿ ಬಿಜೆಪಿಯಿಂದ ಆಯ್ಕೆಗೊಂಡಿರುವಂತಹ 6 ಶಾಸಕರು ಏನಿದ್ದಾರೆ ಮತ್ತು ಉಡುಪಿ ಕ್ಷೇತ್ರದ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಕೂಡ ವೆಲ್ಕಮ್ ಮಾಡಿರುವಂಥದ್ದು. ಇನ್ನೇನು ಕೆಲವೇ ಸಮಯಗಳಲ್ಲಿ ಮಂಗಳೂರಲ್ಲಿ ಒಂದು ರೀತಿಯಾಗಿ ಬಿಜೆಪಿಯವರ ಮಾತಿನ ಥರ ನರೇಂದ್ರ ಮೋದಿಯವರ ಚಂಡಮಾರುತನೇ ಬೀಸಲಿದೆ, ಸುನಾಮಿನೇ ಒಂದು ಬಾರಿ ಅಪ್ಪಳಿಸಲಿದೆ. ಸೊ ಇದನ್ನು ಕಾಂಗ್ರೆಸ್ ತಡೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಅವರು ಈಗಾಗಲೇ ನಗೆಪಾಟಲಿಗೆ ರೀತಿಯಲ್ಲಿ ವಿವರಣೆಗಳನ್ನು ನೀಡ್ತಾ ಇರುವಂಥದ್ದು. ಸದ್ಯಕ್ಕೆ ತಾವು ನೋಡ್ತಾ ಇರುವಂತಹ ದೃಶ್ಯ ಮಂಗಳೂರಿಗೆ ಈಗಾಗಲೇ ಆಗಮಿಸಿರುವಂತಹ ನರೇಂದ್ರ ಮೋದಿಯವರು ಮತ್ತು ಅವರಿಗೆ ಸಂಬಂಧಪಟ್ಟಂತೆ ಕಾಯ್ತಾ ಇರುವಂತಹ ಜನಸಾಗರ ಅಂತಲೇ ಹೇಳ್ಬೋದು. ನಗರವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಬಿ ಜೆ ಪಿಯ ಕಾರ್ಯಕರ್ತರು ಕೇಸರಿ ಶಾಲನ್ನು ತಿರುಗಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಆ ಪರಿಸರವೆಲ್ಲ ಕೇಸರಿಮಯ ಆಗಿ ಕಾಣಿಸ್ತಾ ಇದೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎನ್ನುವಂತಹ ಒಂದು ಸಂದೇಶವನ್ನು ಸಾರುವುದರ ಜೊತೆಗೆ ವಿದ್ಯೆಯಿಂದ ಸ್ವತಂತ್ರರಾಗಿ, ಸಂಘಟನೆಯಿಂದ ಬಲಯುತರಾಗಿ ಎನ್ನುವಂತಹ ಒಂದು ಸಂದೇಶವನ್ನು ಜಗತ್ತಿಗೆ ಸಾರಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ನರೇಂದ್ರ ಮೋದಿಯವರು ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಅವರ ಅಕ್ಕಪಕ್ಕದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಅದೇ ರೀತಿ ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ. ಜನರತ್ತ ಕೈ ಬೀಸಿ ನರೇಂದ್ರ ಮೋದಿಯವರು ಸಾಕ್ತಾ ಇದ್ದಾರೆ. ಜನರಿಗೂ ಕೂಡ ಇಷ್ಟೊಂದು ಹತ್ತಿರದಿಂದ ನೋಡುವ ಅವಕಾಶ ಮಂಗಳೂರಿನ ಮಟ್ಟಿಗೆ ಪ್ರಥಮ ಬಾರಿಗೆ ಪ್ರಾಪ್ತಿ ಆಗ್ತಾ ಇದೆ. ಬಹುಶಃ ರಸ್ತೆಯಲ್ಲಿ ನಿಲ್ಲುವುದಕ್ಕೆ ಜಾಗ ಇಲ್ಲದೆ ಕೆಲವರು ಅಲ್ಲಲ್ಲಿ ನೇತಾಡಿಕೊಂಡಾದರೂ ನರೇಂದ್ರ ಮೋದಿ ಅವರನ್ನು ಕಣ್ತುಂಬಿಸಿಕೊಳ್ಬೇಕೆನ್ನುವ ತವಕದಿಂದ ಇದ್ದಾರೆ. ನಾವು ಗಮನಿಸಬೇಕು, ಮಂಗಳೂರಿನಂತಹ ನಗರದಲ್ಲಿ ಇಂಥ ಒಂದು ರೋಡ್ ಶೋವನ್ನು ಮಾಡುವ ಸಂದರ್ಭದಲ್ಲಿ ಭದ್ರತೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ವಿಶೇಷ ಭದ್ರತಾ ಪಡೆ ಬಹಳ ದೊಡ್ಡ ಮಟ್ಟದ ತಯಾರಿಯನ್ನು ಮಾಡ್ತದೆ. ಅದೇ ರೀತಿ ಜಿಲ್ಲಾಡಳಿತ ಖಂಡಿತವಾಗಿಯೂ ಕೂಡ ಇವತ್ತು ಆದಿತ್ಯವಾರ ವೀಕೆಂಡ್. ಸೊ ಮಂಗಳೂರು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈಗ ಸದ್ಯಕ್ಕಿರುವಂತಹ ಮಂಗಳೂರನ್ನ ಗಮನಿಸಿದ್ರೆ ಬೆಂಗಳೂರಿನ ರೀತಿಯಲ್ಲಿ ಸಜ್ಜಾಗಿರುವಂತಹ ಮಂಗಳೂರು ವೀಕೆಂಡ್ ಬಂತು ಅಂತಂದ್ರೆ ಹೊರತುಪಡಿಸದೆ 2ನೇ ಸ್ಥಾನದಲ್ಲಿ ಬೆಳೀತಾ ಇದೆ. ವೀಕೆಂಡ್ ಅಂತ ಬಂದಾಕ್ಷಣ ತುಂಬಾನೇ ಜನನಿಬಿಡವಾಗಿರುವಂತಹ ಒಂದು ರಸ್ತೆ ಅದು. ಅಂಥ ರಸ್ತೆಯನ್ನ ಇವತ್ತು ಏನು ರಕ್ಷಣಾ ವ್ಯವಸ್ಥೆ ಯಾವ ರೀತಿಗೆ ಸಿದ್ಧಪಡಿಸಿದೆ ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟಿನ ಸೊಳ್ಳೆಯೂ ಕೂಡ ಆ ಕಡೆ ಹೋಗದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಅಂದರೆ ಎಲ್ಲ ವಾಹನಗಳನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದಂಥ ವ್ಯವಸ್ಥೆಗಳಾಗಬೇಕು. ಇದರ ಜೊತೆಗೆ ಕಳೆದ ಹಲವು ದಿವಸಗಳಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಆಗದ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಬರ್ತಾ ಇರುವಂಥದ್ದು ನಮ್ಮ ದೇಶದ ಪ್ರಧಾನಿಯವರು, ಅವರಿಗೆ ರಕ್ಷಣೆಯನ್ನು ನೀಡಬೇಕಾದಂಥದ್ದು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಜನರು ಅಲ್ಲಿ ಸೇರಿರ್ತಾರೆ. ಒಂದು ವೇಳೆ ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಕೂಡ ನಡೆದರೂ ಕೂಡ ಅದು ಆ ರಕ್ಷಣಾ ವ್ಯವಸ್ಥೆಗೂ ಕೂಡ ಲೋಪ ಅನ್ನುವಂತಹ ಮಾತುಗಳು ಕೂಡ ಬರುತ್ತೆ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ CCTV ಕಣ್ಗಾವಳ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ರಕ್ಷಣಾ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವರು ರಸ್ತೆಯ ಉದ್ದಗಲಕ್ಕೂ ಕೂಡ ಇರುವಂತಹ ಜನರ ಬಳಿ ಕೈ ಮುಗಿದು ನಮ್ಮ ಈ ಬಾರಿಯ ಮತ ಶಿಕಾರಿಯನ್ನ ಮುಂದುವರಿಸಿದ್ದಾರೆ. ಅಕ್ಕಪಕ್ಕದಲ್ಲೂ ಕೂಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಹೊಸ ಮುಖಗಳು ಈ ಬಾರಿ ಜನರಿಗೆ. ಆದರೆ ನರೇಂದ್ರ ಮೋದಿ ಅನ್ನುವಂತಹ ಮುಖ ಹೊಸತೇನಲ್ಲ ಜನರಿಗೆ. ಅವರ ಹವ ಯಾವ ರೀತಿಯಲ್ಲಿ ಕರಾವಳಿಯಲ್ಲಿ ಇದೆ ಅನ್ನುವಂಥದ್ದು ಕರಾವಳಿಯ ಜನರಿಗೆ ಗೊತ್ತು. ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಅವರ ವಾಹನದ ಸುತ್ತಲೂ ಕೂಡ
ರಕ್ಷಣಾ ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಕಾರ್ಯಾಚರಿಸ್ತಾ ಇದೆ ನೆರೆದಿರುವಂತಹ ಕಾರ್ಯಕರ್ತರು ನರೇಂದ್ರ ಮೋದಿ ಅವರಿಗೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ಪುಷ್ಪದಳಗಳನ್ನು ಅವರತ್ತ ಎಸೆತಿದ್ದಾರೆ. ಇದು ಬಹುಶಃ ಒಂದು ಒಂದೆರಡು ವರ್ಷಗಳ ಒಂದು ಬೆಳವಣಿಗೆ. ಹಿಂದೆ ಬಹುಶಃ ಇಂತಹ ಒಂದು ಇದನ್ನು ನಾವು ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬೆಳವಣಿಗೆ ಆಗ್ತಾ ಇದೆ. ನಡೆಯುವ ಹಾದಿಯುದ್ದಕ್ಕೂ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಸುಮಾರು 5,000 kg-ಗಿಂತಲೂ ಅಧಿಕ ಹೂಗಳ ವ್ಯವಸ್ಥೆಯನ್ನ ಸಿದ್ಧತೆ ಮಾಡಲಾಗಿದೆ ಈ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ. ಖಂಡಿತ ಬಿಜೆಪಿಯ ಮಟ್ಟಿಗೆ ಉತ್ತರ ಭಾರತ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ. ಸ್ಪಷ್ಟ ಬಹುಮತ ಅಥವಾ ಅವರ ನಿರೀಕ್ಷೆಯ 400 ಸ್ಥಾನಗಳನ್ನು ಗೆಲ್ಲುವುದಕ್ಕೆ. ದಕ್ಷಿಣ ಭಾರತವನ್ನು ಹೇಳುವುದರಲ್ಲಿ ಬಿಜೆಪಿಗೆ ಅಷ್ಟು ದೊಡ್ಡ ಮಟ್ಟದ ಒಂದು ಪ್ರಭಾವವನ್ನು ಬೀರುವುದಕ್ಕೆ ಸಾಧ್ಯ ಆಗಿಲ್ಲ, ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವುದಕ್ಕೆ ಸಾಧ್ಯ ಆಗಿಲ್ಲ. ಕೇವಲ ಕರ್ನಾಟಕದಲ್ಲಿ ಮಾತ್ರ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತದೆ. ಉಳಿದ ರಾಜ್ಯಗಳಲ್ಲಿ ಹೇಳಿಕೊಳ್ಳುವಂತಹ ಸಾಧ್ಯವನ್ನು ಮಾಡಿಲ್ಲ. ಆದರೆ ಈ ಬಾರಿ ಒಂದಷ್ಟು ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆಲ್ಲುವುದಕ್ಕೆ ಪ್ರಯತ್ನವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತದೆ. ಅದರ ಯಶಸ್ಸನ್ನು ಕಾಣ್ತದೆ ಎನ್ನುವಂಥ ಒಂದು ವಿಚಾರವನ್ನು ಕೆಲವು ಸಮೀಕ್ಷೆಗಳು ಹೇಳ್ತದೆ. ಹಾಗಾಗಿ ದಕ್ಷಿಣ ಭಾರತದ ಹೆಚ್ಚಿನ ಒಂದು ಮುತುವರ್ಜಿಯನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳು ತೋರಿಸ್ತಾ ಇದ್ದಾರೆ, ವಿಶೇಷವಾಗಿ ನರೇಂದ್ರ ಮೋದಿ ಅವರು. ಖಂಡಿತ ದಕ್ಷಿಣ ಭಾರತ ಅಂತ ಹೇಳಿದ್ರೆ ಈಗ ಈ ಬಾರಿಯ ಚುನಾವಣೆಯಲ್ಲಿ ಎರಡೂ ಪಕ್ಷಗಳಿಗೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ನೋಡ್ತಾ ಹೋದ್ರೆ ಎರಡೂ ಪಕ್ಷಗಳು ಕೂಡ ತುಂಬಾನೇ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ವಿಚಾರವಾಗಿ ನಾವು ಗಮನಿಸುವುದಾದ್ರೆ ಉತ್ತರ ಭಾರತ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಎಲ್ಲೂ ಕೂಡ ಠೇವಣಿಯನ್ನ ಉಳಿಸಿಕೊಳ್ಳುವಂತ ದೊಡ್ಡ ಮಟ್ಟದಲ್ಲಿ ಉಸಿರಾಡ್ತಾ ಇರುವುದೇ ಕಾಂಗ್ರೆಸ್. ಕರ್ನಾಟಕದಲ್ಲಿ ದೊಡ್ಡ ರಾಜ್ಯ ಅಂತ ಇದ್ರೆ ಅದು ಕರ್ನಾಟಕ. ದಕ್ಷಿಣ ಭಾರತದಲ್ಲಿ ಹೆಚ್ಚಾದ ಸೀಟುಗಳು ಕೇರಳ ಮತ್ತು ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಆದ್ರೂ ಉಸಿರಾಡುವಂತಹ ವ್ಯವಸ್ಥೆಗಳು ಇರುವಂತದ್ದು. ಹಾಗಾಗಿ ಪ್ರಮುಖ ನಾಯಕರುಗಳು ಕೂಡ ದಕ್ಷಿಣ ಭಾರತ ನಾವು ಖಂಡಿತವಾಗಿ ಗಮನಿಸಲೇಬೇಕು. 135 ಸ್ಥಾನಗಳು. ಯಾವ ಸಮೀಕ್ಷೆ ಕೂಡ ಆ ಮಟ್ಟಿನ ಯಶಸ್ಸನ್ನು ಕಾಂಗ್ರೆಸ್ ಕಾಣ್ತದೆ ಅಂತ ಹೇಳಲೇ ಇಲ್ಲ. ಆ ಎಲ್ಲ ಸಮೀಕ್ಷೆಗಳನ್ನು ತಲೆ ಕೆಳಗಾಗಿಸಿ ಕಾಂಗ್ರೆಸ್ ಮೊನ್ನೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ 135 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಹಾಗಾಗಿ ಸಹಜವಾಗಿಯೇ ಬಿಜೆಪಿಗೆ ಒಂದು ರೀತಿಯಾದಂತಹ ಒಂದು ಪ್ರಶ್ನೆ ಎದುರಾಗ್ತದೆ. ಇದು ಪ್ರತಿಷ್ಠೆಯ ಪ್ರಶ್ನೆ. ಕರ್ನಾಟಕದಲ್ಲಿ ಕಳೆದ ಬಾರಿ 25 ಸ್ಥಾನಗಳನ್ನು ಗೆದ್ದುಕೊಂಡಿದ್ದೇವೆ. ಹಾಗಾಗಿ ಈ ಬಾರಿ ಅದು ಮೈತ್ರಿ ಕೂಡ ಇದೆ. ಜೆ ಡಿ ಎಸ್ನಂದ್ರೆ ಮೈತ್ರಿ ಮಾಡಿ ಕೂಡ ಸ್ಥಾನಗಳು ಕಡಿಮೆ ಆದರೆ ನಮಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತದೆ ಎನ್ನುವ ಸತ್ಯವನ್ನು ತಿಳಿದಂತಹ ಬಿಜೆಪಿ ಇಲ್ಲಿನ ಮತಗಳು ಎಲ್ಲೂ ಕೂಡ ಬೇರೆ ಪಕ್ಷಗಳಿಗೆ ಹೋಗದಂತೆ ಅಥವಾ ಬಿಜೆಪಿಯ ಸ್ಥಾನಗಳು ಕಡಿಮೆ ಆಗದಂತೆ ನೋಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಈ ಬಾರಿಯ ಕಾಂಗ್ರೆಸ್ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಈ ಬಾರಿ ಒಂದು 22 ಕ್ಷೇತ್ರಗಳನ್ನಾದರೂ ಗೆಲ್ತೀವಿ ಅನ್ನುವಂಥ ಭರವಸೆಯಲ್ಲಿದೆ ಕಾಂಗ್ರೆಸ್. ಆದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮೊನ್ನೆ ಒಂದು ಹೇಳಿಕೆಯನ್ನು ಗಮನಿಸಿದರೆ ಕೇವಲ 1 ಸೀಟ್ ಗೆದ್ದಂಥ ಕಾಂಗ್ರೆಸ್ 22 ಸೀಟನ್ನು ಗೆಲ್ತೇವೆ ಅನ್ನುವಂಥ ಭರವಸೆಯಲ್ಲಿದೆ. ಆದರೆ ನಾವು ಕಳೆದ ಬಾರಿ 25 ಸೀಟನ್ನು ಗೆದ್ದಿದ್ದೇವೆ, ನಾವು 28 ಸೀಟನ್ನು ಗೆಲ್ತೇವೆ. ಮತ್ತು ಒಂದು ಸುಮಲತಾರವರನ್ನು ಕೂಡ ಬಿಜೆಪಿ ಬೆಂಬಲಿಸಿತ್ತು. ಹಾಗಾಗಿ 25 ಮತ್ತು 1 ಅಂತಲೂ ಹೇಳ್ಬೋದು. ಸೊ 26 ಸೀಟನ್ನು ಗೆದ್ದಂತ ನಮಗೆ 28 ಸೀಟೇನು ದೊಡ್ಡ ವಿಚಾರವೇನಲ್ಲ. 1 ಸೀಟನ್ನು ಗೆದ್ದಿರುವಂಥ ಕಾಂಗ್ರೆಸ್ಗೆ ಈ ಬಾರಿ ಕ್ಲೀನ್ ಸಿಪ್ ಅನ್ನು ನೀಡುವಂಥ ವ್ಯವಸ್ಥೆಯನ್ನು ನಾವು ಈ ಬಾರಿ ಮಾಡಿ ತೋರಿಸ್ತೇವೆ ಅನ್ನುವಂಥ ವಿಶ್ವಾಸದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಇದ್ರು. ಮತ್ತು ಶ್ರೀನಿವಾಸ್ ಪೂಜಾರಿ ಅವರು ಲೋಕಸಭಾ ಕ್ಷೇತ್ರಕ್ಕೆ ಹೊಸಮುಖ ಆದರೂ ಕೂಡ ರಾಜಕೀಯಕ್ಕೇನು ಹೊಸಮುಖ ಅಲ್ಲ. ವಿಧಾನ ಪರಿಷತ್ ಆಗಿರ್ಬೋದು, ಪಂಚಾಯತ್ ಮೆಂಬರ್ ಆಗಿ ಬೆಳೆದಂತ ಪ್ರಮೋದ್ ಮಧ್ವರಾಜ್ ಅವರು ಹೇಳಿರೋ ತರ ಅವರೇನು ಈ ಬಾರಿಯ ಎಲೆಕ್ಷನ್ಗೆ ಹೊಸಬರಿ ಏನಲ್ಲ. ಅವರು ಆಲ್ರೆಡಿ PM ಪಂಚಾಯತ್ ಮೆಂಬರ್. ಅವರು ಈ ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ. ಖಂಡಿತ. ಹಾಗಾಗಿ ಸಹಜವಾಗಿ ಈ ಒಂದು ಭಾಗದಲ್ಲಿ ಎಲ್ಲ ಸ್ಥಾನಗಳನ್ನು ಗೆದ್ದುಕೊಳ್ಳುವ ರಣತಂತ್ರವನ್ನು ಈ ಚುನಾವಣೆಯ ರಣರಂಗದಲ್ಲಿ ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷ. ಗೆದ್ದುಕೊಳ್ಳುವುದು ಹೆಚ್ಚು ಕಷ್ಟ ಅಲ್ಲ ಅಂತ ಅವರಿಗೆ ಅನಿಸಿರ್ಬೋದು. ಯಾಕೆಂದರೆ ಈ ಹಿಂದೆ ಕೂಡ ಭಾಳ ದೊಡ್ಡ ಮಟ್ಟದ ಸಾಧನೆಯನ್ನು ಈ ಒಂದು ಅವಿಭಜಿತ ಜಿಲ್ಲೆ ಬಿಜೆಪಿಗೆ ನೀಡಿದೆ. ಹಾಗಾಗಿ ಈ ಬಾರಿ ಕೂಡ ಜನ ಕೈ ಬಿಡಲ್ಲ ಅನ್ನುವಂಥ ಒಂದು ವಿಶ್ವಾಸದಲ್ಲಿವರಿದ್ದಾರೆ. ಆದರೂ ಕೆಲವೊಂದು ವಿಚಾರಗಳಲ್ಲಿ ಒಂದಷ್ಟು ಜನರಿಗೆ ಗೊಂದಲಗಳಿದೆ. ಹಾಗಾಗಿ ವಿಶೇಷವಾಗಿ ನಾನು ಹೇಳುವುದಾದರೆ ಆ ಗ್ಯಾರಂಟಿ ಯೋಜನೆಗಳು ಬಿಜೆಪಿಗೆ ದೊಡ್ಡ ಮಟ್ಟದ ತಲೆನೋವನ್ನು ಕರ್ನಾಟಕದಲ್ಲಿ ಮಾಡಿರುವುದಂತೂ ಸತ್ಯ ಅಂತ ನನಗೆ ಅನಿಸ್ತದೆ. ಅದಾದ ಬಳಿಕ ಬಿಜೆಪಿಯು ಕೂಡ ಹಲವು ರಾಜ್ಯಗಳಲ್ಲಿ ಆ ಪ್ರಯೋಗವನ್ನು ಮುಂದುವರಿಸಿದೆ. ಬಿಜೆಪಿಯಿಂದಲೂ ಕೂಡ ಕೆಲವೊಂದು ರಾಜ್ಯಗಳ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದಕ್ಕೆ ಮುಂದಾಯಿತು ಪ್ರಣಾಳಿಕೆಯಲ್ಲಿ. ಆದರೆ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯೋದ್ರ ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಕೂಡ ಬಿಜೆಪಿ ಒಂದರ್ಥದಲ್ಲಿ ಕಾಪಿ ಮಾಡಿತು ಅನ್ನುವಂಥದ್ದನ್ನ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ.
ಈಗಾಗಲೇ ಮಂಗಳೂರಿನ ನಾರಾಯಣಗುರು ವೃತ್ತದಿಂದ ಚಾಲನೆ ಸಿಕ್ಕಿರುವಂಥದ್ದು ರೋಡ್ ಶೋಗೆ. ಈಗಾಗಲೇ ಮಂಗಳೂರಿನ ಪ್ರಮುಖ ನಗರದ ರಸ್ತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರೋಡ್ ಶೋವನ್ನು ಮುಂದುವರಿಸ್ತಾ ಇದ್ದಾರೆ. ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಜೊತೆಯಾಗಿದ್ದಾರೆ. ಸೊ ರಸ್ತೆಯುದ್ದಕ್ಕೂ ಕೂಡ ಜನಸಾಗರ ಸೇರಿದೆ. ನರೇಂದ್ರ ಮೋದಿ ಅವರನ್ನು ಒಂದು ಬಾರಿ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ರಸ್ತೆ ಉದ್ದಕ್ಕೂ ಕೂಡ ನಾವು ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು. ಹೂಗಳ ಮಳೆಯೇ ಸುರಿತಾ ಇದೆ ನರೇಂದ್ರ ಮೋದಿಯವರನ್ನು ಸ್ವಾಗತಿಸುವುದಕ್ಕೆ. ಮತ್ತು ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಭದ್ರತಾ ವ್ಯವಸ್ಥೆಗಳಾಗಿರ್ಬೋದು ಮತ್ತು ದಾರಿದೀಪದ ವ್ಯವಸ್ಥೆಗಳಾಗಿರ್ಬೋದು ಈ ಸಂಜೆಯ ವೇಳೆಯಲ್ಲಿ, ಅಂದರೆ ಹಗಲಿನಲ್ಲಿ ರೋಡ್ ಶೋಗಳನ್ನು ಈ ಹಿಂದೆ ಕೂಡ ಚೆನ್ನೈಯಲ್ಲೂ ಕೂಡ ನಡೆಸಿತ್ತು, ಆದರೆ ಇದು ರಾತ್ರಿಯ ವೇಳೆ. ಸೊ ಹಾಗಾಗಿ ಭದ್ರತಾ ವ್ಯವಸ್ಥೆಗಳು ಕೂಡ ತುಂಬಾ ಚುರುಕಾಗಿರಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಸೊ ಪ್ರಧಾನಿಯವರು ಮಂಗಳೂರಿಗೆ ಆಗಮಿಸುವಂಥ ಈ ಸಂದರ್ಭದಲ್ಲಿ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು ಮಂಗಳೂರಿನ ಪೊಲೀಸರಿಗೂ ಕೂಡ ತುಂಬಾ ಸಾಹಸ ಆಗಿತ್ತು. ಮೊನ್ನೆಯಿಂದ ನಡೆಸಿರಬೇಕಾದಂಥ ವ್ಯವಸ್ಥೆಗಳನ್ನು, ಭದ್ರತಾ ವ್ಯವಸ್ಥೆಗಳನ್ನು ಗಮನಿಸಿದರೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇರುವಂಥದ್ದು ಇದು ನಾರಾಯಣಗುರು ವೃತ್ತದಿಂದ ಹೊರಟು ಈಗ ಮಂಗಳೂರಿನ ಪ್ರಮುಖ ಲಾಲ್ಬಾಗ್ ರಸ್ತೆಯಲ್ಲಿ ಸಾಗ್ತಾ ಇರುವಂಥ ದೃಶ್ಯ ಇದು. ಶಿಶನ್, ಅದೇ ರೀತಿ ಕಾಂಗ್ರೆಸ್ ಈ ಬಾರಿ ಒಂದು ಹುಮ್ಮಸ್ಸಲ್ಲಿದೆ. ಯಾಕೆಂದರೆ 135 ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ. ಹಾಗಾಗಿ ನಾವು ಕನಿಷ್ಠ ಒಂದು 18-20 ಸ್ಥಾನಗಳ ಹತ್ತಿರ ಬರ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಕಾಂಗ್ರೆಸ್ ಇಟ್ಟುಕೊಂಡಿದೆ. ಆದರೆ BJPಯ ಪಾಲಿಗೆ ವರದಾನ ಅಂದರೆ ಒಂದು ಅಂಕಿಅಂಶವನ್ನು ಗಮನಿಸುವುದಾದರೆ 2013ರಲ್ಲಿ ಇದೇ ರೀತಿಯಾದಂಥ ಫಲಿತಾಂಶ ಅಲ್ಲಿತ್ತು. ಅದು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ 8 ಸ್ಥಾನಗಳಲ್ಲಿ 7 ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಉಡುಪಿಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಂಗ್ರೆಸ್ ಕಂಡಿದ್ರು. ಆದರೆ ಆ ಮರು ವರ್ಷ ನಡೆದಂಥ 2014ರ ಚುನಾವಣೆಯಲ್ಲಿ ಆದದ್ದೇ ಬೇರೆ. ಇಲ್ಲಿ ಯಾವುದೇ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುವುದಕ್ಕೆ ಸಾಧ್ಯ ಆಗಿಲ್ಲ ಲೋಕಸಭಾ ಚುನಾವಣೆ. ಹಾಗಾಗಿ ಲೋಕಸಭಾ ಚುನಾವಣೆಯೇ ಬೇರೆ, ವಿಧಾನಸಭಾ ಚುನಾವಣೆಯೇ ಬೇರೆ. ಆ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ಮುಂದಿಟ್ಟುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ನಾವು ಅದೇ ಯಶಸ್ಸನ್ನು ಕಾಣ್ತೇವೆ ಅಂದರೆ ಅದು ರಾಜಕೀಯವಾಗಿ ಸ್ವಲ್ಪ ಕಷ್ಟದ ಮಾತು. ಯಾಕಂದರೆ ಲೋಕಸಭಾ ಚುನಾವಣೆಗಳ ವಿಷಯಗಳು ಬೇರೆ ಇರ್ತದೆ, ರಾಷ್ಟ್ರೀಯ ಮಟ್ಟದ ವಿಚಾರಗಳಿರ್ತದೆ. ಹಾಗಾಗಿ ವಿಧಾನಸಭಾ ಚುನಾವಣೆ ರಾಜ್ಯ ಮಟ್ಟದ ವಿಚಾರಗಳಿರ್ತದೆ. ಇನ್ನು ಪಂಚಾಯತ್ ಚುನಾವಣೆಗಳ ಸಂದರ್ಭದಲ್ಲಿ ಆ ಒಂದು ಊರಿನ ಅಥವಾ ಪರಿಸರದ ವಿಷಯಗಳು ಇರ್ತದೆ. ಇಲ್ಲಿ ರಾಷ್ಟ್ರೀಯ ವಿಚಾರಗಳು ಬರುವಾಗ BJPಯನ್ನು ಜನ ಬೆಂಬಲಿಸ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು BJP ಹೊಂದಿದೆ. कर्नाटक में देखिए, अभी प्रधानमंत्री मैसूर में जेडीएस के साथ मिलकर पूर्व प्रधानमंत्री के देवेगौड़ा के साथ मिलकर प्रचार किया, क्योंकि ये जो ओल्ड मैसूर रीजन है अहम है, यहाँ पर वोकली का डोमिनेंट इलाका है. तो ये जो अलायंस है बीजेपी के लिए बहुत अहमियत रखता है. और अगर इस पूरे चुनाव में 28 का जो लक्ष्य रखा है उसे जीतने में ತೆರೆದ ವಾಹನದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರೋಡ್ ಶೋ ನಡೆಸ್ತಾ ಇದ್ದಾರೆ. ಇದು ಅವರ 10ನೆಯ ಭೇಟಿ. ಈಗಾಗಲೇ ಕಳೆದ 9 ಬಾರಿ ಭೇಟಿ ನೀಡಿದಾಗಲೂ ಕೂಡ ಮಂಗಳೂರಿನ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ನೀಡಿದರು. ಈ ಬಾರಿ ಕೂಡ ಅದಕ್ಕಿಂತ ಮೀರಿಸುವ ರೀತಿಯಲ್ಲಿ ಜನ ಬೆಂಬಲ ವ್ಯಕ್ತ ಆಗ್ತಾಯಿದೆ. ಯಾಕೆಂದರೆ ರೋಡ್ ಶೋ ಅಂದರೆ ಅದು ಕೇವಲ ಒಂದೇ ಕಡೆಯಲ್ಲಿ ಸೀಮಿತ ಆಗೋದಿಲ್ಲ, ಉದ್ದಕ್ಕೂ ಜನ ಸೇರಿರ್ತಾರೆ. ಹಾಗಾಗಿ ಇಲ್ಲಿ ನೋಡಿದರೆ ಅಲ್ಲಿ ಇಕ್ಕೆಲಗಳಲ್ಲೂ ಕೂಡ ಬೃಹತ್ ಸಂಖ್ಯೆಯ ಜನ ಅಲ್ಲಿ ಸೇರಿದ್ದಾರೆ. ಕಾರ್ಯಕರ್ತರು, ನರೇಂದ್ರ ಮೋದಿಯವರ ಅಭಿಮಾನಿಗಳು, ಇನ್ನು ಕೆಲವರು ಯಾವುದೇ ಪಕ್ಷಕ್ಕೆ ಮತ ನೀಡುವ ನಿರ್ಧಾರವನ್ನು ಮಾಡದೇ ಇರುವವರು ಕೂಡ ಒಂದು ಕುತೂಹಲ ಇರ್ತದೆ. ಯಾಕೆಂದರೆ ಭಾಳಷ್ಟು ಲಕ್ಷ ಸಂಖ್ಯೆಯಲ್ಲಿ ಹೊಸ ಮತದಾರರು ಇರ್ತಾರೆ. ಅವರು ಇದೇ ಪಕ್ಷಕ್ಕೆ ಅಂತ ನಿರ್ಧಾರ ಮಾಡಿರುವುದಿಲ್ಲ. ಅಂಥವರು ಕೂಡ ಈ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಬರುವಾಗ ಸಹಜವಾಗಿ ಕುತೂಹಲಕ್ಕಾಗಿ ಆದರೂ ನೋಡ್ತಾರೆ. ಸೊ ಖಂಡಿತವಾಗಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ 10ನೇ ಭೇಟಿ ಇದು. ಸೊ 2013ರಲ್ಲಿ ಗುಜರಾತ್ CM ಆಗಿದ್ದಂಥ ವೇಳೆಯಲ್ಲಿ ಮೋದಿಯವರು ಆಗ ವಿಧಾನಸಭಾ ಚುನಾವಣಾ ಪ್ರಚಾರಕ್ಕೋಸ್ಕರ ಮಂಗಳೂರಿಗೆ ಆಗಮಿಸಿದರು. ಅದಾದ ಬಳಿಕ 2014ರಲ್ಲಿ ಸಂಸತ್ ಚುನಾವಣಾ ಪ್ರಚಾರಕ್ಕೂ ಕೂಡ ಮೋದಿ ಆಗಮಿಸಿ ಸಮಾವೇಶದಲ್ಲಿ ಮಾತನಾಡಿದರು. ಅದಾದ ಬಳಿಕ ಪ್ರಧಾನಿಯಾದ ಬಳಿಕ 2016ರಲ್ಲಿ ಕೇರಳದ ಕೊಚ್ಚಿಗೆ ತೆರಳುವ ಹಾದಿಯಲ್ಲಿ ಅವರು ಮಂಗಳೂರಿಗೆ ವಿಮಾನ ನಿಲ್ದಾಣದಲ್ಲಿ ಇಳಿದು ಕಾರ್ಯಕರ್ತರನ್ನು ಕೂಡ ಭೇಟಿಯಾಗಿದ್ದರು. 2017ರಲ್ಲಿ ಉಜಿರೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳ ಸಮಾವೇಶದಲ್ಲಿ ಭಾಗವಹಿಸಿ ಆಗಮಿಸಿದರು. ಆಗ ಕೂಡ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಧರ್ಮಸ್ಥಳಕ್ಕೆ ತೆರಳಿದ್ರು.
ಅದಾದ ಬಳಿಕ 2017ರಲ್ಲಿ ಮೋದಿ ಲಕ್ಷದ್ವೀಪಕ್ಕೆ ಹೋಗುವುದಕ್ಕಾಗಿ ಒಂದು ರಾತ್ರಿ ಮಂಗಳೂರಿನಲ್ಲಿ ಉಳಿದುಕೊಂಡಿದ್ರು. ಅವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬರುವಂಥದ್ದು ಮಧ್ಯರಾತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಭಾರಿ ಜನಸ್ತೋಮ ಕೂಡ ಸೇರಿತು. 2018ರಲ್ಲಿ ಅಸೆಂಬ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಬಂದಿದ್ದಂತಹ ಮೋದಿಯವರು ಕೇಂದ್ರ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. 2019ರಲ್ಲಿ ಚುನಾವಣಾ ಪ್ರಚಾರ ಸಮಾವೇಶಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿದರು. ಆವಾಗಲೂ ಕೂಡ ಕೇಂದ್ರ ಮೈದಾನದಲ್ಲೇ ವಿಮಾನ ನಿಲ್ದಾಣಕ್ಕೆ ತೆರಳುವ ವೇಳೆ ಹಂಪನಕಟ್ಟೆ ಬಳಿ ಭರ್ಜರಿ ಜನ ಸೇರಿ ಅಲ್ಲಿಯೂ ಕೂಡ ಜನರ ಉತ್ಸಾಹವನ್ನು ನೋಡಿ ಪ್ರಧಾನಿ ಮೋದಿಯವರು ಕಾರಿನ ಬಾಗಿಲನ್ನು ತೆರೆದು ಜನರ ಕೈಯನ್ನು ಕುಲುಕಿ ಅವರ ಜೊತೆ ತಮ್ಮ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದರು. 2022ರಲ್ಲಿ ವಿವಿಧ ಯೋಜನೆಗಳ ಶಿಲಾನ್ಯಾಸ ಉದ್ಘಾಟನೆಗೆ ಅಂತ ಹೇಳಿ ಮಂಗಳೂರಿಗೂ ಕೂಡ ಆಗಮಿಸಿದರು. ಅದಾದ ಬಳಿಕ 9ನೇ ಭೇಟಿಯಾಗಿ 2023ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಪ್ರಚಾರ ಸಭೆಗಾಗಿ ಮುಲ್ಕಿ ಕಾರ್ನಾಡಲ್ಲಿ ನಡೆದಿರುವಂತಹ ಸಭೆಯಲ್ಲೂ ಕೂಡ ಅವರು ಭಾಗವಹಿಸಿದರು. ಇದು 10ನೇ ಭೇಟಿಯಾಗಿ ರೋಡ್ ಶೋ ಮುಖಾಂತರ ಭಾಗವಹಿಸ್ತಾ ಇರುವಂಥದ್ದು ಮಂಗಳೂರಲ್ಲಿ. ಈ ಬಾರಿಯ 10ನೇ ಭೇಟಿಯೂ ಕೂಡ ಸಮಾವೇಶ ಅಂತ ಹೇಳಿ ಮೊದಲಿಗೆ ಫಿಕ್ಸ್ ಆಗಿತ್ತು. ಮಂಗಳೂರಿನ ಗೋಲ್ಡ್ ಫಿಂಚ್ ಮೈದಾನದಲ್ಲಿ ಸಮಾವೇಶ ನಡೆಯೋದಿದೆ ಸಂಜೆ ವೇಳೆಗೆ. ಇವತ್ತು ಸಂಜೆ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಇದ್ದಾರೆ ಅನ್ನುವಂತಹ ಪ್ರಮುಖ ವಿಚಾರವನ್ನು ಕೂಡ ಬಿಜೆಪಿ ಸ್ಪಷ್ಟಪಡಿಸಿತ್ತು. ಆದರೆ ಕೊನೆಯ ಹಂತದ ಬದಲಾವಣೆಯಿಂದಾಗಿ ಸಮಾವೇಶದ ಬದಲಾಗಿ ರೋಡ್ ಶೋನೇ ಪಕ್ಕಾ ಆಗಿದೆ ಅಂತ ಹೇಳಿ ಬಿಜೆಪಿಯ ಹಿರಿಯರು ಕೂಡ ಸ್ಪಷ್ಟನೆಯನ್ನು ನೀಡಿದರು. ಅದರಂತೆ ಈಗ ನಾವು ಕಾಣ್ತಾ ಇರುವಂಥದ್ದು ನಾರಾಯಣ ಗುರು ವೃತ್ತದಿಂದ ಈಗಾಗಲೇ ರೋಡ್ ಶೋ ಪ್ರಾರಂಭ ಆಗಿರುವಂಥದ್ದು. ನಿರಂತರ 1 ಗಂಟೆಗಳ ಕಾಲ ನಡೀತಾ ಇರುವಂಥ ಈ ರೋಡ್ ಶೋ 2 ಕಿಲೋಮೀಟರ್ನಷ್ಟು ಅಂದರೆ ನವಭಾರತ್ ಸರ್ಕಲ್ ತನಕ ನರೇಂದ್ರ ಮೋದಿ ಅವರ ಈ ರೋಡ್ ಶೋ ನಿರಂತರವಾಗಿ ನಡೆಯಲಿರುವಂಥದ್ದು. ಖಂಡಿತ ಅವರ 10ನೆಯ ಮಂಗಳೂರು ಭೇಟಿ ಒಂದು ಕಾಕತಾಳ ಎನ್ನುವ ಹಾಗೆ ಅವರು ಪ್ರಧಾನಿಯಾಗಿ 10 ವರ್ಷ ಪೂರೈಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಖಂಡಿತ ಅದು ಕೂಡ ಇವತ್ತಿನ ದಿನ ಕೂಡ ನಾನು ಆಗಲೇ ಹೇಳಿದೆ, ತುಳುವರ ಮಟ್ಟಿಗೆ ಹೊಸ ವರ್ಷದ ಮೊದಲ ದಿನ. ಅದೇ ರೀತಿ ಈ ರಾಷ್ಟ್ರಕ್ಕೆ ಸಂವಿಧಾನವನ್ನು ನೀಡಿರುವಂತಹ ಅದರ ಮುಂಚೂಣಿಯನ್ನು ವಹಿಸಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ ಕೂಡ. ಈ ಎಲ್ಲ ವಿಶೇಷಗಳ ಮಧ್ಯೆ ನರೇಂದ್ರ ಮೋದಿಯವರು ತಮ್ಮ ಮಂಗಳೂರಿನ 10ನೆಯ ಬಾರಿಗೆ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಜನಸಾಗರವೆಯಲ್ಲಿ ನೆರೆದಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಕೂಡ ಬಿಗಿ ಭದ್ರತೆಯಲ್ಲಿ ಸಾಗ್ತಾ ಇದ್ದರೂ ಕೂಡ ಜನ ಹೂಮಳೆಯನ್ನು ಗರಿಸ್ತಾ ಇದ್ದಾರೆ. ತಮ್ಮ ನೆಚ್ಚಿನ ನಾಯಕನಿಗೆ ಪುಷ್ಪ ಪಕಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ಈ ದೃಶ್ಯದಲ್ಲಿ ಒಂದಂತೂ ಸ್ಪಷ್ಟವಾಗಿ ಗಮನಿಸಬಹುದು, ಇಲ್ಲಿ ಸೇರಿರುವಂಥ ಜನರು ಕೇವಲ ಕೋಟಾ ಶ್ರೀನಿವಾಸ್ ಪೂಜಾರಿ ಅಥವಾ ಬ್ರಿಜೇಶ್ ಚೌಟ ಅವರ ಬೆಂಬಲಿಗರಾಗಿ ಅಥವಾ ಅವರ ಅಭಿಮಾನಿಗಳಾಗಿ ಬಂದಿರುವಂಥ ಜನರಲ್ಲ. ಬದಲಾಗಿ ನರೇಂದ್ರ ಮೋದಿ ಅವರನ್ನು ನಾವು ನೋಡೋಣ, ಅವರ ಪರವಾಗಿ. ಅಂದರೆ ಇಲ್ಲಿ ಕ್ಯಾಂಡಿಡೇಟ್ಗಳು ಮುಖ್ಯ ಆಗ್ತಾ ಇಲ್ಲ, ಅವರ ಬದಲಾಗಿ ಪ್ರಮುಖವಾಗಿ ಕಾಣ್ತಾ ಇರುವಂತ ಕ್ಯಾಂಡಿಡೇಟ್ ನರೇಂದ್ರ ಮೋದಿ ಅವರು. ಹಲವು ಜನರು ಕೂಡ ಹೇಳ್ತಾ ಇರುವಂತ 543 ಗಮನ ಆಗ್ತಾ ಇದೆ. ಬಿಜೆಪಿ ಅನ್ನೋದಕ್ಕಿಂತ ನರೇಂದ್ರ ಮೋದಿ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಮಿಂಚ್ತಾ ಇದೆ. 543 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನರೇಂದ್ರ ಮೋದಿ ಅವರೇ ಕ್ಯಾಂಡಿಡೇಟ್ ಆಗಿ ಕಾಣ್ತಾ ಇರುವಂತ. ಖಂಡಿತ ಹೆಚ್ಚಿನ ಸಂಸದರು ಗೆಲ್ಲುವುದಕ್ಕೆ ಕಾರಣ ಆಗ್ತಾ ಇರೋದು ಕೂಡ ನರೇಂದ್ರ ಮೋದಿ ಅನ್ನುವಂತಹ ಹೆಸರು. ಅದರ ಜೊತೆಯಲ್ಲಿ ಅವರು ಹೇಳುವಂತಹ ಸಾಧನೆಗಳು ಅದೇನೇ ಇದ್ರೂ ಕೂಡ ನರೇಂದ್ರ ಮೋದಿ ಅನ್ನುವಂತಹ ಹೆಸರಿಗೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. BJPಯ ಮಟ್ಟಿಗೆ ಅದು ಭಾಳ ದೊಡ್ಡ ಮಟ್ಟದ ವರದಾನ ಆಗಿದೆ. ಕಾಂಗ್ರೆಸ್ನಲ್ಲಿ ಕೂಡ ಆರಂಭದಲ್ಲಿ ಅಂದರೆ ನೆಹರು ಅದೇ ರೀತಿ ಇಂದಿರಾ ಗಾಂಧಿ ಅವರಿಗೆ ಆ ರೀತಿಯಾದಂಥ ಒಂದು ಶಕ್ತಿ ಇತ್ತು, ಆ ರೀತಿಯಾದಂತಹ ಪ್ರಭಾವಿತ. ಆ ಬಳಿಕ ಈ ಮಟ್ಟದ ಪ್ರಭಾವವನ್ನು ಗಳಿಸಿದ್ದು ನರೇಂದ್ರ ಮೋದಿ ಎನ್ನುವುದು ಬಹುಶಃ ನಿರ್ವಿವಾದ ಅಂತ ನನಗನಿಸ್ತಾ ಇದೆ. ಖಂಡಿತವಾಗಿಯೂ ಕೂಡ ರಸ್ತೆಯ 2 ಭಾಗಗಳಲ್ಲೂ ಕೂಡ ನರೇಂದ್ರ ಮೋದಿಯವರ ಹೆಸರುಗಳು, ಜಯಘೋಷಗಳು ಉದ್ಘೋಷವಾಗಿ ಕೇಳಿ ಬರ್ತಾ ಇದೆ. ಆದರೆ ನರೇಂದ್ರ ಮೋದಿಯವರನ್ನು ಕಣ್ಣಾರೆ ಕಾಣುವಂಥ ಅವಕಾಶಗಳು, ಅಂದರೆ ಈ ಸಮಾವೇಶದಲ್ಲಿ ತುಂಬ ಜನರು ಸೇರಿರ್ತಾರೆ. ವೇದಿಕೆಯಲ್ಲಿ ಮಾತ್ರ ನರೇಂದ್ರ ಮೋದಿಯವರು ಒಂದು ಕ್ಷಣಕ್ಕೆ ಬಂದು ಭಾಷಣವನ್ನು ಮಾಡಿ ಹೋಗ್ತಾರೆ. ಆವಾಗ ನೇರವಾಗಿ ತುಂಬಾ ಹತ್ತಿರದಿಂದ ಅವರನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇದು ಬದಲಾಗಿ ಈಗ ಪ್ರಸ್ತುತ ನಾವು ಕಾಣೋದಾದರೆ ರೋಡ್ ಶೋ ಮುಖಾಂತರ ತುಂಬಾ ಹತ್ತಿರದಿಂದ ಅವರನ್ನು ಕಾಣಬಹುದಾಗಿದೆ ಅನ್ನುವಂಥದ್ದು. ಮತ್ತು ಈ ಬಾರಿಯ ಚುನಾವಣೆಯು ಕೂಡ ತುಂಬಾ ಪ್ರಮುಖವಾಗಿರುವಂಥದ್ದು. ಒಂದು ಕಡೆ ರಾಮ ಮಂದಿರದ ನಿರ್ಮಾಣದ ಬಳಿಕ ಮೊದಲ ಚುನಾವಣೆ ಆಗ್ತಾ ಇರುವಂಥದ್ದು ಬಿಜೆಪಿಗೆ. ಸೊ ಬಿಜೆಪಿಯ ಪ್ರಮುಖ ಅಜೆಂಡಾ ಆಗಿತ್ತು ರಾಮ ಮಂದಿರ ನಿರ್ಮಾಣ, ಹಿಂದೂಗಳ ಅಸ್ಮಿತೆಯ ಪ್ರಶ್ನೆಯಾಗಿದೆ. ಸೊ ಅದನ್ನು ನಾವು ಯಶಸ್ವಿ ಮಾಡಿ ಅವರ ಕನಸನ್ನು ನಾವು ಈಡೇರಿಸಿದ್ದೀವಿ ಅಂತ ಆದರೆ ಅದಕ್ಕಿಂತ ದೊಡ್ಡ ಗೆಲುವು ಇನ್ನೊಂದಿಲ್ಲ ಬಿಜೆಪಿಗೆ ಅನ್ನುವಂಥದ್ದು. ಸೊ ಅದರಂತೆ ರಾಮ ಮಂದಿರ ನಿರ್ಮಾಣ ಆಗಿದೆ, ಹಿಂದೂಗಳ ಮತ್ತು ಭಾರತೀಯ ಅಸ್ಮಿತೆಯ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ. 500 ವರ್ಷಗಳ ಪ್ರಶ್ನೆಗೆ ಕೊನೆಗೂ ಕೂಡ ಬಿಜೆಪಿ ಆಡಳಿತದಲ್ಲಿ ನಾವು ಉತ್ತರವನ್ನ ಜನರಿಗೆ ನೀಡಿದ್ದೇವೆ ಅನ್ನೋದು ಕೂಡ. ಇದು ಯಾಕೆ
ಬಿಜೆಪಿಗೆ ಪ್ರಬಲವಾದಂಥ ಅಸ್ತ್ರ ಆಗ್ತದೆ ರಾಮ ಮಂದಿರ. ವಿಶೇಷವಾಗಿ ಒಂದೊಂದು ಅದು ಧಾರ್ಮಿಕ ವಿಚಾರ, ಆದರೆ ಬಿಜೆಪಿ ರಾಜಕೀಯವಾಗಿ ಬಳಸ್ತಾ ಇದೆ ಅನ್ನುವಂಥ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತದೆ. ಆದರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಒಂದು ಸವಾಲನ್ನು ಕೇಳ್ತದೆ, ನೀವು ಬಂದರೆ ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಿದ್ರಿ, ಯಾಕೆ ಮಾಡಿಲ್ಲ, ಯಾಕೆ 370 ರದ್ದುಗೊಳಿಸಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಬಹುಶಃ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ನೇರವಾಗಿ ಕೊಡುವುದಕ್ಕೆ ಸಾಧ್ಯ ಆಗ್ತದೆ ಬಿಜೆಪಿಗೆ. ಖಂಡಿತವಾಗಿಯೂ ಕೂಡ ಬಿಜೆಪಿಯ ಸ್ಟಾರ್ ಒಂದು ಕ್ಯಾಂಪೇನ್ಗಳನ್ನು ನಾವು ನೋಡೋದಾದರೆ ನರೇಂದ್ರ ಮೋದಿ ಅವರು ಕೂಡ ಪ್ರಮುಖ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಇನ್ನೂ ಕೂಡ ಹಲವು ಸ್ಟಾರ್ ಪ್ರಚಾರಕರನ್ನು ಬಿಜೆಪಿ ಒಳಗೊಂಡಿದೆ. ಅವರನ್ನು ಕೂಡ ಸ್ವಾಗತಿಸೋದರಲ್ಲಿ ಮಂಗಳೂರು ತುಂಬಾ ಸಿದ್ಧತೆಗಳನ್ನು ನಡೆಸಿದೆ ಈ ಹಿಂದೆನೂ ಕೂಡ, ಇನ್ನು ಮುಂದಕ್ಕೂ ಕೂಡ ಕಾಯ್ತಾ ಇರುವಂಥದ್ದು. ಯೋಗಿ ಆದಿತ್ಯನಾಥ್ ಆಗಿರ್ಬೋದು ಅಥವಾ ಅಮಿತ್ ಶಾ ಆಗಿರ್ಬೋದು, ಇಂಥ ಪ್ರಮುಖ ನಾಯಕರನ್ನ ಬಿಜೆಪಿ ವೆಲ್ಕಮ್ ಮಾಡ್ಕೊಳ್ತಾ ಇದೆ. ಆದರೆ ಈಗ ನರೇಂದ್ರ ಮೋದಿ ಅವರು ಆದ ಬಳಿಕ, ನವೀನ್ ಸರ್ ಹೇಳಿರೋ ಥರ ನರೇಂದ್ರ ಮೋದಿ ಅವರು ಆದ ಬಳಿಕ ಮುಂದಿನ ನಾಯಕ ಯಾರಪ್ಪ ಬಿಜೆಪಿಯಲ್ಲಿ? ಬಿಜೆಪಿ ಅಂತ ಹೇಳಿದ ತಕ್ಷಣ ಈಗ ನರೇಂದ್ರ ಮೋದಿ ಅನ್ನುವಂಥದ್ದೇ ಪ್ರಮುಖವಾಗಿ ಬಿಂಬಿತವಾಗ್ತಾ ಇರುವಂಥದ್ದು. ನರೇಂದ್ರ ಮೋದಿ ಆದ ಬಳಿಕ ಮುಂದಿನ ನಾಯಕ ಯಾರು, ಅಥವಾ ಬಿಜೆಪಿಯ ಮುಂದಿನ ಪರಿಸ್ಥಿತಿ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಅದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಬಿಜೆಪಿ ಮಾಡ್ತಾ ಇದೆಯಾ ಆಂತರಿಕವಾಗಿ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸಂಘಟನಾತ್ಮಕವಾಗಿ ಬೆಳೀತಾ ಇರುವಂಥ ಪಕ್ಷ. ಸೊ ಎಲ್ಲ ವಿಚಾರಗಳನ್ನು ಕೂಡ RSS ನಿಯಂತ್ರಣ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಪಕ್ಷದ ಮುಖಾಂತರ ನಿಯಂತ್ರಣವನ್ನ ಅಥವಾ ಒಂದೆರಡು ಜನರು ನಿಯಂತ್ರಣವನ್ನ ಮಾಡ್ತಾ ಇದ್ರೆ, ಬಿಜೆಪಿಯನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಹೋದ್ರೆ RSS ಅನ್ನುವಂತಹ ಒಂದು ಸಂಘ ಏನಿದೆ ಅದು ಪ್ರಮುಖವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಇರುವಂಥದ್ದು. ಸೊ ಹಾಗಾಗಿ ಆಂತರಿಕವಾದಂಥ ವಿಚಾರಗಳು ಬೇರೆನೇ ಇದೆ ಅನ್ನುವಂತಹ ಕೆಲವೊಂದು ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಮುಂದಿನ ನಾಯಕನ ಸೃಷ್ಟಿ ಸದ್ಯದಲ್ಲೇ ಆಗಬಹುದು ಅನ್ನುವಂಥ ವಿಚಾರಗಳು ಕೂಡ ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಹಲವು ರಾಜಕೀಯ ವಿಶ್ಲೇಷಕರ ಮಾತು ಕೂಡ ಆಗಿರುವಂಥದ್ದು. ಮತ್ತು ಪ್ರಮುಖ ಇನ್ನೊಂದು ವಿಷಯ ಅಂದರೆ ಬಿಜೆಪಿಯ ಒಂದು ಪ್ರಬಲವಾದಂತಹ ಶಕ್ತಿಯೇ ಅದರ ಕಾರ್ಯಕರ್ತರು, ತಳಮಟ್ಟದ ಕಾರ್ಯಕರ್ತರು, ಸಹಸ್ರ ಅಥವಾ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಿಜೆಪಿಗೆ ಶಕ್ತಿ ಅಂತ ತುಂಬಿದ್ದಾರೆ. ಇನ್ನು ಬೇರೆ ಪಕ್ಷಗಳು, ಪ್ರಮುಖ ರಾಷ್ಟ್ರೀಯ ಪಕ್ಷ ಹೇಳುವುದಾದರೆ ಕಾಂಗ್ರೆಸ್ನಲ್ಲಿ ನಾಯಕರುಗಳಿದ್ದಾರೆ, ಕಾರ್ಯಕರ್ತರು ಕಮ್ಮಿ ಇದ್ದಾರೆ ಅನ್ನೋಂಥ ಮಾತುಗಳು ಕೂಡ ಇದೆ. ವಿಶೇಷವಾಗಿ ಯುವ ಸಮುದಾಯ ಬಿಜೆಪಿಯತ್ತ ಹೆಚ್ಚು ಆಕರ್ಷಣೆಯನ್ನು ಹೊಂದಿದೆ ಎನ್ನುವ ಒಂದು ಮಾತುಗಳು ಇದೆ. ಹಾಗಾಗಿಯೇ ಬಿಜೆಪಿಗೆ ಜಯ ಗಳಿಸುವುದು 2 ಅವಧಿಗಳಲ್ಲಿ ಸುಲಭ ಆಗಿತ್ತು. ಅದೇ ಒಂದು ಪರಂಪರೆಯನ್ನು 3ನೇ ಅವಧಿಗೆ ಉಳಿಸಿಕೊಡುತ್ತಾ ಅನ್ನುವುದು ಈಗ ಸದ್ಯದ ಪ್ರಶ್ನೆ. ಖಂಡಿತ. ಮತ್ತು ಯಾಕೆಂದರೆ ಯುವ ಸಮುದಾಯ ಯಾವ ಪಕ್ಷವನ್ನು ಬೆಂಬಲಿಸ್ತದೆ ಜಯ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬೇಕು. ಯಾಕಂದರೆ ಪ್ರಪಂಚದಲ್ಲೇ ಇರದಂಥ ಒಂದು ದೊಡ್ಡ ಶಕ್ತಿ ನಮ್ಮ ಭಾರತದಲ್ಲಿರುವುದು ಯುವ ಶಕ್ತಿ. ಯುವಕರು, ಅದು ಕೂಡ ಒಂದು 35 ವರ್ಷದ ಒಳಗಿನ ಜನರು ಇರುವುದು 60%ಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಭಾರತದಲ್ಲಿ ಮಾತ್ರ. ಅದು ಖಂಡಿತ. ಮತ್ತು ಈ ಬಾರಿಯ ರೋಡ್ ಶೋ ತುಂಬಾನೇ ಪ್ರಾಮುಖ್ಯತೆಯನ್ನು ಯಾಕೆ ಪಡ್ಕೊಳ್ಳುತ್ತೆ ಮಂಗಳೂರಲ್ಲಿ ಅಂತ ನೋಡ್ತಾ ಹೋದರೆ, ಈ ಬಾರಿ ಲೋಕಸಭಾ ಚುನಾವಣೆಯ ಡೇಟ್ ಅನೌನ್ಸ್ ಆಗುವಂಥ ಸಂದರ್ಭದಲ್ಲಿ ಹಲವು ಗೊಂದಲಗಳು ಕೂಡ ಬಿಜೆಪಿಯ ಆಂತರಿಕವಾಗಿ ನಡೆಯೋದಕ್ಕೆ ಮುಂದಾಯಿತು. ಅರುಣ್ ಕುಮಾರ್ ಪುತ್ತಿಲ್ ಅವರು ಮೊದಲಿಗೆ ಟಿಕೆಟನ್ನು ಕೇಳಿದರು, ನನಗೆ ಈ ಬಾರಿ ಪಕ್ಷೇತರವಾಗಿ ನಿಲ್ಲುವಂಥ ಮನಸ್ಸು ಮಾಡಿದ್ದಾರೆ ಅಥವಾ ನನಗೆ ಪಕ್ಷದಲ್ಲೇ ಟಿಕೆಟನ್ನು ನೀಡಬೇಕು. ಇನ್ನೊಂದು ಕಡೆ ಸತ್ಯಜಿತ್ ಸುರತ್ಕಲ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು, ನನಗೂ ಕೂಡ ಟಿಕೆಟನ್ನು ನೀಡಬೇಕು ಅಂತ ಹೇಳಿ. ಇನ್ನೊಂದು ಕಡೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅನ್ನುವಂಥದ್ದನ್ನು ಬಹಿರಂಗವಾಗಿ ಒಪ್ಪಿಕೊಂಡ್ರು. ಇದಾದ ಬಳಿಕ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೇಗೂ ಕೂಡ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರುವಂಥ ನಾಯಕ, ಮತ್ತೊಮ್ಮೆ ಟಿಕೆಟನ್ನು ಪಡೆಯುವಂತಹ ಅರ್ಹತೆಯೂ ಕೂಡ ಇದೆ. ಇದರುದ್ದಕ್ಕೂ ಕೂಡ ಹಲವು ಹೆಸರುಗಳು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು ಬಿಜೆಪಿಯಲ್ಲಿ. ಅರುಣ್ ಶಾಮ್ ಆಗಿರ್ಬೋದು, ಇನ್ನು ಹಲವು ಹೆಸರುಗಳು. ಹೀಗೆಲ್ಲ ಇರುವಂತಹ ಸಂದರ್ಭದಲ್ಲಿ ಈ ಬಾರಿ ಕೊನೆಯ ಹಂತದಲ್ಲಿ ಆಗಿರುವಂಥ ಬದಲಾವಣೆಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟನ್ನು ಅನೌನ್ಸ್ ಮಾಡಲಾಯಿತು ಮತ್ತು ಕೆಲವೊಂದು ಬಂಡಾಯ ಶಮನಗಳು ಕೂಡ ಆಯಿತು. ಅರುಣ್ ಕುಮಾರ್ ಪುತ್ತಿಲ್ ಅವರು ಮರಳಿ ಪಕ್ಷಕ್ಕೆ ಬಂದರು. ಈ ಬಾರಿಯ ಚುನಾವಣೆಯಲ್ಲಿ ನಾನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಬೆಂಬಲವನ್ನು ಸೂಚಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಆದರೆ ಸತ್ಯಜಿತ್ ಸುರತ್ಕಲ್ ಅವರು ನಡೆಸಿ ನಾನು ಬಿಜೆಪಿಯ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸುವ ಬದಲಾಗಿ ಈ ಬಾರಿ ನಾನು ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಜಾತಿಯ ಅಭ್ಯರ್ಥಿ ಯಾರಿದ್ದಾರೆ, ಕಾಂಗ್ರೆಸ್ಸಿಂದ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥ ಪದ್ಮರಾಜ್ ಮತ್ತು ಉಡುಪಿ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥ ಬಿಜೆಪಿ ಕ್ಯಾಂಡಿಡೇಟ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಜಾತಿ ಆಧಾರದ ಮುಖಾಂತರ ಬೆಂಬಲವನ್ನು ನೀಡ್ತೇನೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಸೊ ಹಾಗಾಗಿ ಆಗತಾನೆ ನವೀನ್ ಸರ್ ಅವರು ಎಕ್ಸ್ಪ್ಲೇನ್ ಮಾಡಿರೋ ಥರ ಬಿಲ್ಲಬ ವರ್ಸಸ್ ಬಂಟ ವಿಚಾರಗಳು ತುಂಬಾ ಜೋರಾಗಿ ಸದ್ದು ಮಾಡಿರುವಂಥದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ. ಸೊ ಹಾಗಾಗಿ ನಾರಾಯಣ ಗುರುಗಳ ಗಮನಿಸಬೇಕು ಒಂದು ಅಂಶವನ್ನು, ಈ ಒಂದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಅನ್ನೋದು
ಇದುವರೆಗಿನ ಚುನಾವಣೆಯಲ್ಲಿ ಯಾವುದೇ ರೀತಿಯ ಪ್ರಭಾವವನ್ನು ಬೀರಿಲ್ಲ. ಒಂದು ವೇಳೆ ಹೌದು ಅಂತಾದರೆ ಪ್ರತಿ ಚುನಾವಣೆಯಲ್ಲಿ ಬಿಲ್ ಅವರು ಖಂಡಿತವಾಗಿ ಗೆಲ್ಲಲೇಬೇಕಿತ್ತು. ಯಾಕಂದರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಿಲ್ಲವ ಸಮುದಾಯದ ಜನರಿದ್ದಾರೆ. ಅದೇ ರೀತಿ ಮೂಲ್ಕಿ ಮೂಡುಬಿದಿರೆ ಕ್ಷೇತ್ರದಲ್ಲಿ ಅಭಯಚಂದ್ರ ಜೈನ್ ಅವರು ಗೆಲ್ಲುವುದಕ್ಕೆ ಸಾಧ್ಯನೇ ಇರಲಿಲ್ಲ. ಬಹಳ ಚಿಕ್ಕ ಒಂದು ಸಮುದಾಯ, ಜೈನ ಸಮುದಾಯದವರು, ಕಡಿಮೆ ಸಂಖ್ಯೆಯಲ್ಲಿರುವವರು, ಆದರೂ ಕೂಡ ಗೆಲುವನ್ನು ಸತತವಾಗಿ ಪಡ್ಕೊಂಡಿದ್ರು ಅಭಯಚಂದ್ರ ಜೈನ್ ಅವರು. ಹಾಗಾಗಿ ಈ ಎರಡು ಉದಾಹರಣೆಗಳು ಸಾಕು. ಈ ಜಿಲ್ಲೆಯಲ್ಲಿ ಜಾತಿ ಅನ್ನುವುದು ಕೆಲಸ ಹೆಚ್ಚಾಗಿ ಮಾಡುವುದಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ಲೋಕಸಭಾ ಚುನಾವಣೆ ಅಂದರೆ ರಾಷ್ಟ್ರೀಯ ವಿಚಾರಗಳು ಬರ್ತದೆ. ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಚಾರಕ್ಕಿಂತಲೂ ರಾಜ್ಯ ಮಟ್ಟದ ವಿಚಾರಗಳು ಮುಖ್ಯ ಆಗ್ತದೆ. ಇಲ್ಲದಿದ್ದರೆ ನರೇಂದ್ರ ಮೋದಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಂಚಾರವನ್ನು ಮಾಡಿದರು, ಸಮಾವೇಶಗಳನ್ನು ಮಾಡಿದರು, BJP ಮತ್ತೆ ಗೆದ್ದುಕೊಳ್ಬೇಕಿತ್ತು. ಆದರೆ ಆಗಲಿಲ್ಲ. ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕಡಿಮೆ ಆಗಿದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಬಂದಿತ್ತಾದರೆ ಇಲ್ಲ. ನರೇಂದ್ರ ಮೋದಿ ಅವರ ರೋಡ್ ಶೋದಲ್ಲೂ ಕೂಡ ನಾವು ಗಮನಿಸಬಹುದು, ಮಂಗಳೂರಿನ ಹುಲಿವೇಷವನ್ನು ಕೂಡ ಆ ಒಂದು ರೋಡ್ ಶೋದ ಮುಖಾಂತರ ನಾವು ಕಾಣಬಹುದು. ಅದರ ಜೊತೆಗೆ ರಸ್ತೆಯ ಬದಿಯಲ್ಲಿ ಕಾಯ್ತಾ ಇರುವಂತಹ ಕಾರ್ಯಕರ್ತರಿಗೋಸ್ಕರ ಮನೋರಂಜನೆಯ ದೃಷ್ಟಿಯಿಂದ ಮತ್ತು ನಮ್ಮ ಕರಾವಳಿಯ ಸಂಸ್ಕೃತಿ ಏನಿದೆ ಅದನ್ನ ಬಿಂಬಿಸುವಂತಹ ನಿಟ್ಟಿನಲ್ಲಿ ಯಕ್ಷಗಾನ ಕಲೆಯನ್ನು ಕೂಡ ಕೆಲವೊಂದು ಕಡೆ ಭರತನಾಟ್ಯದವರಿಂದಲೂ ಇದೆ ಭರತನಾಟ್ಯ ಕಾರ್ಯಕ್ರಮ. ಅಂದ್ರೆ ಇಡೀ ಕರಾವಳಿಯ ಸೊಗಡು ಅಂತ ಹೇಳ್ತಾ, ಅಥವಾ ನಮ್ಮ ತುಳುನಾಡಿನ ಏನು ಪರಂಪರೆಗಳಿದೆ ಅದನ್ನು ಈ ಒಂದು ಸಂದರ್ಭದಲ್ಲಿ ತೋರಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೆ ಕಮಲ ಅರಳುತ್ತದ ಎನ್ನುವುದನ್ನು ನೋಡಬೇಕಾಗಿದೆ. ಅವರ ನಿರೀಕ್ಷೆ ಏನಿದೆ, 400 ಗಡಿಯನ್ನು ದಾಟುವುದು, 400ಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವುದು NDA ಮೈತ್ರಿಕೂಟಕ್ಕೆ ಸಾಧ್ಯ ಆಗ್ತದಾ ಎನ್ನುವುದನ್ನು ನೋಡಬೇಕಾಗಿದೆ. ಸಾಧ್ಯ ಆಗಬೇಕಾದ್ರೆ ವಿಶೇಷವಾಗಿ ಉತ್ತರ ಪ್ರದೇಶ, ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಹೊಂದಿರುವಂಥದ್ದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್, ಮಹಾರಾಷ್ಟ್ರ, ಗುಜರಾತ್, ಇಲ್ಲೆಲ್ಲ ಪೂರ್ಣ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಬೇಕು. ನಾವು ಆಂಗ್ಲ ಭಾಷೆಯಲ್ಲಿ ಕ್ಲೀನ್ ಸ್ವೀಪ್ ಅಂತ ಹೇಳ್ತೇವೆ. ಅಂತಹ ಒಂದು ಸಾಧನೆ ಮಾಡಿದರೆ ಮಾತ್ರ ಸಾಧ್ಯ. ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಳೆದ ಬಾರಿಯನ್ನು 25 ಸ್ಥಾನಗಳನ್ನು ಗೆದ್ದಂತಹ ಸಾಧನೆಯನ್ನು ಮಾಡಿತ್ತು ಮತ್ತು ಸುಮಲತಾರವರಿಗೆ ಮಂಡ್ಯದಲ್ಲಿ ಬೆಂಬಲವನ್ನು ನೀಡಿತ್ತು. ಅಲ್ಲಿ ಕೂಡ ಗೆಲ್ಲುವುದಕ್ಕೆ ಕಾರಣ ಆಗಿತ್ತು BJP. ಆ ಒಂದು ಸಾಧನೆಯನ್ನು ಪುನರಾವರ್ತನೆ ಮಾಡಿದರೆ ಬಹುಶಃ 400 ಸಮೀಪಕ್ಕೆ ಬರುವುದಂತೂ ಖಂಡಿತವಾಗಿಯೂ ಸಾಧ್ಯ ಆಗ್ಬಹುದಾ ಏನು. ಸೊ ನರೇಂದ್ರ ಮೋದಿ ಅವರ ರೋಡ್ ಶೋದಲ್ಲೂ ಕೂಡ ನಾವು ಗಮನಿಸುವಂತಹ ಕೆಲವೊಂದು ವಿಚಾರಗಳನ್ನ ಆಗ ಕೂಡ ಹೇಳ್ತಾ ಇದ್ವಿ. ಯಕ್ಷಗಾನ ಆಗಿರ್ಬೋದು, ಹುಲಿವೇಷಗಳಾಗಿರ್ಬೋದು, ಅಥವಾ ಕುಣಿತ ಭಜನೆಗಳಾಗಿರ್ಬೋದು, ಅಂದರೆ ಕರಾವಳಿಗೆ ಸಂಬಂಧಪಟ್ಟಂತಹ ಸಂಸ್ಕೃತಿಯ ಕೆಲವೊಂದು ಬಿಂಬಿತ ವಿಚಾರಗಳೇನಿದೆ ಅದನ್ನು ರಸ್ತೆಯುದ್ದಕ್ಕೂ ಕೂಡ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಶಾಸಕರ ಒಂದು ಇಚ್ಛಾಶಕ್ತಿಯೂ ಕೂಡ ಆಗಿರಬಹುದು, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರಾವಳಿಯ ಸಂಸ್ಕೃತಿಯನ್ನು ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ಹೋಗುವಂಥ ಸಂದರ್ಭದಲ್ಲಿ ಅವರೂ ಕೂಡ ಒಂದು ಬಾರಿ ಕಣ್ತುಂಬಿಕೊಳ್ಳಿ ಅನ್ನುವಂಥ ಒಂದು ವಿಚಾರಗಳು ಕೂಡ ಆಗಿರ್ಬೋದು. ಆ ಒಂದು ಕಾರಣಕ್ಕೆ ರಸ್ತೆಯ ಉದ್ದದಲ್ಲೂ ಕೂಡ ಸೇರಿರುವಂಥ ಕಾರ್ಯಕರ್ತರ ಅಥವಾ ಜನರ ಒಂದು ಮನೋರಂಜನೆಯ ನಿಟ್ಟಿನಲ್ಲಿ ಮತ್ತು ನರೇಂದ್ರ ಮೋದಿ ಅವರಿಗೆ ನಮ್ಮ ಸಂಸ್ಕೃತಿ ಏನು ಅನ್ನುವಂಥದ್ದನ್ನು ಬಿಂಬಿಸುವಂಥ ನಿಟ್ಟಿನಲ್ಲಿ ಕೆಲವೊಂದು ವ್ಯವಸ್ಥೆಗಳು ಕೂಡ ನಡೆದಿರುವಂಥದ್ದು. ರಸ್ತೆಯ ಉದ್ದದಲ್ಲೂ ಕೂಡ ಯಕ್ಷಗಾನದ ಜೊತೆಯಾಗಿ ಕುಣಿತ ಭಜನೆ, ಹುಲಿವೇಷ, ಇನ್ನು ಹಲವು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕೆಲಸ ಕಾರ್ಯಗಳನ್ನು ಅಲ್ಲಿ ರಸ್ತೆಯುದ್ದಕ್ಕೂ ಕೂಡ ನಾವು ಕಾಣಬಹುದಾಗಿದೆ. ಇದು ಒಂದು ಅರ್ಥದಲ್ಲಿ ನರೇಂದ್ರ ಮೋದಿಯವರು ಅಥವಾ ಪ್ರಧಾನಿಯವರು ಆಗಮಿಸ್ತಾರೆ ಅನ್ನುವಂಥದ್ದಕ್ಕಿಂತ ಮಂಗಳೂರಿನ ಜನತೆಗೆ ಒಂದರ್ಥದಲ್ಲಿ ಇದು ಹಬ್ಬನೇ ಆಗೋಗಿದೆ. ಯಾಕಂತ ಹೇಳಿದರೆ ರಸ್ತೆಯ ಉದ್ದಗಲಕ್ಕೂ ಈ ರೀತಿಯಾಗಿ ಜನಸ್ತೋಮ ಸೇರಿದೆ ಅಂತ ಹೇಳಿದರೆ ಒಂದರ್ಥದಲ್ಲಿ ನಾನು ಕಂಡಿರೋ ಪ್ರಕಾರ ಇದು ನವರಾತ್ರಿ ಸಂದರ್ಭದಲ್ಲಿ ನಾವುಗಳು ಕಾಣ್ತಾ ಇರುವಂತಹ ದೃಶ್ಯ. ಮಂಗಳೂರು ದಸರಾದಲ್ಲಿ ಮಾತ್ರ ಇಂತಹ ಕ್ರೌಡನ್ನು ಕಾಣಬಹುದೇ ಏನೋ ಮಂಗಳೂರಲ್ಲಿ. ಅದು ಬಿಟ್ಟರೆ ಇದೇ ಮೊದಲು ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿಯ ತನಕ ನಾವು ಮಂಗಳೂರಲ್ಲಿ ಈ ರೀತಿಯಾದಂತಹ ಜನಸ್ತೋಮವನ್ನು, ಈ ರೀತಿಯಾದಂತಹ ರಸ್ತೆಯನ್ನು ತಡೆದು ಅಥವಾ ರೋಡ್ ಶೋ ಮುಖಾಂತರ ಸಾಗುವಂಥದ್ದನ್ನು ಮಂಗಳೂರಿನ ಜನತೆಗೆ ಇದು ಹೊಸತು. ಮಂಗಳೂರು ದಸರಾ ಬಿಟ್ಟರೆ ಇದೇ ಮೊದಲು ಅನ್ನುವಂಥದ್ದನ್ನು ನಾವು ವಿವರಣೆ ಮುಖಾಂತರ ಧೈರ್ಯದಿಂದ ಹೇಳ್ಬೋದೋ ಏನೋ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನ್ಕೊಳ್ತೀನಿ. ಖಂಡಿತ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗ್ತಾ ಇದೆ. ರೋಡ್ ಶೋಗೆ ಮೆರುಗನ್ನು ನೀಡುವ ನಿಟ್ಟಿನಲ್ಲಿ ಈ ನೆಲದ ಸಂಸ್ಕೃತಿ, ಅದು ಹುಲಿವೇಷ ಇರ್ಬೋದು, ಅದೇ ರೀತಿ ಭರತನಾಟ್ಯ ಇರ್ಬೋದು, ಕುಣಿತ ಭಜನೆ ಇರ್ಬೋದು, ಇವೆಲ್ಲವನ್ನು ತೋರಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾಯಿದೆ. ಒಂದು ರೀತಿಯಲ್ಲಿ ತಾವು ಹೇಳಿದಾಗೆ ಜನರಿಗೆ ಮನೋರಂಜನೆಯೂ ಆಗ್ತದೆ. ಅದರ ಜೊತೆಯಲ್ಲಿ ಈ ದೇಶದ ಪ್ರಧಾನಿಯವರಿಗೆ ಈ ಮಣ್ಣಿನ ಒಂದು ಸಂಸ್ಕೃತಿಯನ್ನು ಪರಿಚಯ ಮಾಡುವಂತಹ ಒಂದು ಪ್ರಯತ್ನಗಳು ಕೂಡ ಆಗ್ತಾಯಿದೆ. ಅಲ್ಲಿ ನಾವು ಗಮನಿಸಬೇಕು, ಅವರ ಭದ್ರತಾ ಸಿಬ್ಬಂದಿಗಳು ಹದ್ದಿನ ಗಣ್ಣಿನಿಂದ ನೋಡ್ತಿದ್ರೆ ಎಲ್ಲಿಯೂ ಕೂಡ ಭದ್ರತೆಗೆ ಒಂದಿನಿತು ಲೋಪವಾಗದಂತೆ. ಯಾಕಂದರೆ
ಸಾಕಷ್ಟು ಬಾರಿ ಪರಿಶೀಲನೆ ನಡೆಸಿದರೂ ಕೂಡ ಭದ್ರತೆಯನ್ನು ಮಾಡಿದರೂ ಕೂಡ ಅವರು ತಮ್ಮ ಹದ್ದಿನ ಗಣ್ಣಿನಿಂದ ವಿಚಕ್ಷಣೆಯನ್ನು ಮಾಡ್ತಾನೆ ಇರ್ತಾರೆ. ರಸ್ತೆಯ ಎರಡೂ ಕಡೆಗಳಿಂದ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಕೇವಲ ಹೂವಿನ ಎಸಳುಗಳನ್ನು ಎಸೆಯುವುದಕ್ಕೆ ಮಾತ್ರ ಅವಕಾಶ, ಬೇರೆ ಯಾವುದೇ ವಸ್ತುಗಳನ್ನು ತರುವುದಕ್ಕೆ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ ಬಹುಶಃ ಅಲ್ಲಿ. ಖಂಡಿತ ಹೂಗಳನ್ನು ಭದ್ರತಾ ಸಿಬ್ಬಂದಿಗಳು ಮೊದಲೇ ಪರಿಶೀಲನೆಯನ್ನು ಕೂಡ ನಡೆಸಿರ್ತಾರೆ. ಸುಮಾರು 5,000 kg ಹೂಗಳನ್ನು ತರಿಸಲಾಗಿದೆ. ಅದನ್ನು ಮೊದಲೇ ಪರಿಶೀಲನೆಯನ್ನು ನಡೆಸಿ ಅದನಂತರ ಎಲ್ಲ ಚೆಕ್ಕಿಂಗ್ಗಳು ಆದ ಬಳಿಕ ಆ ಹೂಗಳನ್ನು ಕಾರ್ಯಕರ್ತರಿಗೆ ವಿತರಣೆಯನ್ನು ಮಾಡಲಾಗುತ್ತೆ. ಅದಕ್ಕಿಂತ ಮುಂಚೆ ಯಾರೂ ಕೂಡ ಬರುವಂಥ ವೇಳೆಯಲ್ಲಿ ಸ್ವತಃ ಅವರೇ ತರೋದಕ್ಕೆ ಅವಕಾಶಗಳಿಲ್ಲ. ಯಾಕಂತ ಹೇಳಿದರೆ ಭದ್ರತೆಯ ದೃಷ್ಟಿಯಲ್ಲಿ ಆ ಹೂಗಳ ಜೊತೆಯಾಗಿ ಏನಾದರೂ ಸ್ಫೋಟ ಆಗುವಂಥ ವಸ್ತುಗಳನ್ನು ಬಳಸಬಹುದು ಅನ್ನುವಂಥ ಸಾಧ್ಯತೆಗೋಸ್ಕರ ಮತ್ತು ಅಲ್ಲಿ ಸ್ಥಳೀಯವಾಗಿರುವಂಥ ಯಾವುದೇ ಅಂಗಡಿ ಮುಂಗಟ್ಟುಗಳು ಅಂದರೆ ಕೆಲವೊಂದು ಪ್ರಮುಖ ಅಂಗಡಿಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಜೊತೆಗೆ ಆ ರಸ್ತೆಯಲ್ಲಿ ರೋಡ್ ಶೋ ಏನು ನಡೀತಾ ಇದೆ, ಆ ರೋಡ್ ಶೋ ನಡೀತಾ ಇರುವಂಥ ರಸ್ತೆಯಲ್ಲಿ ಎಲ್ಲಾದರೂ ಕಾರ್ಯಕ್ರಮಗಳು ನಡೀತಾ ಇದ್ರೆ, ಅಂದರೆ ಬರ್ತ್ಡೇ ಪಾರ್ಟಿಗಳು ಅಥವಾ ಇನ್ನಿತರ ಮದುವೆ ಕಾರ್ಯಕ್ರಮಗಳನ್ನು ಏನಾದರೂ ಇಟ್ಟುಕೊಂಡಿದ್ರೆ ಅದನ್ನು ಕೂಡ ಶಿಫ್ಟ್ ಮಾಡಲಾಗಿದೆ. ಬೇರೆ ರಸ್ತೆಯಲ್ಲಿ ಇರುವಂತಹ ಹಾಲ್ಗಳಿಗೆ ಈಗಾಗಲೇ ಮುನ್ಸೂಚನೆಯ ಪ್ರಕಾರ ಶಿಫ್ಟನ್ನು ಕೂಡ ಮಾಡಲಾಗಿದೆ. ಅಂದರೆ ಎಲ್ಲೂ ಕೂಡ ಯಾವುದೇ ಕಾರ್ಯಕ್ರಮಗಳು ಅಥವಾ ಭದ್ರತೆಗೆ ಯಾವುದೇ ರೀತಿಯಾದಂಥ ಲೋಪದೋಷಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಕೈಗೊಂಡಿರುವಂಥದ್ದು. ಈಗಾಗಲೇ ನಾರಾಯಣಗುರು ವೃತ್ತದಿಂದ ಆರಂಭ ಆಗಿರುವಂತಹ ರೋಡ್ ಶೋ ಚಾಲನೆ ಸಿಕ್ಕಿರುವಂಥದ್ದು. ಅಲ್ಲಿಂದ ಪ್ರಮುಖವಾಗಿ ಪ್ರಾರಂಭ ಆಗಿರುವಂಥ ರೋಡ್ ಶೋ ಈಗಾಗಲೇ ಮಂಗಳೂರಿನ ಪ್ರಮುಖ ರಸ್ತೆಯನ್ನು ತಲುಪಿರುವಂಥದ್ದು. ಇನ್ನು ನವಭಾರತ್ ಸರ್ಕಲ್ ತನಕ ಈ ಒಂದು ರೋಡ್ ಶೋ ನಡೆಯಲಿದೆ. ಈಗಾಗಲೇ ರೋಡ್ ಶೋ ಪ್ರಾರಂಭ ಆಗಿ ಸುಮಾರು ಅರ್ಧ ಗಂಟೆಗಿಂತಲೂ ಹೆಚ್ಚಿನ ಸಮಯವನ್ನು ಪಡೆದುಕೊಂಡಿದೆ. ಸೊ 1 ಗಂಟೆಯ ಈ ಒಂದು ರೋಡ್ ಶೋ ಅಂತಲೇ ಪ್ರಮುಖವಾಗಿ ಬಿಜೆಪಿಯ ಪ್ಲಾನಿಂಗ್ ಪ್ರಕಾರ ಇದ್ದಂಥದ್ದು. ಸೊ ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಂಗಳೂರಿನಿಂದ ತೆರಳುತ್ತಾರೆ ಅನ್ನುವಂಥದ್ದು ವಿಶೇಷ ವಿಮಾನದ ಮೂಲಕ ಕೊಚ್ಚಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಬಿಜೆಪಿ ಮೂಲಗಳಿಂದ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ನವಭಾರತ್ ವೃತ್ತದಲ್ಲಿ ರೋಡ್ ಶೋ ಸಮಾಪ್ತಿಯಾಗಲಿದೆ. ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ನಿರ್ಗಮನವನ್ನು ಮಾಡಿ ವಿಶೇಷ ವಿಮಾನಗಳ ಮುಖಾಂತರ ಕೊಚ್ಚಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಈ ಕ್ಷಣದ ಒಂದು ಚಿತ್ರಣಗಳನ್ನು ಗಮನಿಸುವಾಗ ಜಿಲ್ಲಾ BJP ನಾಯಕರುಗಳು ಒಂದಷ್ಟರ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ದಾರೆ ಜನರನ್ನು ಸೇರಿಸುವುದರಲ್ಲಿ. ಇನ್ನು ನಿಜವಾದ ಸವಾಲಿರುವುದು ನಾಡಿದ್ದು 26ರಂದು ನಡೆಯುವ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳು. ಇವತ್ತು ಸೇರಿರುವಂಥ ಎಲ್ಲ ಜನ ಅದು ಮತಗಳೇ ಆಗಬೇಕಂತೇನಿಲ್ಲ, ಆ ಜನರನ್ನು ಮತಗಳಾಗಿ ಪರಿವರ್ತಿಸುವ ಕೆಲಸವನ್ನು BJPಯ ನಾಯಕರುಗಳು ಮಾಡಬೇಕಂತ ಸವಾಲಿದೆ. ಮತ್ತು ಅದರ ಫಲಿತಾಂಶ ಸಿಗೋದು ಜೂನ್ 4ರಂದು. ಇಲ್ಲಿನ 2 ಸ್ಥಾನಗಳ ತಾವು ಹೇಳಿದಾಗೆ 3 ಸ್ಥಾನಗಳು ಸಾಧ್ಯತೆ, ಕಾಸರಗೋಡು ಸೇರಿದಂತೆ ಅಶ್ವಿನಿ ಅವರನ್ನು ಸೇರಿಸಿದಂತೆ ಆ 3 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರೆ ಬಹುಶಃ ಭಾಳ ದೊಡ್ಡ ಉಡುಗೊರೆ ನರೇಂದ್ರ ಮೋದಿ ಅವರಿಗೆ ಈ ಅವಿಭಜಿತ ಜಿಲ್ಲೆಯಿಂದ BJPಗೆ ಆಗ್ತದೆ ಅಂತ ಹೇಳ್ಬೋದು. ಇವತ್ತು ಹೇಗೂ ಕೂಡ ವೀಕೆಂಡ್ ಆಗಿರೋದ್ರಿಂದ, ಸಂಡೇ ಆಗಿರೋದ್ರಿಂದ ಜನಸ್ತೋಮಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತು ಸ್ಪೆಷಲಿ ಈಗ ಯುಗಾದಿ ರಜೆ ಕೂಡ ಇರೋದ್ರಿಂದ ಎಲ್ಲರೂ ಕೂಡ ಮನೆಯಲ್ಲೇ ಇರ್ತಾರೆ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ. ಸೊ ವಿದೇಶದಲ್ಲೂ ಅಥವಾ ಹೊರ ರಾಜ್ಯದಲ್ಲಿ ಅಥವಾ ಹೊರ ಜಿಲ್ಲೆಗಳಲ್ಲಿ ಇದ್ದಂತಹ ನೆಂಟರಿಷ್ಟರು ಕೂಡ ಇವತ್ತು ಮಂಗಳೂರಿಗೆ ಅಂದರೆ ತಮ್ಮ ಮನೆಗೆ ಬಂದಿರ್ತಾರೆ. ಅವರೆಲ್ಲರೂ ಕೂಡ ಈ ಬಾರಿ ಮೋದಿಯನ್ನು ಕಾಣೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಭಾವನೆ ಹಲವರದ್ದಿದೆ. ಸೊ ಈ ಆದಿತ್ಯವಾರ ಆಗಿರೋದ್ರಿಂದ ಇಂತಹ ಬ್ಯುಸಿ ಶೆಡ್ಯೂಲಲ್ಲೂ ಇರುವಂತಹ ಮಂಗಳೂರಿನ ರಸ್ತೆಗಳಲ್ಲಿ ಇವತ್ತು ರೋಡ್ ಶೋವನ್ನು ವ್ಯವಸ್ಥೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ಪ್ರಮುಖವಾಗಿರುವಂಥ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲ ಭದ್ರತೆಯನ್ನು ಕೈಗೊಂಡು ಇಷ್ಟು ಜನಸಾಗರವನ್ನು ಫೇಸ್ ಮಾಡಿ ಪ್ರಧಾನಿಯವರನ್ನು ಸ್ವಾಗತಿಸುವಂಥದ್ದು ಅಷ್ಟು ಸುಲಭದ ಮಾತೇನಲ್ಲ. ಮಾತಿಗೆ ಸುಲಭವಾಗಿ ಹೇಳಬಹುದು, ರೋಡ್ ಶೋವನ್ನು ನಡೆಸೋಣ, ಪ್ರಚಾರವನ್ನು ಗಿಟ್ಟಿಸಿಕೊಳ್ಳೋಣ ಅಂತ ಹೇಳಿ. ಆದರೆ ಅದು ಅಷ್ಟು ಸುಲಭದ ಮಾತೇನಲ್ಲ. ಇಂಥ ಪ್ರಸ್ತುತ ಕಾಲಘಟ್ಟದಲ್ಲಿ ಹಲವಾರು ಥ್ರೆಟ್ಗಳು ಇರುವಂತಹ ಈ ಸಂದರ್ಭದಲ್ಲಿ ಮತ್ತು ಚುನಾವಣಾ ಟೈಮಲ್ಲೇ ಪ್ರಮುಖವಾಗಿ ನಾವು ನೋಡ್ಬೋದು ಹಲವು ಕಡೆ ಆಗ್ತಾ ಇರುವಂತಹ ಬದಲಾವಣೆಗಳನ್ನು. ಹಾಗಾಗಿ ಇದು ನಿಜಕ್ಕೂ ಕೂಡ ಒಂದು ಪ್ರಮುಖವಾದಂಥ ವಿಚಾರ ಅಂತಲೇ ಹೇಳ್ಬೋದು. ಈಗ ಮಂಗಳೂರಿನಲ್ಲಿ ನಡೀತಾ ಇರುವಂಥದ್ದು, ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು ಪ್ರಮುಖವಾಗಿ ಮಂಗಳೂರಿನ ಪ್ರಮುಖ ರಸ್ತೆಯನ್ನು ತಲುಪಿರುವಂಥದ್ದು ರೋಡ್ ಶೋ. ಹಲವು ಜನರು ಸೇರಿದ್ದಾರೆ ನರೇಂದ್ರ ಮೋದಿ ಅವರನ್ನು ಕಣ್ತುಂಬಿಕೊಳ್ಳುವುದಕ್ಕೆ. ರಸ್ತೆಯ ಉದ್ದಗಲಕ್ಕೂ ಕೂಡ ಹಲವಾರು ಜನರು ಸೇರಿರುವಂಥದ್ದು ನರೇಂದ್ರ ಮೋದಿ ಅವರನ್ನು ಅಭಿಮಾನಿಗಳು ಮತ್ತು ಈ ಬಾರಿಯ BJP ಅಭ್ಯರ್ಥಿಗಳ ಪರವಾಗಿ ಮತ ಶಿಕಾರಿಯನ್ನು ಮಾಡೋದಕ್ಕೆ ಬಂದಿರುವಂಥ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸುವುದಕ್ಕೆ. ನಾವು ಗಮನಿಸಬೇಕು, ನರೇಂದ್ರ ಮೋದಿಯವರು ಮಂಗಳೂರಿಗೆ ಬರೋದಕ್ಕಿಂತ ಮೊದಲು ರಾಜ್ಯದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾಳ ದೊಡ್ಡ ಮಟ್ಟದ ಸಮಾವೇಶದಲ್ಲಿ ಸರಿಸುಮಾರು ಒಂದು 40 ನಿಮಿಷದಷ್ಟು ಮಾತನಾಡಿ ಬಂದವರು.
ಅಲ್ಲಿ ಮಾಜಿ ಪ್ರಧಾನಿ ಅವರು ದೇವೇಗೌಡರು ಇದ್ದರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು, ಅದೇ ರೀತಿ HD ಕುಮಾರಸ್ವಾಮಿ ಅವರು, ಅವರೆಲ್ಲರ ಒಂದು ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡು ಆ ಸಮಾವೇಶನ ಮುಗಿಸಿ ನೇರವಾಗಿ ಮಂಗಳೂರಿಗೆ ಬಂದರು. ಸರಿಸುಮಾರು ಒಂದು 40 ನಿಮಿಷ ಈಗಾಗಲೇ ಕಳೆದಿದೆ ಮಂಗಳೂರಿನ ಈ ರೋಡ್ ಶೋನಲ್ಲಿ. ಆದರೂ ಕೂಡ ಎಲ್ಲೂ ಕೂಡ ಅವರು ಯಾವುದೇ ಒಂದು ಬಸವಳಿದಂತೆ ಗೋಚರಿಸ್ತಾ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ರೋಡ್ ಶೋವನ್ನು ಮುಗಿಸಿ ಮತ್ತೆ ಕೊಚ್ಚಿಯತ್ತ ಪ್ರಯಾಣವನ್ನು ಬೆಳೆಸಬೇಕು, ಅಲ್ಲಿ ಮತ್ತೆ ಮತ ಬೇಟೆಗೆ ಮುಂದಾಗಬೇಕು. ಬಹುಶಃ ನರೇಂದ್ರ ಮೋದಿಯವರು ಈ ಒಂದು ವಿಚಾರದಲ್ಲಿ ಎಲ್ರಿಗೂ ಮಾದರಿ ಅಂತ ನನಗನ್ನಿಸ್ತದೆ. ಯಾವುದೇ ಒಂದು ದಣಿವು ಅವರ ಮುಖದಲ್ಲಿ ಗೋಚರಿಸುವುದೇ ಇಲ್ಲ. ಅವರೇ ಹೇಳಿಕೊಡುವ ಹಾಗೆ ಅಥವಾ BJPಯ ನಾಯಕರು ಹೇಳಿಕೊಡುವ ಹಾಗೆ ಇದುವರೆಗೂ ಕೂಡ ಒಂದೇ ಒಂದು ರಜೆಯನ್ನು ತೆಗೆದುಕೊಳ್ಳದೆ ದಿನದ 18 ಗಂಟೆ ಕೆಲಸ ಮಾಡುವಂತಹ ಒಂದು ಪ್ರಧಾನಿ ಅಂತ ಹೇಳ್ತಾರೆ. ನಿಜಕ್ಕೂ ಇವತ್ತು ಮೈಸೂರಲ್ಲಿ ನಡೆದಿರುವಂತಹ ಸಮಾವೇಶವನ್ನು ಗಮನಿಸಿದರೆ ಮಾಜಿ ಪ್ರಧಾನಿ ಮತ್ತು ಪ್ರಸ್ತುತ ಪ್ರಧಾನಿಯವರು ಒಂದೇ ವೇದಿಕೆಯಲ್ಲಿ ಕಾಣುವಂಥ ಅವಕಾಶಗಳು ಸಿಕ್ಕಿತು. HD ದೇವೇಗೌಡ ಅವರು ಕರ್ನಾಟಕದಿಂದ ರಿಪ್ರೆಸೆಂಟ್ ಆಗಿ ಭಾರತದ ಪ್ರಧಾನಿ ಹುದ್ದೆಯನ್ನು ಹೇರಿದಂಥ ಹಿರಿಯರು. ಇವತ್ತು ಅವರು ಕೂಡ ನರೇಂದ್ರ ಮೋದಿ ಅವರ ಜೊತೆಯಾಗಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅವರನ್ನ ಅತ್ಯಂತ ಆತ್ಮೀಯವಾಗಿ ಸಂತೈಸ್ತಾ ಇದ್ರು. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡ್ತಿದ್ದವರು HD ದೇವೇಗೌಡರು. ಯಾಕೆಂದರೆ ಜಾತ್ಯತೀತತೆಗೆ ಭಾಳ ದೊಡ್ಡ ಪೆಟ್ಟನ್ನು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ನರೇಂದ್ರ ಮೋದಿ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದವರು ಇವತ್ತು ಅವರನ್ನು ಬಾಯಿ ತುಂಬಿ ಹೋಗ್ತಾ ಇದ್ದಾರೆ. ಮೈತ್ರಿಯ ಕಾರಣದಿಂದ ಅನಿವಾರ್ಯ ಆದರೂ ಕೂಡ ಅದಕ್ಕಿಂತ ಮೊದಲು ಕೂಡ ನರೇಂದ್ರ ಮೋದಿ ಅವರನ್ನು ಬಹಳಷ್ಟು ಬಾರಿ ಪ್ರಶಂಸೆಯನ್ನು ಮಾಡಿದ್ದನ್ನು ನಾವು ಕೂಡ ಗಮನಿಸಿದ್ದೇವೆ. ಹಾಗಾಗಿ JDS ಮತ್ತು BJP ಮೈತ್ರಿ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗದಲ್ಲಂತೂ ಭಾಳ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರುವ ನಿರೀಕ್ಷೆ ಇದೆ. ಸೊ ಈ ಬಾರಿಯ ಭೇಟಿ, ನರೇಂದ್ರ ಮೋದಿ ಅವರ ಭೇಟಿ ಕಳೆದ 9 ಭೇಟಿಗಿಂತಲೂ ಕೂಡ ವಿಭಿನ್ನತೆಯನ್ನು ಪಡೆದುಕೊಳ್ತಾ ಇದೆ. ಕೈಯಲ್ಲಿ ಕಮಲವನ್ನು ಹಿಡ್ಕೊಳ್ತಾ ಈ ಬಾರಿ ಮತ ಶಿಕಾರಿಯನ್ನು ಮುಂದುವರಿಸಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಪರವಾಗಿ BJPಯ ಈ ಬಾರಿ ಅಭ್ಯರ್ಥಿಗಳು ಹೊಸ ಮುಖಗಳು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ. ಸೊ ಹೊಸ ಅಭ್ಯರ್ಥಿಗಳ ಪರವಾಗಿ ಮತ ಶಿಕಾರಿಯನ್ನು ಮಾಡ್ತಾ ಇರುವಂಥದ್ದು. ಈ ಬಾರಿ ಗೆದ್ದೇ ಗೆಲ್ತೀವಿ, ಕರಾವಳಿ ಹೇಗೂ BJPಯ ಭದ್ರಕೋಟೆ, ಆ ಭದ್ರಕೋಟೆಯನ್ನು ಇನ್ನಷ್ಟು ಭದ್ರಪಡಿಸುವಂತಹ ಪ್ರಯತ್ನಕ್ಕೆ BJP ಮುಂದಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ನರೇಂದ್ರ ಮೋದಿಯವರ ಭೇಟಿಯನ್ನು ಗಮನಿಸ್ತಾ ಹೋದರೆ ಹೇಗೂ ಕೂಡ ಭದ್ರವಾಗಿರುವಂಥ ಕ್ಷೇತ್ರದಲ್ಲೇ ಪದೇ ಪದೇ ಅವರ ಭೇಟಿಗಳು ಅಥವಾ ಅವರ ಪ್ರಚಾರಗಳು ನಡೀತಾ ಇರುವಂಥದ್ದು. ಮೈಸೂರು ಕೂಡ ಹೇಗೂ BJPಯ ಪ್ರಮುಖ ಒಂದು ಭದ್ರಕೋಟೆ ಅಂತಲೇ ಹೇಳ್ಬೋದು. ಕಳೆದ ಬಾರಿ ಪ್ರತಾಪ್ ಸಿಂಹ ಅವರು ಹಲವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ಎರಡು ಅವಧಿಯಲ್ಲೂ ಕೂಡ ಮತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ಜನರಿಂದ ಪ್ರಶಂಸನೀಯ ಪಡೆದುಕೊಂಡಿರುವಂತಹ ನಾಯಕ. ಈ ಬಾರಿ ಅಭ್ಯರ್ಥಿ ಬದಲಾವಣೆ ಆಗಿದ್ದರೂ ಕೂಡ BJPಗೆ ಹಲವು ಬೆಂಬಲಗಳು ಇರುವಂತಹ ಕ್ಷೇತ್ರ ಅದು. ಆದರೂ ಕೂಡ ಇವತ್ತು ಅಲ್ಲಿ ಸಮಾವೇಶವನ್ನು ಕೂಡ ನಡೆಸಿದರು ಮತ್ತು ಕರಾವಳಿಗೆ ಸಂಬಂಧಪಟ್ಟಂತೆ ಕರಾವಳಿ ಕೂಡ BJPಯ ಭದ್ರಕೋಟೆಯಾಗಿದ್ದರೂ ಕೂಡ ಇಲ್ಲಿ ಸಮಾವೇಶದ ಬದಲಾಗಿ ರೋಡ್ ಶೋವನ್ನು ನಡೆಸುವಂಥ ಪ್ರಯತ್ನಕ್ಕೂ ಕೂಡ BJP ಮುಂದಾಗಿದೆ. ಅಂದರೆ ಒಂದರ್ಥದಲ್ಲಿ ನೋಡೋದಾದರೆ ಭದ್ರಕೋಟೆಯನ್ನು ಇನ್ನಷ್ಟು ಭದ್ರಪಡಿಸುವಂತಹ ಪ್ಲಾನಿಂಗ್ ಅನ್ನು BJP ನಡೆಸ್ತಾ ಇದೆ. ಇದು ಕೇವಲ ಈ ಬಾರಿಯ ಚುನಾವಣೆಗೆ ಅಂತ ಅಂದುಕೊಂಡ್ರೆ ತಪ್ಪಾಗಬಹುದು. ಅಂದರೆ ಹಲವು ಚುನಾವಣೆಗಳ ಯೋಜನೆ ಈ ಬಾರಿಯ ರೋಡ್ ಶೋ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಖಂಡಿತ. ಅಂದರೆ ಮೈ ಮರೆಯುವಂತಿಲ್ಲ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ನರೇಂದ್ರ ಮೋದಿ ಅವರು ಅಥವಾ ರಾಷ್ಟ್ರೀಯ ಮಟ್ಟದ BJP ನಾಯಕರುಗಳು ರವಾನಿಸ್ತಾ ಇದ್ದಾರೆ. ಕರ್ನಾಟಕ ಎಷ್ಟೇ ಭದ್ರಕೋಟೆ ಆದರೂ ಅಥವಾ ನಮ್ಮ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಬಾರಿಯ ಚುನಾವಣೆಯಲ್ಲಿ BJP ಗೆದ್ದರೂ ಕೂಡ ಈ ಬಾರಿ ನಾವು ಮೈ ಮರೆಯುವ ಹಾಗಿಲ್ಲ, ನಮ್ಮ ಪ್ರಯತ್ನಗಳನ್ನು ಮಾಡಲೇಬೇಕು ಎನ್ನುವಂಥ ರೀತಿಯಲ್ಲಿ ಇವತ್ತಿನ ರೋಡ್ ಶೋ ಮಾಡಲಾಗಿದೆ. ಅಥವಾ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ನಡೆದಂತಹ ಸಮಾವೇಶ, ಅಲ್ಲಿ ನಿಂತಿರುವವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಮೈಸೂರಿನ ಅರಸು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ಮೈಸೂರಿನ ಅರಸರು. ಹಾಗಾಗಿ ಯದುವೀರ ಅವರು ಅರಸರು, ಯದುವೀರವರು ನಿಂತಿದ್ದರೂ ಕೂಡ ಮೈಸೂರಿಗೆ ಆಗಮಿಸಿ ಮತ್ತಷ್ಟು ಚೈತನ್ಯ ತುಂಬುವಂತಹ BJPಯ ಕಾರ್ಯಕರ್ತರಲ್ಲಿ ನವೋಲ್ಲಾಸವನ್ನು ತುಂಬುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರೋಡ್ ಶೋ ಹಾದು ಹೋಗುವಂತಹ ರಸ್ತೆಯಲ್ಲಿ ಬರುವ ವಾಣಿಜ್ಯ ಸಂಕೀರ್ಣ, ವಸತಿ ಸಂಕೀರ್ಣ ಮತ್ತು ಮನೆಗಳಿಗೆ ಪೊಲೀಸರು ಈಗಾಗಲೇ ನಿನ್ನೆ ದಿವಸ ತೆರಳಿ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು. ಅಂದರೆ ಯಾರಾದರೂ ಹೊಸದಾಗಿ ಏನಾದರೂ ಬಂದು ಇಲ್ಲಿ ಬಾಡಿಗೆಗೆ ಮನೆಯನ್ನು ಪಡ್ಕೊಂಡಿದ್ದಾರಾ ಅಥವಾ ಯಾರಾದರೂ ಇಲ್ಲಿ ಹೊಸದಾಗಿ ಬಂದು ಮನೆಯನ್ನು ಖರೀದಿಸಿದ್ದಾರಾ ಅನ್ನುವಂಥ ವಿಚಾರವಾಗಿ ಕೂಡ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಅಂದರೆ ಭದ್ರತಾ ವ್ಯವಸ್ಥೆಗಳು ಯಾವ ಮಟ್ಟಕ್ಕೆ ನಿನ್ನೆ ದಿವಸ ಇಲ್ಲಿ ನಡೆದಿತ್ತು ಅನ್ನುವಂಥದ್ದನ್ನು ಮತ್ತು ಇದು ಮಾತ್ರವಲ್ಲದೆ ಆಯಾ
ಕಟ್ಟಡಗಳ ಸಂಬಂಧಪಟ್ಟಂತಹ ಮುಖ್ಯಸ್ಥರ ಆಧಾರ್ ಕಾರ್ಡ್ ಮತ್ತು ಫೋಟೋಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ಅಂದರೆ ಯಾವುದೇ ರೀತಿಯಾದಂಥ ತೊಂದರೆಗಳು ಕೂಡ ಆಗಬಾರ್ದು, ಭದ್ರತೆ ಇನ್ನಷ್ಟು ಉತ್ತಮವಾಗಿರಬೇಕು ಅನ್ನುವಂಥದ್ದು. ಮತ್ತು ಈ ಒಂದು ರೋಡ್ ಶೋ ಏನು ನಡೀತಾ ಇದೆ, ಈ ರೋಡ್ ಶೋ ನಡೆಯುವಂಥ ಉದ್ದಕ್ಕೂ ಕೂಡ ಹಂಪ್ಸ್ಗಳ ತೆರವನ್ನು ಮಾಡಲಾಗಿದೆ. ನಾರಾಯಣಗುಡು ಸರ್ಕಲ್ನಿಂದ ಮಂಜೇಶ್ವರ ಗೋವಿಂದ ಪೈ ವೃತ್ತದವರೆಗಿನ ಹಂಪ್ಸ್ಗಳನ್ನು JCB ಬಳಸಿ ಎಲ್ಲ ಹಂಪ್ಸ್ಗಳನ್ನು ಕೂಡ ತೆರವು ಮಾಡಲಾಗಿದೆ. ಅಂದರೆ ಒಂದೇ ವೇಗದಲ್ಲಿ ರೋಡ್ ಶೋ ನಡೀಲಿ ಅನ್ನುವಂಥ ನಿಟ್ಟಿನಲ್ಲಿ ಇದ್ದಂತಹ ಹಂಪ್ಸ್ಗಳ ತೆರವಿನ ಕಾರ್ಯವು ಕೂಡ ನಿನ್ನೆಯ ದಿವಸ ನಡೆದಿತ್ತು. ಸೊ ಈಗ ರಾತ್ರಿ ವೇಳೆಯಲ್ಲಿ ನಡೀತಾ ಇರುವಂಥ ಈ ರೋಡ್ ಶೋ ಇನ್ನು ಕೆಲವೇ ಸಮಯದ ಮುಖಾಂತರ ಕೊನೆಗೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂತ ಹೇಳಿದರೆ ಪ್ರಮುಖವಾಗಿ ನವಭಾರತ್ ಸರ್ಕಲ್ನ ಆ ಒಂದು ಪ್ರದೇಶದಲ್ಲಿ ರೋಡ್ ಶೋ ಕೊನೆಗೊಳ್ಳಲಿದೆ. ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ವಿಮಾನದ ಮುಖಾಂತರ ಕೊಚ್ಚಿಗೆ ತೆರಳಲಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಈಗ ಸದ್ಯಕ್ಕಿರುವಂಥದ್ದು. ಅದರಂತೆ ಇನ್ನು ನಾಳಿನ ಶೆಡ್ಯೂಲ್ ಯಾವ ಥರ ಫಿಕ್ಸ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ಬೋದು. ಪ್ರಮುಖವಾಗಿ ನಾವು ನೋಡ್ಬೋದು, ನರೇಂದ್ರ ಮೋದಿಯವರ ಶೆಡ್ಯೂಲ್ಗ ವಿಚಾರವಾಗಿ ಹಲವು ಚರ್ಚೆಗಳು ಕೂಡ ನಡೀತಾ ಇತ್ತು. ಅಂದರೆ ಅವರ ನಿದ್ದೆಯ ಸಮಯ ಅನ್ನುವಂಥದ್ದು ತುಂಬಾ ಕಡಿಮೆ, ಹಗಲು ರಾತ್ರಿ ಅಂತ ಅಲ್ಲದೆ ವಿದೇಶ ಅಥವಾ ದೇಶದ ಹಲವು ರಾಜ್ಯಗಳಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ ಪಕ್ಷಕ್ಕಾಗಿ ಮತ್ತು ದೇಶಕ್ಕೋಸ್ಕರ ಹಲವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅನ್ನುವಂಥ ವಿಚಾರಗಳು ಅದನ್ನು ಪ್ರಸ್ತುತವಾಗಿ ನಾವು ನೋಡ್ಬೋದು. ಯಾಕಂತ ಹೇಳಿದರೆ ಮೈಸೂರಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿದರು, ಈಗ ಮಂಗಳೂರಿಗೆ ಬಂದು ಇಲ್ಲಿ ರೋಡ್ ಶೋದಲ್ಲಿ ಭಾಗವಹಿಸಿದರು, ಇನ್ನು ಕೊಚ್ಚಿಗೆ ತೆರಳುತ್ತಾ ಇದ್ದಾರೆ, ಅಲ್ಲಿ ನಾಳಿನ ದಿವಸದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಆದರೆ ಪ್ರತಿನಿತ್ಯವೂ ಕೂಡ ಹಲವು ಶೆಡ್ಯೂಲ್ಗಳನ್ನು ಫಿಕ್ಸ್ ಮಾಡಿಕೊಂಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರಧಾನಿಯಾಗಿರುವುದರಿಂದ ದಣಿವರಿಯದ ನಾಯಕ ಅನ್ನುವಂತಹ ಒಂದು ಕೆಲವೊಂದು ಮಾತುಗಳು ಕೂಡ ನಾಯಕರು ನೀಡಿರುವಂಥದ್ದು. ಖಂಡಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಭಾಳ ದೊಡ್ಡ ಮಟ್ಟದ ಒಂದು ಚೈತನ್ಯವನ್ನು ನರೇಂದ್ರ ಮೋದಿಯವರ ಈ ಭೇಟಿ ಖಂಡಿತವಾಗಿ ನೀಡ್ತದೆ. ಈಗ ಒಂದು ಕುತೂಹಲ ಇರುವುದು, ಕಾಂಗ್ರೆಸ್ ಯಾರನ್ನ ಕರೆಸಿಕೊಳ್ತದೆ, ಯಾರಿಂದ ಪ್ರಚಾರ ಕಾರ್ಯವನ್ನು ಮಾಡಿಸ್ತದೆ ಅನ್ನುವಂಥದ್ದು. ಬಹಳ ದೊಡ್ಡ ಮಟ್ಟದ ನಾಯಕರನ್ನೇ ಕರೆಸಿಕೊಳ್ಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಬಂದ ಬಳಿಕ ಬಹುಶಃ ಸಾಧ್ಯ ಆದರೆ ರಾಹುಲ್ ಗಾಂಧಿ ಅವರನ್ನು ಕರೆಸುವಂಥ ಪ್ರಯತ್ನ ಮಾಡ್ಬೋದು ಅಂತ ನನಗನ್ನಿಸ್ತದೆ. ಸೊ ಇದೇ ಮಟ್ಟಕ್ಕೂ ಪ್ರಚಾರ ಕಾರ್ಯವನ್ನು ಪಡೆದುಕೊಳ್ಬೋದಾ, ಪ್ರಚಾರವನ್ನು ಗಿಟ್ಟಿಸಿಕೊಳ್ಬೋದಾ? ಅಂದರೆ ಕಾಂಗ್ರೆಸ್ ಕೂಡ ರಾಹುಲ್ ಗಾಂಧಿನೋ ಅಥವಾ ಖರ್ಗೆ ಅವರನ್ನು ಅಥವಾ ಇನ್ನಿತರ ಪ್ರಮುಖ INDIA ನಾಯಕರನ್ನ ಬಳಸಿ ಪ್ರಚಾರವನ್ನು ಜಿಲ್ಲಾ ಮಟ್ಟದ ನಾಯಕರ ಸಾಮರ್ಥ್ಯಕ್ಕೆ ಹೊಂದಿಕೊಂಡು ಎಷ್ಟು ಜನರನ್ನ ಅಲ್ಲಿ ಸೇರಿಸ್ತಾರೆ ಅಂತ ಸಾಮರ್ಥ್ಯ ಯಾರಿಗಿದೆ, ಯಾವ ನಾಯಕರ ಒಂದು ನೇತೃತ್ವದಲ್ಲಿ ಸಾಧ್ಯ ಆಗ್ತದೆ ಅನ್ನುವಂಥ ಲೆಕ್ಕಾಚಾರವನ್ನು ಖಂಡಿತವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಮಾಡ್ತದೆ. ವಿಶೇಷವಾಗಿ ಅಧ್ಯಕ್ಷರಿದ್ದರೂ ಕೂಡ ಅಧ್ಯಕ್ಷರಿಗೆ ಪೂರಕವಾಗಿ ಅವರಿಗೆ ಅವರ ಜೊತೆಯಲ್ಲಿ ನಿಂತು ಜನರನ್ನು ಸೇರಿಸುವಂತಹ ಸಾಮರ್ಥ್ಯ ಯಾವ ನಾಯಕರುಗಳಿಗಿದೆ ಅನ್ನುವಂಥ ಒಂದು ಲೆಕ್ಕಾಚಾರದಿಂದ ಮಾಡಬಹುದು. ಮುಂದೆ ಎಷ್ಟು ಜನ ಸೇರ್ತಾರೆ ಬಿಡ್ತಾರೆ ಅದು ಈ ಜಿಲ್ಲೆಯ ಜನರಿಗೆ ಬಿಟ್ಟಂಥ ವಿಚಾರ ಅಥವಾ ಅವರ ಕಾರ್ಯಕರ್ತರಿಗೆ ಬಿಟ್ಟಂಥ ವಿಚಾರ. ಸೊ ರಸ್ತೆಯ ಎರಡು ಭಾಗಗಳಲ್ಲಿ ಸೇರಿರುವಂಥ ಜನರು ಕೆಲವರೆಲ್ಲ ನರೇಂದ್ರ ಮೋದಿಯವರ ಫೋಟೋವನ್ನು ಪೆನ್ಸಿಲ್ ಆರ್ಟ್ ಮುಖಾಂತರ ಮಾಡಿ ಅದನ್ನು ಕೂಡ ನರೇಂದ್ರ ಮೋದಿ ಅವರಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆ ಈ ವಿಚಾರವನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ ಕೆಲವೊಂದು ಸಮಾವೇಶದಲ್ಲಿ ಒಂದು ಪುಟ್ಟ ಮಗು ಇದೇ ರೀತಿಯಾಗಿ ಪೆನ್ಸಿಲ್ ಸ್ಕೆಚ್ನ ಮುಖಾಂತರ ನರೇಂದ್ರ ಮೋದಿಯವರ ಚಿತ್ರವನ್ನು ಬಿಡಿಸಿ ನರೇಂದ್ರ ಮೋದಿ ಅವರಿಗೆ ಆ ಚಿತ್ರವನ್ನು ತೋರಿಸಿದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಸಮಾವೇಶದಲ್ಲಿ ಆ ಮಗುವಿನಿಂದ ತನ್ನ ಭದ್ರತಾ ಸಿಬ್ಬಂದಿಗಳ ಮುಖಾಂತರ ಆ ಫೋಟೋವನ್ನು ತರಿಸಿ ಆ ಫೋಟೋವನ್ನು ತಾವು ಪಡ್ಕೊಂಡಿದ್ರು. ಅದು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿದ್ದಂಥ ವಿಡಿಯೋ. ಅಂದರೆ ಎಲ್ಲರನ್ನ ಕೂಡ ಮಕ್ಕಳು ಅಥವಾ ವೃದ್ಧರು ಅನ್ನುವಂಥದ್ದನ್ನು ನೋಡಿದ್ರೆ ಎಲ್ಲರನ್ನೂ ಕೂಡ ಒಂದೇ ಮನಸ್ಸಿನಿಂದ ಕಾಣುವಂಥ ಪ್ರಧಾನಿ ದೇಶಕ್ಕೆ ಸಿಕ್ಕಿದ್ರು ಅನ್ನುವಂಥ ಮಾತು ಹಲವರಲ್ಲಿ ಇತ್ತು. ಸೊ ಅದೇ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರು. ಅಂದರೆ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ವಿಚಾರ, ಇಲ್ಲಿಗೆ ತನಕ 2 ಟರ್ಮ್ಗಳ ದಾಖಲೆಯಲ್ಲೂ ಕೂಡ ಅವರ ಜರ್ನಿಯಲ್ಲೂ ಎಲ್ಲೂ ಕೂಡ ಭ್ರಷ್ಟಾಚಾರದ ಒಂದೇ ಒಂದು ಕಪ್ಪು ಚುಕ್ಕೆಗಳು ಕೂಡ ಕಾಣಿಸಿಕೊಂಡಿಲ್ಲ. ರಾಜಕಾರಣ ಅಂತ ಹೇಳಿದ ತಕ್ಷಣ ಅದರಲ್ಲಿ ಭ್ರಷ್ಟಾಚಾರ ಅಥವಾ ಅವರ ರಾಜಕೀಯಕ್ಕೆ ಕಪ್ಪು ಚುಕ್ಕೆಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ನರೇಂದ್ರ ಮೋದಿಯವರ ವಿಚಾರಕ್ಕೆ ನಾವು ಗಮನಿಸುವುದಾದರೆ BJP ಅನ್ನುವಂಥ ವಿಚಾರ ಅಂತಲ್ಲ, ಆದರೆ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿಯವರ ವಿಚಾರದಲ್ಲಿ ಇಂತಹ ಕಪ್ಪು ಚುಕ್ಕೆಗಳು ಇಲ್ಲಿಯ ತನಕ ಕಾಣಿಸಿಕೊಳ್ಳಲಿಲ್ಲ ಅನ್ನುವಂಥದ್ದೇ ಪ್ರಮುಖ ವಿಚಾರಗಳು. ಸೊ ಹಾಗಾಗಿ ಆದರೆ ಈ ಪ್ರಸ್ತುತ ಈ ಬಾರಿಯ ಚುನಾವಣೆಯನ್ನು ನಾವು ಗಮನಿಸೋದಾದರೆ ಚುನಾವಣಾ ಬಾಂಡ್ ಅನ್ನುವಂತಹ ವಿಚಾರದಲ್ಲಿ
ಒಂದು ಅರ್ಥಕ್ಕೆ ಕಾಂಗ್ರೆಸ್ ಒಂದು ಸುದ್ದಿಯನ್ನು ಹಬ್ಬಿಸ್ತಾ ಇದೆ. ಇದರಿಂದ ನರೇಂದ್ರ ಮೋದಿ ಅವರಿಗೆ ಕಪ್ಪು ಚುಕ್ಕೆ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ. ಸೊ ಹಾಗಾಗಿ ಕಾಂಗ್ರೆಸ್ ಈ ಬಾರಿಯ ಚುನಾವಣೆಗೆ ಅದೇ ಒಂದು ರಾಜಕೀಯ ಗಾಳವನ್ನಾಗಿ ಬಳಸ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಆದರೆ ಅದನ್ನು ವರ್ಕೌಟ್ ಮಾಡೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇಲ್ವೋ ಏನೋ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಯಾಕಂತ ಹೇಳಿದರೆ ಇಂತಹ ಸಣ್ಣ ಪುಟ್ಟ ವಿಚಾರಗಳು ಅಥವಾ ಮೇಜರ್ ವಿಚಾರಗಳನ್ನು BJP ತುಂಬಾ ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸುತ್ತೆ. ಆದರೆ ಕಾಂಗ್ರೆಸ್ ಅದನ್ನು ನಿಭಾಯಿಸುವುದರಲ್ಲಿ ಎಡವಿ ಬೀಳುತ್ತಾ ಅನ್ನುವಂಥದ್ದು ಕೂಡ ಒಂದು ಅರ್ಥದಲ್ಲಿ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು. ಖಂಡಿತ ಕಳೆದ ಕೆಲವಾರು ಚುನಾವಣೆಗಳನ್ನು ಅತ್ಯಂತ ಹತ್ತಿರದಿಂದ ಗಮನಿಸುವಾಗ ಮೊದಲು ಇದ್ದಂತಹ ಪರಿಸ್ಥಿತಿ ನರೇಂದ್ರ ಮೋದಿ ಅವರು ಬಂದು ಹೋದ ಬಳಿಕ ಸಂಪೂರ್ಣ ಬದಲಾಗಿರುವಂಥದ್ದು ಸಾಕಷ್ಟಿದೆ. ಹಾಗಾಗಿ ಆ ಸ್ಥಾನವನ್ನು ಗೆಲ್ಲುವುದಕ್ಕೆ ಸಾಧ್ಯನೇ ಇಲ್ಲ ಅಂದುಕೊಂಡಿದ್ದನ್ನು ಕೂಡ BJP ಗೆದ್ದುಕೊಂಡಿರುವಂತಹ ಒಂದು ಇತಿಹಾಸ ಇದೆ. ಹಾಗಾಗಿ ಅಂತಹ ಒಂದು ಇತಿಹಾಸವನ್ನು ಮರುಕಳಿಸುವಂತಹ ಸಾಧ್ಯತೆಗಳು ಇದೆಯಾ ಎನ್ನುವಂಥದ್ದು ಸದ್ಯದ ಕುತೂಹಲ. ತಮ್ಮ ಮಾತನ್ನು ಕೇಳ್ತಾ ಇದ್ರೆ ನನಗೆ ನಾಳಿನ ದಿವಸ ಯಾರಾದರೂ ಹೊಸದಾಗಿ ಪ್ರೆಸ್ ಮೀಟನ್ನು ನಡೆಸಬಹುದಾ ಅನ್ನುವಂಥ ಕುತೂಹಲ ಇದೆ. ಅಂದರೆ ಮಂಗಳೂರಿನಲ್ಲಿಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹಲವು ಗೊಂದಲಗಳಿತ್ತು. ಸತ್ಯಜಿತ್ ಸುರತ್ಕಲ್, ಅರುಣ್ ಕುಮಾರ್ ಪುತ್ತಿಲ, ಇನ್ನು ಕೆಲವೊಂದು ಹೆಸರುಗಳು. ಸೊ ನಾಳೆ ಏನಾದರೂ ಹೊಸದಾಗಿ ಪ್ರೆಸ್ ಮೀಟನ್ನು ನಡೆಸಿ, ಇಲ್ಲ ನಾವು ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಸೂಚಿಸ್ತೇವೆ, ನಿನ್ನೆಯ ದಿವಸದ ರೋಡ್ ಶೋ ಅಷ್ಟರ ಮಟ್ಟಕ್ಕೆ ಇತ್ತು ಅನ್ನುವಂಥ ವಿಚಾರವನ್ನ ಏನಾದರೂ ನಡೆಸ್ತಾರಾ ಅನ್ನುವಂಥದ್ದು ಮತ್ತೆ ಖಂಡಿತ ಆಲ್ರೆಡಿ ಈಗಾಗಲೇ ಪಕ್ಷದಲ್ಲಿ ಸೇರ್ಪಡೆಗೊಂಡಿರುವಂಥದ್ದು. ಮತ್ತೆ ಇನ್ನೊಂದಂದ್ರೆ ರಾಜ್ಯದಲ್ಲಿ ಪ್ರಮುಖ ಬಂಡಾಯ ಅಂದ್ರೆ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪನವರು. ಆದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ನರೇಂದ್ರ ಮೋದಿ ಅವರ ಅಭಿಮಾನಿ. ಎಲ್ಲಿವರೆಗೆ ಅಂದ್ರೆ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ ಅವರನ್ನೇ ಹೋಲುವಂತಹ ವ್ಯಕ್ತಿಯನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಒಂದು ರೋಡ್ ಶೋವನ್ನು ಅವರು ಕೂಡ ಮಾಡಿದ್ರು. ನಾನು ಗೆದ್ದರೂ ಕೂಡ ಮತ್ತೆ BJPಗೆ ನನ್ನ ಬೆಂಬಲ ಅನ್ನುವಂಥ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಅವರ ಬಂಡಾಯ ಕೇವಲ ಆ ಒಂದು ಅವರಿಗೆ ಏನು ಸ್ಥಾನ ಕೊಟ್ಟಿಲ್ಲ, ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥರ ವಿಚಾರಕ್ಕೆ ಮಾತ್ರ ಹೊರತು ಪಕ್ಷದ ವಿರುದ್ಧ ಅಲ್ಲ. ಹಾಗೆ ರಾಜ್ಯ ನಾಯಕರುಗಳ ಬಗ್ಗೆ ಅಸಮಾಧಾನ ಇರಬಹುದು, ಆದರೆ ರಾಷ್ಟ್ರೀಯ ವಿಚಾರ ಬಂದಾಗ ನರೇಂದ್ರ ಮೋದಿ ಅವರಿಗೆ ತನ್ನ ಸಂಪೂರ್ಣ ಬೆಂಬಲ ಅನ್ನುವಂಥ ಮಾತನ್ನು ಈಶ್ವರಪ್ಪನವರು ಹೇಳಿದರು. ಭಾಳಷ್ಟು ಗೊಂದಲ ಇದ್ದದ್ದು ಮಂಡ್ಯದಲ್ಲಿ. ಇನ್ನೊಂದು ಅಲ್ಲಿ ಮಾಜಿ ಸಂಸದೆ ಆಗಿರುವಂಥ, ಪ್ರಸ್ತುತ ಕೂಡ ಮಾಜಿ ಆಗಿಲ್ಲ ಇನ್ನು ಕೂಡ, ಪ್ರಸ್ತುತ ಸಂಸದೆ ಆಗಿರುವಂತಹ ನಮ್ಮ ಸುಮಲತರವರು ಅವರಿಗೆ ಟಿಕೆಟ್ ಕೊಡುವುದಾ ಬಿಡುವುದಾ ಅನ್ನುವಂತಹ ಪ್ರಶ್ನೆ ಭಾಳ ದೊಡ್ಡ ಮಟ್ಟದಲ್ಲಿ ಕಾಡಿತ್ತು ಬಹುಶಃ BJPಯ ವರಿಷ್ಠರಿಗೆ. ಯಾಕೆಂದರೆ ಅಲ್ಲಿ JDS ಮೈತ್ರಿ ಮಾಡಿಕೊಂಡಿರೋದ್ರಿಂದ JDS ಅಲ್ಲಿ ನಿಲ್ಲಿಸುವುದಾದರೆ ಯಾರನ್ನು ನಿಲ್ಲಿಸಬೇಕು? ಕೊನೆಗೂ ಕುಮಾರಸ್ವಾಮಿ ಅವರಿಗೆ ಆ ಟಿಕೆಟ್ ನೀಡಲಾಗಿದೆ. ಹಾಗಾಗಿ ಸುಮಲತರವರು ಒಂದು ರೀತಿಯ ಬಂಡಾಯವನ್ನು ಮಾಡಬಹುದಾ ಎನ್ನುವಂಥ ಒಂದು ಪ್ರಶ್ನೆ ಕೆಲವರನ್ನು ಕಾಡಿತ್ತು. ಅದನ್ನು ಕೂಡ ಅತ್ಯಂತ ಚಾಕಚಕ್ಯತೆಯಿಂದ BJPಯ ವರಿಷ್ಠ ನಾಯಕರು ನಿಭಾಯಿಸಿದ್ದಾರೆ. ಅವರು ಕೂಡ ನೇರವಾಗಿ ತಮ್ಮ ಬೆಂಬಲವನ್ನು BJPಗೆ ಘೋಷಣೆ ಮಾಡಿದ್ದಾರೆ. ಇವತ್ತಿನ ಮೈಸೂರಿನ ಸಭೆಯಲ್ಲಿ ಕೂಡ ಅವರು ಅಲ್ಲಿದ್ದರು. ಹಾಗಾಗಿ ಆ ಒಂದು ಬಂಡಾಯ ಕೂಡ ಶಮನ ಆಗಿದೆ, ಬಂಡಾಯದ ಸಾಧ್ಯತೆ ಇದ್ದದ್ದು ಕೂಡ ಶಮನ ಆಗಿದೆ. ದೊಡ್ಡ ಮಟ್ಟದ ತಲೆಬಿಸಿ ಬಹುಶಃ BJPಗೆ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ ಈಗ ಸದ್ಯಕ್ಕೆ. ನಾವು ಗಮನಿಸ್ಬೋದು ಚೆಂಡೆ ಇತ್ತೀಚಿನ ಯಾವುದೇ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳಲ್ಲಿ ಈ ಕೇರಳ ಚೆಂಡೆಯನ್ನು ನಾವು ಕಾಣುವುದಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಚೆಂಡೆಯ ವಾದನ ಕೂಡ ಆಗ್ತಾ ಇದೆ. ಪ್ರಸ್ತುತ SDM ಹತ್ರ ತಲುಪ್ತಾ ಇದೆ ರೋಡ್ ಶೋ. ಆದರೆ PVS ಸಮೀಪ, ಅಲ್ಲಿಂದ ನೇರವಾಗಿ ಏನು ನವಭಾರತ್ ಸರ್ಕಲ್ಗೆ ಏನು ಕೆಲವೇ ಸಮಯದಲ್ಲಿ ರೋಡ್ ಶೋ ಮುಕ್ತಾಯ ಆಗಲಿರುವಂಥದ್ದು. ಮಂಗಳೂರಿನ ಪ್ರಮುಖ ರಸ್ತೆಗಳು ಇದೆಲ್ಲ ಯಾವತ್ತೂ ಕೂಡ ಬ್ಯುಸಿ ಶೆಡ್ಯೂಲ್ನಿಂದ ಇರುವಂತಹ ರಸ್ತೆ. ಇವತ್ತು ಯಾವುದೇ ವಾಹನ ದಟ್ಟಣೆ ಇಲ್ಲದೆ ಕೇವಲ ಜನರ ದಟ್ಟಣೆಯಿಂದ ತುಂಬಿ ತುಳುಕ್ತಾ ಇದೆ. ಅಂಗಡಿ ಮುಂಗಟ್ಟುಗಳಿಂದಲೂ ಕೂಡ ಜನಸಾಗರನೆ ಕಾಣ್ತಾ ಇರುವಂಥದ್ದು. ಪ್ರಮುಖ ರಸ್ತೆಯಲ್ಲಿ ಈಗಾಗಲೇ ಈ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಅಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಉಡುಪಿ ಲೋಕಸಭಾ ಕ್ಷೇತ್ರ ಪ್ರಮುಖವಾದರೆ, ಆದರೆ ಇವತ್ತಿನ ಈ ಎರಡು ಅಭ್ಯರ್ಥಿಗಳಲ್ಲಿ ಬ್ರಿಜೇಶ್ ಚೌಟ ಅವರಿಗೆ ಇದು ತುಂಬಾ ಪ್ಲಸ್ ಆಗುವಂಥ ಸಾಧ್ಯತೆಗಳು ಮತ್ತು ಅವರ ರಾಜಕೀಯ ಜೀವನಕ್ಕೂ ಕೂಡ ಇದು ಮೊದಲ ಒಂದು ಹೆಜ್ಜೆ ಅಂತಲೇ ಹೇಳ್ಬೋದು. ಅಂದರೆ ಚುನಾವಣಾ ರಾಜಕೀಯದಲ್ಲಿ ಮೊದಲ ಬಾರಿಗೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು. ಸೊ ಈ ಬಾರಿಯ ಗೆಲುವು ಅವರಿಗೆ ದೊಡ್ಡ ಮಟ್ಟಿನಲ್ಲಿ ಬಂತು ಅಂತಾದರೆ, ಅಂದರೆ ಕಳೆದ ಬಾರಿಯ ಲೀಡ್ ಪ್ರಮುಖವಾಗಿರುವಂಥದ್ದು 2,70,000 ಸಮಥಿಂಗ್ ವೋಟ್ಗಳು
ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸಿಕ್ಕಿರುವಂಥದ್ದು. ಆದರೆ ಈ ಬಾರಿ ಏನಾದರೂ 3.5 ಲಕ್ಷ ಅಥವಾ 4 ಲಕ್ಷಗಳ ಮತಗಳ ಅಂತರವನ್ನು ಗಳಿಸಿದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ಹೊಸ ರೆಕಾರ್ಡನ್ನು ಕೂಡ ಬರೀತಾರೆ ಮತ್ತು ಇನ್ನು ಮುಂದಿನ ಅವರ ರಾಜಕೀಯ ಜೀವನಕ್ಕೆ ಒಂದು ತುಂಬಾ ಪ್ಲಸ್ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಹಲವು ರಾಜಕೀಯ ವಿಶ್ಲೇಷಕರ ಮಾತು. ಅಲ್ಲಿ ಗಮನಿಸಬೇಕು, ನಳಿನ್ ಕುಮಾರ್ ಕಟೀಲ್ ರವರು ಪ್ರಥಮವಾಗಿ ಸಂಸದರಾದಾಗ ಅವರ ಎದುರಾಳಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದವರು ಈ ಭಾಗದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರು ಜನಾರ್ದನ ಪೂಜಾರಿ ಅವರು, ಕೇಂದ್ರದ ವಿತ್ತ ಸಚಿವರಾಗಿ ಅದ್ಭುತ ಕೆಲಸಗಳನ್ನು ಮಾಡಿದವರು. ಎರಡನೆಯ ಸಂದರ್ಭದಲ್ಲಿ ಕೂಡ ಅದಕ್ಕಿಂತಲೂ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಅದೇ ಜನಾರ್ದನ ಪೂಜಾರಿ ಅವರ ವಿರುದ್ಧ ನಳಿನ್ ಕುಮಾರ್ ಅವರು ಮೂರನೇ ಬಾರಿಗೆ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಜಿಲ್ಲೆಯ ಯುವ ನಾಯಕ ಮಿಥುನ್ ರೈ ಅವರ ವಿರುದ್ಧ ಸ್ಪರ್ಧೆಯನ್ನು ಮಾಡಿ ಭರ್ಜರಿ ಅಂತರದ ಗೆಲುವನ್ನು ಸಾಧಿಸಿದ್ದಾರೆ. ಈ ಬಾರಿ ಈ ಇಬ್ಬರೂ ಕೂಡ ಬದಲಾಗಿದ್ದಾರೆ. BJPಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕಾಂಗ್ರೆಸ್ನಿಂದ ನಮ್ಮ ಪದ್ಮರಾಜರವರು. ಹಾಗಾಗಿ ಇಬ್ಬರು ಕೂಡ ಹೊಸಬರು ಲೋಕಸಮರದಲ್ಲಿ ಕಣದಲ್ಲಿದ್ದಾರೆ. ಗೆಲುವು ಯಾರಿಗೆ ಲಭಿಸುತ್ತದೆ ಅನ್ನೋದು ಸದ್ಯದ ಕುತೂಹಲ. ಮತ್ತು ಕೆಲವರ ಅಭಿಪ್ರಾಯಗಳಿದೆ, ಜನಾರ್ದನ ಪೂಜಾರಿ ಅವರು ಕಾಂಗ್ರೆಸ್ನಲ್ಲೇ ಒಂದು ರೀತಿಯಾದಂತಹ ಬದಲಾವಣೆಯನ್ನು ತಂದಂತಹ ನಾಯಕ. ಸೊ ಅವರ ಗರಡಿಯಲ್ಲಿ ಬೆಳೆದಂತ ಇನ್ನೊಂದು ಅವರ ಶಿಷ್ಯ ಅಂತಾನೆ ಈಗ ಗುರುತಿಸಿಕೊಳ್ತಾ ಇರುವಂಥದ್ದು ಪದ್ಮರಾಜ್. ನರೇಂದ್ರ ಮೋದಿ ಅವರಿಗೆ ಏನಿದೆ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ನೀಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಮಟ್ಟಿಗೆ ಯಾವುದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದ ಒಬ್ಬ ನಾಯಕ ಹಿರಿಯರಾದಂಥ ಜನಾರ್ದನ ಪೂಜಾರಿ ಅವರು. ಇವತ್ತು ಮಂಗಳೂರು ದಸರಾವನ್ನು ನಾವು ನೋಡ್ತೇವೆ, ಭಾಳ ಹೆಮ್ಮೆಯಿಂದ ಹೇಳಿಕೊಳ್ತೇವೆ, ಅದರ ಕಾರಣೀಕರ್ತರು ಕೂಡ ಅವರೇ. ಹಾಗಾಗಿ ಒಂದು ಸಂದರ್ಭದಲ್ಲಿ ಜನಾರ್ದನ ಪೂಜಾರಿ ಅವರು ನರೇಂದ್ರ ಮೋದಿಯವರ ಬಗ್ಗೆ ಕೂಡ ಮುಕ್ತ ಕಂಠದಿಂದ ಪ್ರಶಂಸೆಯನ್ನು ಮಾಡಿದವರು. ಆದರೆ ಈ ಬಾರಿ ಕಣದಲ್ಲಿರುವುದು ಅವರ ಶಿಷ್ಯ ಪದ್ಮರಾಜ. ಹಾಗಾಗಿ ಅದು ಕೂಡ ಒಂದಷ್ಟು ಕುತೂಹಲಗಳನ್ನು ಸೃಷ್ಟಿಸ್ತದೆ. ಸೊ ಹೇಗೂ ಅವರು ಜನಾರ್ದನ ಪೂಜಾರಿ ಅವರು ನರೇಂದ್ರ ಮೋದಿ ಅವರ ಒಬ್ಬ ಅಭಿಮಾನಿಯೂ ಕೂಡ, ಜೊತೆಗೆ ನನ್ನ ಶಿಷ್ಯ ಈ ಬಾರಿ ಚುನಾವಣಾ ಕಣದಲ್ಲಿದ್ದಾನೆ, ಸೊ ಅವರನ್ನ ಗೆಲ್ಲಿಸಿಕೊಡಿ ಅನ್ನುವಂಥ ಮಾತು ಕೂಡ ಪೂಜಾರಿ ಅವರ ಮಾತಾಗಿತ್ತು. ಹಿರಿಯರು, ಸೊ ಹಲವು ರಾಜಕೀಯ ಚತುರತೆಯನ್ನು ಮೆರೆದಂಥ ನಾಯಕರು ಅವರು. ಕಳೆದ ಲೋಕಸಭಾ ಈ ಹಿಂದಿನ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಂಡುಕೊಂಡಂತಹ ನಾಯಕ ಅವರು. ಆದರೆ ಈ ಬಾರಿ ಅವರ ಶಿಷ್ಯ ಈ ಬಾರಿ ಲೋಕಸಭಾ ವಿಶೇಷವಾಗಿ ಅದೆಷ್ಟು ಜನರಿಗೆ ಈಗ ಕೆಲವರಿಗೆ ನೆನಪಿರುವ ಸಾಲ ಮೇಳ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಈ ಭಾಗದಲ್ಲಿ ನಮ್ಮ ಅವಿಭಜಿತ ಜಿಲ್ಲೆಯ ಜನರಿಗೆ ಬಹಳ ದೊಡ್ಡ ಮಟ್ಟದ ಒಂದು ಅನುಕೂಲವನ್ನು ನೀಡಿರುವಂಥ ಒಂದು ಕಾರ್ಯಕ್ರಮ ಆ ಕಾಲದಲ್ಲಿ ಅದು. ಅಂತಹ ಒಂದು ಸಾಲ ಮೇಳದ ರೂವಾರಿ ಜನಾರ್ದನ ಪೂಜಾರಿ ಅವರು. ಈ ಬಾರಿ ಅವರ ಶಿಷ್ಯ ಪದ್ಮರಾಜ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಎದುರುಗಡೆ ಅವರೇ ಮುಕ್ತ ಕಂಠದಿಂದ ಹೊಗಳಿರುವಂಥ ನರೇಂದ್ರ ಮೋದಿಯವರ ಒಂದು ಪಕ್ಷದ ಅಭ್ಯರ್ಥಿಯಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿದ್ದಾರೆ. ಈಗ ಪ್ರಸ್ತುತ ನಾವು ನೋಡ್ತಾ ಇರುವಂಥದ್ದು ಬೆಸೆಂಟ್ ಕಾಲೇಜ್ ರೋಡ್, ಪ್ರಸ್ತುತ ರೋಡ್ ಶೋ ತಲುಪಿರುವಂಥದ್ದು. ಇನ್ನು ಕೆಲವು ದೂರಗಳು ಮಾತ್ರ ಬಾಕಿ ಇರುವಂಥದ್ದು ನವಭಾರತ್ ಸರ್ಕಲ್ಗೆ. ಅಲ್ಲಿ ನಂತರ ರೋಡ್ ಶೋ ಮುಕ್ತಾಯ ಆಗಲಿದೆ. ಈ ಬಾರಿಯ ಲೋಕಸಭಾ ಚುನಾವಣಾ BJPಯ ಅಭ್ಯರ್ಥಿಗಳ ಪರವಾಗಿ ಮಾಡಿರುವಂತಹ ಮತ ಶಿಕಾರಿ ಇದು. ರಸ್ತೆ ಉದ್ದಗಲಕ್ಕೂ ಕೂಡ ನಾವು ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂತ ಹೇಳಿದರೆ, ಹಲವು ತಾಯಂದಿರು ಕೂಡ ಈ ರಾತ್ರಿಯೂ ಕೂಡ ನರೇಂದ್ರ ಮೋದಿಯವರನ್ನು ನೋಡಬೇಕು ಅನ್ನುವಂಥ ಆಸೆಯಿಂದ ಬಂದು ಸೇರಿದ್ದಾರೆ. ಇನ್ನು ರೋಡ್ ಶೋ ಮುಗಿದ ಬಳಿಕ ಅವರು ರಿಟರ್ನ್ ಹೋಗುವಂಥ ವೇಳೆ ನರೇಂದ್ರ ಮೋದಿಯವರು ತೆರಳಿದ ಬಳಿಕವಷ್ಟೇ ಅವರಿಗೆ ಹೋಗೋದಕ್ಕೆ ಅವಕಾಶಗಳು ಸಿಗಬಹುದು. ಯಾಕಂತ ಹೇಳಿದರೆ ಭದ್ರತೆಯ ದೃಷ್ಟಿಯಿಂದ ಆ ರಸ್ತೆಯನ್ನು ಸಂಪೂರ್ಣವಾಗಿ ಇನ್ನೂ ಕೂಡ ಮುಚ್ಚಿರ್ತಾರೆ. ಯಾಕಂತ ಹೇಳಿದರೆ ಪ್ರಧಾನಿ ನರೇಂದ್ರ ಮೋದಿಯವರು ನವಭಾರತ್ ಸರ್ಕಲ್ಗೆ ಬಂದ ಬಳಿಕ ರಿಟರ್ನ್ ಅದೇ ರಸ್ತೆಯ ಮುಖಾಂತರ ಅವರು ಏರ್ಪೋರ್ಟ್ ರೋಡಿಗೂ ಕೂಡ ಪ್ರಯಾಣವನ್ನು ಮುಂದುವರಿಸಬೇಕಾಗುತ್ತೆ. ಸೊ ಹಾಗಾಗಿ ಭದ್ರತೆಯ ದೃಷ್ಟಿಯಿಂದ ಅಲ್ಲಿ ಸೇರಿರುವಂಥ ಜನರು ಮರಳಿ ಹೋಗೋ ತನಕ ಕೂಡ ಅಲ್ಲೇ ಇರಬೇಕಾದಂಥ ಅನಿವಾರ್ಯತೆಗಳು ಕೂಡ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಖಂಡಿತ ದೊಡ್ಡ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಅಭಿಮಾನಿಗಳು, ಅದೇ ರೀತಿ BJPಯ ಕಾರ್ಯಕರ್ತರು ಅಲ್ಲಿ ಸೇರಿದ್ದಾರೆ. ತಮ್ಮ ಮೊಬೈಲ್ನ ಕ್ಯಾಮರಾಗಳಲ್ಲಿ ಈ ಒಂದು ವಿಶೇಷವಾದಂತಹ ಚಿತ್ರವನ್ನು ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಮಂಗಳೂರಿಗೆ ನರೇಂದ್ರ ಮೋದಿ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಾನು ಅವರನ್ನು ಅತ್ಯಂತ ಸನಿಹದಲ್ಲಿ ನೋಡಿದ್ದೇನೆ ಎನ್ನುವುದಕ್ಕೆ ಒಂದು ಪುರಾವೆಯಾಗಿ, ಸಾಕ್ಷಿಯಾಗಿ ಆ ಒಂದು ಚಿತ್ರಗಳನ್ನು ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. इम्पोर्टेंट है। ಈ ಬಾರಿಯ ಚುನಾವಣೆಯಲ್ಲಿ BJPಗೆ ಸಾಕಷ್ಟು ವಿಚಾರಗಳಿದೆ ಹೇಳಿಕೊಡೋದಕ್ಕೆ. ಅಂದರೆ ತಮ್ಮ ಪ್ರಣಾಳಿಕೆಗಳಲ್ಲಿ ಏನನ್ನು ಆಶ್ವಾಸನೆಗಳನ್ನು ಕೊಟ್ಟಿದ್ದರು, ಅದನ್ನು ಮಾಡಿದ್ದೇವೆ ಎನ್ನುವಂಥ ಒಂದು ವಿಚಾರಗಳು.
ಪ್ರಮುಖವಾಗಿ ರಾಮ ಮಂದಿರದ ನಿರ್ಮಾಣ ಇರ್ಬೋದು, ಅದು ನ್ಯಾಯಾಲಯದ ಕಟಕಟೆಯಲ್ಲಿ ರಾಮ ಮಂದಿರದ ಪರವಾಗಿ ತೀರ್ಪು ಬಂದ ಬಳಿಕ ಅತ್ಯಂತ ಯಶಸ್ವಿಯಾಗಿ ಅದನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು BJP ಹೇಳಿಕೊಳ್ತದೆ. ಅದೇ ರೀತಿ ಶ್ರೀನಗರ ಅಥವಾ ಜಮ್ಮು ಕಾಶ್ಮೀರದಲ್ಲಿದ್ದಂತಹ 370ನೇ ವಿಧಿಯನ್ನು, ಜಮ್ಮು ಕಾಶ್ಮೀರದ 375ನೆಯ ವಿಧಿಯನ್ನು ರದ್ದುಗೊಳಿಸಿರ್ಬೋದು, ಅಥವಾ ರಾಷ್ಟ್ರೀಯ ಭದ್ರತೆಯ ವಿಚಾರಕ್ಕೆ ಬಂದಾಗ ಕಾಲು ಕೆದರಿ ಜಗಳಕ್ಕೆ ನಿಂತಹ ಪಾಕಿಸ್ತಾನಕ್ಕೆ ಅವರದೇ ನೆಲಕ್ಕೆ ನುಗ್ಗಿ ಹೊಡೆದಂತಹ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ತ್ರಿವಳಿ ತಲಾಕ್ನ ರದ್ದತಿ ಇರ್ಬೋದು, ಎಲ್ಲ ವಿಚಾರಗಳನ್ನು, ಅದರ ಜೊತೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು, ವಿಶೇಷವಾಗಿ ರಸ್ತೆಗಳು, ಕೆಲವೊಂದು ಸೇತುವೆಗಳು, ಇವೆಲ್ಲವನ್ನು ನಮ್ಮ ಅವಧಿಯಲ್ಲಿ ಮಾಡಿದ್ದೇವೆ ಎನ್ನುವಂತಹ ವಿಚಾರಗಳನ್ನು ಮುಂದಿಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ. ಪ್ರಮುಖವಾಗಿ ನರೇಂದ್ರ ಮೋದಿಯವರ ಆಗಮನ ನರೇಂದ್ರ ಮೋದಿ ಅಭಿಮಾನಿಗಳಿಗೆ ಖುಷಿಯನ್ನು ನೀಡುತ್ತೆ. ಜೊತೆಯಾಗಿ ಅವರ ಭೇಟಿಗಿಂತ ಈ ಬಾರಿ ನಡೀತಾ ಇರುವಂಥದ್ದು ಲೋಕಸಭಾ ಚುನಾವಣೆ. ಸೊ ಜನರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಯಾರಿದ್ದಾರೆ, ಕಳೆದ ಬಾರಿ ಅಭ್ಯರ್ಥಿಗಳಿಂದ ಏನು ನಮಗೆ ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ ಹೇಳಿ, ಅಂದರೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಮಹತ್ತರ ಯೋಜನೆಗಳನ್ನು ನಮ್ಮ ಕರಾವಳಿಗೆ ತರುವಂಥದ್ರಲ್ಲಿ ಸಂಸದರು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗ್ತಾರೆ ಅನ್ನುವಂಥದ್ದು. ಕಳೆದ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರು 3 ಟರ್ಮ್ಗಳಲ್ಲಿ ಸಂಸದರಾಗಿದ್ದರು. ಸೊ 3 ಟರ್ಮ್ಗಳಲ್ಲಿ ಕರಾವಳಿಗೆ ಸಂಬಂಧಪಟ್ಟಂತೆ ಅವರು ಏನು ಅಭಿವೃದ್ಧಿಯನ್ನು ಮಾಡಿದ್ರಪ್ಪ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡಿಕೊಳ್ಳುತ್ತೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನೋಡೋದಾದರೆ ಕರಾವಳಿಗೆ ಸಂಬಂಧಪಟ್ಟಂತೆ ರಸ್ತೆಯ ಅಭಿವೃದ್ಧಿಗಳಾಗಿರ್ಬೋದು ಅಥವಾ ರೈಲ್ವೆ ಅಭಿವೃದ್ಧಿಗಳು ಪ್ರಮುಖ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತರುವಲ್ಲಿ ಸಫಲತೆಯನ್ನು ಕಂಡುಕೊಂಡಿದ್ದಾರೆ. ಸೊ ಈ ಬಾರಿಯ ಕ್ಯಾಂಡಿಡೇಟ್ ಆಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ವೇಳೆ ಸಂಸದರಾದಂತಹ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆಯನ್ನು ನಡೆಸಿ ನಮ್ಮ ಕರಾವಳಿಗೆ ಸಂಬಂಧಪಟ್ಟಂತಹ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ರಸ್ತೆ, ರೈಲ್ವೆ ಇನ್ನಿತರ ಯೋಜನೆಗಳನ್ನು ತರುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯನ್ನು ಸಾಧಿಸಬಹುದು. ಹೇಗೂ ಕೂಡ ಸೇನೆಯಲ್ಲಿ ಕೆಲಸವನ್ನು ಮಾಡಿದಂಥವರು, ಮಾತಿನಲ್ಲಿ ಹಿಡಿತವನ್ನು ಇಟ್ಟುಕೊಂಡಿರುವಂಥ ಒಬ್ಬ ಅಭ್ಯರ್ಥಿ. ಸೊ ಹಾಗಾಗಿ ಹಿರಿಯ BJP ನಾಯಕರ ಜೊತೆ ಅಥವಾ ಕೇಂದ್ರೀಯ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ಯೋಜನೆಯನ್ನು ತರುವಲ್ಲಿ ಯಶಸ್ವಿ ಆಗಬಹುದಾ ಅನ್ನುವಂಥ ಪ್ರಶ್ನೆಗಳು ಎಲ್ಲ ಮತದಾರರಲ್ಲೂ ಕೂಡ ಇರುವಂಥದ್ದು. ಪ್ರಧಾನಿ ಮೋದಿ ಅನ್ನುವಂಥ ಹವಾ ಸರ್ವೇ ಸಾಮಾನ್ಯವಾಗಿರುತ್ತೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯ ಸಂಸದರು ಆಗುವಂತಹ ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಈಗ ಪ್ರಸ್ತುತ PVS ಸರ್ಕಲ್ ಬಳಿ ಆಲ್ಮೋಸ್ಟ್ ರೋಡ್ ಶೋ ರೀಚ್ ಆಗಿರುವಂಥದ್ದು. ಅದೇ ರೀತಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಒಂದು ವಿಶಿಷ್ಟವಾಗಿ ನಿಲುಕ್ತದೆ. ಯಾಕೆಂದರೆ ಈ ಮಂಗಳೂರು ಎನ್ನುವುದು ರಾಜ್ಯದ ವಾಣಿಜ್ಯ ಹೆಬ್ಬಾಗಿಲು ಅನ್ನುವಂಥ ಒಂದು ಅಭಿಧಾನವನ್ನು ಪಡೆದಿದೆ. ಮಾತ್ರವಲ್ಲ, ನೆಲಮಾರ್ಗ, ಜಲಮಾರ್ಗ ಮತ್ತು ವಾಯುಮಾರ್ಗ ಈ 3 ವ್ಯವಸ್ಥೆಗಳಿರುವಂಥ ರಾಜ್ಯದ ಏಕೈಕ ನಗರ ನಮ್ಮ ಮಂಗಳೂರು. ಹಾಗಾಗಿ ಮಂಗಳೂರಿನಲ್ಲಿ ಅಭಿವೃದ್ಧಿಗೆ ವಿಪುಲವಾದಂಥ ಅವಕಾಶಗಳಿದೆ. ಪ್ರವಾಸೋದ್ಯಮವನ್ನು ಭಾಳ ಎತ್ತರಕ್ಕೆ ಮುಟ್ಟಿಸುವುದಕ್ಕೆ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷದ ಸಂಸದರು ಬಂದರೂ ಕೂಡ ಅದರ ಬಗ್ಗೆ ಭಾಳ ಗಂಭೀರವಾಗಿ ಆಲೋಚನೆ ಮಾಡಲೇಬೇಕು. ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಸಾಧ್ಯ ಮಂಗಳೂರಿನಲ್ಲಿ ಖಂಡಿತವಾಗಿಯೂ ಇದೆ. ಖಂಡಿತವಾಗಿಯೂ ನಮ್ಮ ಮುಂದೆ ಯಾರು ಸಂಸದರಾಗ್ತಾರೆ ಅವರು ಅದರ ಬಗ್ಗೆ ವಿಶೇಷ ಗಮನವನ್ನು ಕೊಡ್ಬೋದು ಅಥವಾ ಒಂದು ಚಿಂತನೆಯನ್ನು ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಜನರಲ್ಲೂ ಕೂಡ ಅಂತಹ ನಿರೀಕ್ಷೆಗಳು ಖಂಡಿತವಿದೆ. ಮತ್ತು ಈಗ ರೋಡ್ ಶೋದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಜೊತೆಗೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಯವರು. ಕಳೆದ ಬಾರಿ ಶೋಭಾ ಕರಂದ್ಲಾಜೆ ಅವರು ಕ್ಯಾಂಡಿಡೇಟ್ ಆಗಿದ್ದಂತಹ ಕ್ಷೇತ್ರ ಅದು ಮತ್ತು ಸಂಸದೆ ಆಗಿದ್ದಂತಹ ಕ್ಷೇತ್ರ. ಆದರೆ ಕಳೆದ ಬಾರಿಯ ವಿಚಾರವನ್ನು ನಾವು ಗಮನಿಸೋದಾದರೆ ಸುಮಾರು 5 ಲಕ್ಷಕ್ಕೂ ಮಿಗಿಲಾದಂತಹ ಅಂತರದ ಮುಖಾಂತರ ಗೆದ್ದಿದ್ದರು ಶೋಭಾ ಕರಂದ್ಲಾಜೆ ಅವರು. ಆದರೆ ಈ ಬಾರಿ ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಕ್ಯಾಂಪೇನ್ ಉಡುಪಿಯಲ್ಲಿ BJP ಕಾರ್ಯಕರ್ತರೇ ಕಚೇರಿಯಲ್ಲಿ ನಡೆಸುವಂತಹ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಿತ್ತು. ಆದರೆ ಹಾಗಾಗಿ ಅವರನ್ನು ಈ ಬಾರಿ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಲಾಯಿತು ಅಭ್ಯರ್ಥಿಯನ್ನಾಗಿ. ಸೊ ಹಾಗಾಗಿ ಆ ಪ್ಲೇಸ್ ಖಾಲಿಯಾದಂತಹ ಸ್ಥಳಕ್ಕೆ ಈ ಬಾರಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅವಕಾಶವನ್ನು ನೀಡಿರುವಂಥದ್ದು. ಸೊ ಕಳೆದ ಬಾರಿ 5 ಲಕ್ಷ ಮತಗಳ ಅಂತರವನ್ನು ಗೆದ್ದುಕೊಂಡಿರುವಂತಹ ಕ್ಷೇತ್ರ ಆಗಿರೋದ್ರಿಂದ ಈ ಬಾರಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಒಂದು ಸುಲಭದ ಹಾದಿ ಅಂತಲೇ ಹೇಳಬಹುದು ಒಂದರ್ಥದಲ್ಲಿ. ಆದರೆ ಕಳೆದ ಬಾರಿ ನಾವು ಸ್ಪೆಷಲ್ ಆಗಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದರೆ, ಕಳೆದ ಬಾರಿ ಉಡುಪಿ ಲೋಕಸಭಾ ಕ್ಷೇತ್ರದಿಂದ
ಕಾಂಗ್ರೆಸ್ ಅಭ್ಯರ್ಥಿಗಳೇ ಇರಲಿಲ್ಲ. ಅಂದರೆ ಅಲ್ಲಿ JDS ನಿಂದ ಪ್ರಮೋದ್ ಮಧ್ವರಾಜ್ ಅವರು ಸ್ಪರ್ಧೆಯನ್ನು ಮಾಡಿದ್ರು. ಆದರೆ ಈ ಬಾರಿಯಲ್ಲಿ ಕಾಂಗ್ರೆಸ್ನಿಂದ ಅಭ್ಯರ್ಥಿಯನ್ನು ಇಳಿಸಿದ್ದಾರೆ. ಅಂದರೆ ಜಯಪ್ರಕಾಶ್ ಹೆಗ್ಡೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಪಳಗಿದಂಥ ನಾಯಕ ಮತ್ತು ಹಲವು ಚುನಾವಣೆಯನ್ನು ಕೂಡ ಎದುರಿಸಿದಂಥ ನಾಯಕ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಎದುರಾಳಿಯಾಗಿದ್ದಂತಹ ಒಬ್ಬ ಕ್ಯಾಂಡಿಡೇಟ್. ಸೊ ಹಾಗಾಗಿ ರಾಜಕೀಯ ಬದ್ಧವರಿಗೂ ಕ್ಷೇತ್ರರಾಗಿ ಕೂಡ ವಿಧಾನಸಭಾ ಚುನಾವಣೆಗಳನ್ನು ಗೆದ್ದವರು ಜಯಪ್ರಕಾಶ್ ಹೆಗ್ಡೆ ಅವರು. ಅದೇನಿರಲಿ, ಬಿಜೆಪಿಯ ಮಟ್ಟಿಗೆ ಉಡುಪಿ ಕೂಡ ಬಹಳ ದೊಡ್ಡ ಮಟ್ಟದ ಭರ್ಜರಿ ಗೆಲುವನ್ನು ತಂದುಕೊಡುವಂತಹ ಕ್ಷೇತ್ರಗಳಲ್ಲಿ ಒಂದು. ಹಾಗಾಗಿ ಆ ಸಹಜ ನಿರೀಕ್ಷೆ ಇದ್ದೇ ಇರ್ತದೆ. ಕಳೆದ ಬಾರಿಯಂತೆ ಆ ಒಂದು ಬಿಜೆಪಿಯ ಭದ್ರಕೋಟೆ ಉಡುಪಿಯಲ್ಲಿ ನಾವು ಯಶಸ್ಸನ್ನು ಸಾಧಿಸ್ತೇವೆ ಅನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿ ಬಿಜೆಪಿ ಇದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ರಾಜಕೀಯವಾಗಿ ಭಾಳಷ್ಟು ಅನುಭವಿಗಳು. ಹಾಗಾಗಿ ನಿರೀಕ್ಷೆಯನ್ನು ಸಹಜವಾಗಿ ಇಟ್ಕೊಳ್ಬೋದು. ಮತ್ತು ಬಿಲ್ಲವ ಸಮುದಾಯ, ನಾನು ಆಗಲೇ ಹೇಳಿದೆ, ಜಾತಿ ಲೆಕ್ಕಾಚಾರಕ್ಕೆ ಬರುವುದಿಲ್ಲ. ಆದರೂ ಕೂಡ ಜಾತಿ ಲೆಕ್ಕಾಚಾರವನ್ನು ಹಾಕುವುದೇ ಆದರೂ ಕೂಡ ಬಿಲ್ಲವ ಸಮುದಾಯ ಅತ್ಯಂತ ಪ್ರಬಲವಾದಂಥ ಸಮುದಾಯ ಈ ಅವಿಭಜಿತ ಜಿಲ್ಲೆಯ ಮಟ್ಟಿಗೆ ಹೇಳೋದಾದರೆ ಅದು ಕೂಡ ಮತ್ತೊಂದು ಅವರ ಧನಾತ್ಮಕವಾದಂಥ ಅಂಶ. ಆದರೆ ಇಲ್ಲಿ ಲೋಕಸಭಾ ಚುನಾವಣೆ ನಡೆಯುವುದು ಜಾತಿ ಆಧಾರದಲ್ಲಿ ಅಲ್ಲ, ಖಂಡಿತ ರಾಷ್ಟ್ರೀಯ ವಿಚಾರಗಳ ಆಧಾರದಲ್ಲಿ, ರಾಷ್ಟ್ರದ ಅಭಿವೃದ್ಧಿಯ ವಿಚಾರದ ಆಧಾರದಲ್ಲಿ ನಡೆಯುತ್ತಿದೆ. ಹಾಗಾಗಿ ಸಹಜವಾಗಿ ಈಗ ಜನ ಪ್ರಜ್ಞಾವಂತರಿದ್ದಾರೆ. ಎಲ್ಲ ವಿಚಾರಗಳನ್ನು ಅಳೆದು ತೂಗಿ ಮತವನ್ನು ನೀಡುವ ಒಂದು ಜನರು ಈಗ ಮತದಾನದಲ್ಲಿ ಇರುವುದರಿಂದ ಖಂಡಿತವಾಗಿಯೂ ಉತ್ತರ ನಾವು ಅಷ್ಟು ಸುಲಭದಲ್ಲಿ ನಿರೀಕ್ಷೆ ಮಾಡೋದಕ್ಕೆ ಕಷ್ಟ ಆಗ್ತದೆ. ಜೂನ್ 4ರ ತನಕ ಕಾಯಬೇಕಾಗ್ತದೆ. ಖಂಡಿತ. ಮತ್ತು ಈ ಬಾರಿ ಉಡುಪಿ ಲೋಕಸಭಾ ಕ್ಷೇತ್ರದ ರಿಸಲ್ಟನ್ನು ನಾವು ಒಂದು ಬಾರಿ ವಿಶ್ಲೇಷಣೆ ಮಾಡೋದಾದರೆ, ಕಳೆದ ಬಾರಿ ರಿಸಲ್ಟನ್ನು ಒಂದು ಬಾರಿ ನೋಡೋದಾದರೆ, ಕಳೆದ ಬಾರಿ ಬಿಜೆಪಿಗೆ ಎದುರಾಳಿಯಾಗಿದ್ದಂತಹ ಕ್ಯಾಂಡಿಡೇಟ್ ಪ್ರಮೋದ್ ಮಧ್ವರಾಜ್ JDS ಇಂದ ಸ್ಪರ್ಧೆ ಮಾಡಿದ್ರು. ಆದರೆ ಅವರು ಈ ಬಾರಿ ಬಿಜೆಪಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಮತ್ತು ಬಿಜೆಪಿಯಲ್ಲಿ ಇರುವಂತಹ ನಾಯಕ. ಹಾಗಾಗಿ ಎದುರಾಳಿ ಅನ್ನುವಂಥದ್ದು ಕಡಿಮೆ ಇದೆ ಬಿಜೆಪಿಗೆ. ಆದರೆ ಕಾಂಗ್ರೆಸ್ನಿಂದ ಈ ಬಾರಿ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿರೋದ್ರಿಂದ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಉಡುಪಿಯಲ್ಲಿ ತುಂಬಾ ಹವಾ ಇದೆ. ಕಳೆದ ಹಲವು ಚುನಾವಣೆಯಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದ್ರು ಮತ್ತು ಅನೇಕ ವೋಟ್ ಬ್ಯಾಂಕಿಂಗನ್ನು ಇರುವಂತಹ ಒಬ್ಬ ಕ್ಯಾಂಡಿಡೇಟ್. ಇಲ್ಲಿಯ ತನಕ ಉಡುಪಿ ಲೋಕಸಭಾ ಚಿಕ್ಕಮಗಳೂರು ಕೂಡ ಅಲ್ಲಿ ಭಾಗಶಃ ಬರ್ತದೆ. ಎಸ್. ಸೊ ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಿಂದ ಯಾವುದೇ ಕ್ಯಾಂಡಿಡೇಟ್ಗಳು ಕೂಡ ಇರಲಿಲ್ಲ. ಸೊ ಕೊನೆಯ ಹಂತದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಇವರು ನಮ್ಮ ನಾಯಕರು ಈ ಹಿಂದೆ ಸ್ಪರ್ಧೆಯನ್ನು ಮಾಡಿದ್ರು ಅಂತ ಹೇಳಿ ಕಾಂಗ್ರೆಸ್ ಮತ್ತೆ ಅವರನ್ನು ಮರಳಿ ಗೂಡಿಗೆ ಕರೆಸಿ ಅವರಿಗೆ ಟಿಕೆಟನ್ನು ನೀಡಿರುವಂಥದ್ದು. ಅಂದರೆ ಒಂದರ್ಥದಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧೆಯನ್ನು ಮಾಡಬಲ್ಲಂತಹ ಪ್ರಭಾವಿ ವ್ಯಕ್ತಿ ಜಯಪ್ರಕಾಶ್ ಹೆಗ್ಡೆಗಿಂತ ಬಿಗಿಲಾಗಿ ಇನ್ನೊಬ್ಬ ಇಲ್ಲ ಅಂತ ಅನ್ನುವಂಥದ್ದು ಅಲ್ಲಿ ಸ್ಪಷ್ಟ ಆಗ್ತಾ ಇದೆ ಉಡುಪಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿಗೆ. ಖಂಡಿತ. ನಾವಲ್ಲಿ ಕೊನೆಯ ಹಂತದ ಸನಿಹಕ್ಕೆ ಬರ್ತಾ ಇದೆ ರೋಡ್ ಶೋ. ಎಸ್, ಈಗಾಗಲೇ ರೋಡ್ ಶೋ ನವಭಾರತ್ ಸರ್ಕಲ್ ರೀಚ್ ಆಗಿದೆ. ಅಂದರೆ ರೋಡ್ ಶೋನ ರೂಟ್ ಮ್ಯಾಪ್ನ ಪ್ರಮುಖವಾಗಿ ನಾವು ಗಮನಿಸುವುದಾದರೆ, ನಾರಾಯಣಗುರು ಸರ್ಕಲ್ನಿಂದ ಪ್ರಾರಂಭವಾಗಿರುವಂತಹ ರೋಡ್ ಶೋ ಲಾಲ್ಬಾಗ್, ಲೇಡಿ ಲಾಲ್ಬಾಗ್ ಆಗಿ PVS ಸರ್ಕಲ್ನೆಲ್ಲ ತಲುಪಿದ ಬಳಿಕ ಈಗ ಕೊನೆಯ ಹಂತದಲ್ಲಿ ನವಭಾರತ್ ಸರ್ಕಲ್ಗೆ ರೋಡ್ ಶೋ ತಲುಪಿರುವಂಥದ್ದು. ನರೇಂದ್ರ ಮೋದಿಯವರು ಕೊನೆಯ ಹಂತದ ಮತ ಶಿಕಾರಿಯನ್ನು ಮಾಡ್ತಾ ಇದ್ದಾರೆ ನವಭಾರತ್ ಸರ್ಕಲ್ನಲ್ಲಿ. ಅನೇಕ ಕಾರ್ಯಕರ್ತರು ಮತ್ತು ಶಾಸಕರುಗಳು ಅಲ್ಲಿ ಕಾಯ್ತಾ ಇದ್ದಾರೆ. ಬಿಜೆಪಿ ಕಚೇರಿ ಕೂಡ ಇರುವಂಥದ್ದು ನವಭಾರತ್ ಸರ್ಕಲ್ನ ಬಳಿಗೆ. ಸೊ ಹಾಗಾಗಿ ಕೊನೆಯ ಹಂತದಲ್ಲಿ ಅಲ್ಲಿಗೆ ರೋಡ್ ಶೋವನ್ನು ಎಂಡ್ ಮಾಡಲಾಗ್ತಾ ಇರುವಂಥದ್ದು. ಅಲ್ಲಿ ಯಾವುದೇ ರೀತಿಯಾದಂಥ ಭಾಷಣಕ್ಕೆ ಅವಕಾಶಗಳು ಇಲ್ಲ ಅಂತ ಅಂದ್ಕೊಳ್ತೀನಿ. ಕೇವಲ ರೋಡ್ ಶೋ ಮಾತ್ರ ಇವತ್ತಿನ ಶೆಡ್ಯೂಲ್ ಪ್ರಕಾರ ಫಿಕ್ಸ್ ಆಗಿರುವಂಥದ್ದು. ಸೊ ಹಾಗಾಗಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಅಥವಾ ಅಭಿಮಾನಿಗಳನ್ನು ಉದ್ದೇಶಿಸಿ ನರೇಂದ್ರ ಮೋದಿಯವರು ಯಾವುದೇ ಭಾಷಣವನ್ನು ಮಾಡುವಂಥ ಸಾಧ್ಯತೆಗಳು ಇಲ್ಲ. ಆದರೆ ಏನೋ ಕರಾವಳಿಯ ಜನರನ್ನು ನೋಡಿ ಖುಷಿಯಿಂದ ಒಂದೆರಡು ಮಾತನ್ನು ಆಡಬಹುದೇ ಏನೋ ಅನ್ನುವಂಥದ್ದು ಇಲ್ಲ, ಬಹಳ ಕಡಿಮೆ ಇದೆ. ಒಟ್ಟಿನಲ್ಲಿ ಶೆಡ್ಯೂಲ್ ಪ್ರಕಾರ 7:45ಕ್ಕೆ ಪ್ರಾರಂಭ ಆಗಿರುವಂತಹ ಒಂದೇ ಕಡೆ ಇಲ್ಲ ಜನ. ರಸ್ತೆ ಉದ್ದಕಲಕ್ಕೂ ಎರಡೂ ಬದಿಯಲ್ಲಿ ಇಕ್ಕೆಲಗಳಲ್ಲಿ ಕೂಡ ಇದ್ದಾರೆ. ಹಾಗಾಗಿ ಭಾಷಣ ಮಾಡುವುದಾದ್ರೆ ಒಂದೇ ಕಡೆ ಸಮಾವೇಶ ಆಗಬೇಕಾಗ್ತದೆ. ಹಾಗಾಗಿ ಮತ್ತೆ ಭದ್ರತೆಯ ಕಾರಣಗಳು ಕೂಡ ಅಲ್ಲಿ ಮುಖ್ಯ ಆಗ್ತದೆ. ಹೆಚ್ಚು ಹೊತ್ತು ಬಹುಶಃ ಒಂದೇ ಸ್ಥಳದಲ್ಲಿ ನಮ್ಮ ಮೋದಿಯವರನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ, ಭದ್ರತಾ ಕಾರಣಗಳಿಂದ. ಸೊ 7:45ಕ್ಕೆ ರೋಡ್ ಶೋ ಪ್ರಾರಂಭ ಆಗಿದೆ ಶೆಡ್ಯೂಲ್ ಮಾದರಿಯಲ್ಲಿ. ಸೊ 8:45ಕ್ಕೆ ಆಗುವಾಗ ಈಗಾಗಲೇ ರೋಡ್ ಶೋ ಎಂಡ್ ಆಗಿರುವಂಥದ್ದು. ಸೊ ಇಲ್ಲಿಂದ ಇನ್ನು ನೇರವಾಗಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ತದನಂತರ ಬಿಜೆಪಿಯ ಆಂತರಿಕ ಮಾಹಿತಿಯ ಪ್ರಕಾರ ವಿಶೇಷ ವಿಮಾನದ ಮುಖಾಂತರ ಕೊಚ್ಚಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಇವತ್ತೇ ರಾತ್ರಿ. ಸೊ ಈಗ
ಕೊನೆಯ ಹಂತದಲ್ಲಿ ನವಭಾರತ್ ಸರ್ಕಲ್ಗೆ ರೋಡ್ ಶೋ ತಲುಪಿರುವಂಥದ್ದು. ಇನ್ನೇನು ಕೆಲವೇ ಸಂದರ್ಭದಲ್ಲಿ ರೋಡ್ ಶೋ ಕೂಡ ಎಂಡ್ ಆಗಿರುವಂಥದ್ದು ಪ್ರಸ್ತುತ. ಇನ್ನು ಮುಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣಕ್ಕೆ ತೆರಳಿದ ಬಳಿಕವಷ್ಟೇ ಕಾರ್ಯಕರ್ತರು ಮತ್ತು ಜಮಾಯಿಸಿರುವಂತಹ ಅಭಿಮಾನಿಗಳಿಗೆ ಆ ಸ್ಥಳದಿಂದ ಹಿಂತಿರುಗುವಂಥ ಅವಕಾಶಗಳು ಸಾಧ್ಯ ಆಗಬಹುದು ಏನೋ. ಖಂಡಿತ. ಯಾಕೆಂದರೆ ಈ ದೇಶದ ಪ್ರಧಾನಿ ಬಂದಿರೋದು ಹಾಗಾಗಿ ಭದ್ರತೆಗಳಿಗೆ ವಿಶೇಷವಾದಂಥ ಆದ್ಯತೆಗಳನ್ನು ಕೊಡಲೇಬೇಕಾಗ್ತದೆ. SPG ಅವರೇನು ಭದ್ರತಾ ಪಡೆಗಳಿದೆ, ವಿಶೇಷ ಭದ್ರತಾ ಪಡೆಗಳಿದೆ. ಅವರ ಕಣ್ಗಾವಲಿನಲ್ಲಿ ಒಂದು ರೋಡ್ ಶೋ ನಡೆದಿದೆ. ಎರಡು 2014ರಿಂದ 2024ರವರೆಗೆ ನಿರಂತರವಾಗಿ 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿರುವಂತಹ ನರೇಂದ್ರ ಮೋದಿಯವರು 3ನೆಯ ಅವಧಿಗೂ ಕೂಡ ಪ್ರಧಾನಿಯಾಗುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಇಡೀ ಕಾರ್ಯಕರ್ತರು, ನಾಯಕರುಗಳ ಪಡೆ ಅವಿರತ ಶ್ರಮವನ್ನು ವಹಿಸ್ತಾ ಇದೆ. ಕಳೆದ 2 ಅವಧಿಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದರೆ ಸಂಕಲ್ಪದಂತೆ 400ಕ್ಕೂ ಹೆಚ್ಚಿನ ಸ್ಥಾನಗಳನ್ನು ಮೈತ್ರಿಕೂಟ NDA ಮೈತ್ರಿಕೂಟ ಪಡ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದೆ. ಅದಕ್ಕೆ ಬೇಕಾದಂತಹ ರಣವ್ಯೂಹಗಳನ್ನು ಈಗಾಗಲೇ ಸಜ್ಜುಗೊಳಿಸಿದ್ದಾರೆ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮೈತ್ರಿ ಪಕ್ಷಗಳು, ಮಿತ್ರ ಪಕ್ಷಗಳು. ಓಕೆ, ಕೊನೆಯದಾಗಿ ಈಗಾಗಲೇ ರೋಡ್ ಶೋ ಅವರ ನಿಗದಿತ ರೂಟ್ ಮ್ಯಾಪ್ನ ರೀತಿಯಲ್ಲಿ ಈಗ ನವಭಾರತ್ ಸರ್ಕಲನ್ನು ತಲುಪಿದೆ. ಇನ್ನು ಕೆಲವೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ನವಭಾರತ್ ಸರ್ಕಲ್ನಿಂದ ನೇರವಾಗಿ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ತೆರಳಿದ್ದಾರೆ. ಅಲ್ಲಿಂದ ವಿಶೇಷ ವಿಮಾನದ ಮುಖಾಂತರ ಕೊಚ್ಚಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸೊ ಆಲ್ರೆಡಿ ಈಗಾಗಲೇ ರೋಡ್ ಶೋ ಮುಕ್ತಾಯ ಆಗಿರುವಂಥದ್ದು. ಸೊ ಒಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣವನ್ನು ನಮ್ಮ ಟಿವಿ ನಿಮ್ಮ ಮುಂದೆ ಇಟ್ಟಿದೆ. ಅಂದರೆ ರೋಡ್ ಶೋದ ಸಂಪೂರ್ಣ ವಿಷುವಲನ್ನು ಕೂಡ ನಿಮಗೆ ಮನೆಯಲ್ಲೇ ಕೂತು ನೋಡುವಂಥ ಅವಕಾಶಗಳನ್ನು ಕೂಡ ಒದಗಿಸಿ ನೀಡಿದೆ. ಸೊ ಒಟ್ಟಿನಲ್ಲಿ ಇವತ್ತಿನ ರೋಡ್ ಶೋ ಈಗ ಎಂಡ್ ಆಗಿರುವಂಥದ್ದು. ಸೊ ಮುಂದಿನ ಇನ್ನಷ್ಟು ರಾಜಕೀಯ ಚಿತ್ರಣಗಳನ್ನು, ಇನ್ನಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ನಮ್ಮ ಟಿವಿಯ ಮುಖಾಂತರ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಲಲಿತಾ ಎಕ್ಸ್ಚೇಂಜ್ ಉತ್ಸವ್. ಹಳೆ ಆಭರಣಗಳ ಅದೇ ತೂಕಕ್ಕೆ ಹೊಸ ಆಭರಣಗಳನ್ನು ತಗೊಳ್ಳಿ. ನೋ ಎಕ್ಸ್ಟ್ರಾ ಚಾರ್ಜ್, ನೋ ಡಿಡಕ್ಷನ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ KT ಸ್ಪೆಷಲ್ ಚಹಾ. ಇನ್ನು ಸಾಧಾರಣ ಅಗರಬತ್ತಿಯಲ್ಲ, ಉಲ್ಲಾಸ್ ತನ್ನಿರಿ. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ನೋವು ನನ್ನನ್ನ ಬಾಧಿಸಿದಾಗ ಪ್ರತಿರೋಧವು ಅಷ್ಟೇ ಬಿರುಸಾಗಿರುತ್ತೆ. ಅದಕ್ಕೆ ಕಾರಣ ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಪಾನ್ ಪೇಂಟ್ ಆಟಮ್ 2-in-1. ಹೊರಗೆ ಒಳಗೆ ಒಂದೇ ಪೇಂಟು, ಕಡಿಮೆ ಬಜೆಟ್ ಅಲ್ಲಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Kedar High Living Luxury Homes at Airport Road, Derebail, Mangaluru. Visit today. ಮನೆಗೆ ಡ್ಯೂರಾ ಶೈನ್ ನೆರಳು. ಆಭರಣ